ಹೊಂದಿದಾಗ ಮಾತ್ರ ನನ್ನ ಕೆಲಸ ಕಾರ್ಯಗಳನ್ನು ನನಗೆ ಇನ್ನೂ ಜಾಸ್ತಿಯಾಗಿ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತಿದ್ದೇನೆ, ಇವತ್ತು ನಾವು ಎಷ್ಟು ಮಕ್ಕಳಿಗೆ ಪುಸ್ತಕಗಳನ್ನು ಬ್ಯಾಗ್ಗಳನ್ನು ಕೊಡುತ್ತೇವೆ, ಆ ತಾಯಂದಿರು ಆ ಮಕ್ಕಳು ಬರುವ ವರ್ಷ ಇನ್ನೊಂದು 500 ಮಕ್ಕಳಿಗೆ ಕೊಡುವಾಗೆ ಎತ್ತಿಸಬೇಕಾದರೆ ನಿಮ್ಮ ದುವ್ವದ ಆ ಫಲವೇ ಮುಂದಿನ ವರ್ಷ ನನಗೆ ಇಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದೆಂದು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದು ಅಲ್ಲದೆ ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಕಷ್ಟ. ನಾನು ಮೊದಲೇ ಹೇಳಿದ್ದೇನೆ, ಕೀಸೆ ಒಳಗೆ ಬ್ಯಾಂಕಿನಲ್ಲಿ ಇದ್ದರೆ ಅದು ಏನೂ ತೊಂದರೆ ಇಲ್ಲ, ಈಸಿಯಾಗಿ ಕೊಡಬಹುದು. ಆವಾಗ ದೇವರು ನಮಗೆ ಕೊಡುವ ಮನಸ್ಸು ಯಾರಿಗೆ ಕೊಡುವುದಿಲ್ಲ. ನಮ್ಮ ಮುಖ್ಯ ಅತಿಥಿಗಳಾದ ಅಬ್ದುಲ್ ಕರೀಂ ಅವರು ಜಮಾತ್ ಇಸ್ಲಾಂನ ಅಧ್ಯಕ್ಷರಾಗಿರುತ್ತಾರೆ. ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಬ್ಬಾಸ್ ಪಡಿಕಲ್ ಅವರು, ಅವರಿಗೆ ಈಗ ತಾನೇ ನಾನು ಹೇಳಿದಾಗೆ ಯಾವ ಸಮಾಜ ಸೇವೆಯು ಮಾಡಲು ತುಂಬ ಕಷ್ಟ ಇದೆ, ಅದನ್ನು ತೆಕ್ಕೊಂಡು ಹೋಗಲಿಕ್ಕೆ ತುಂಬ ಈಸಿ. ಈಗ ನಾನು ಒಂದು ಮಾತು ಹೇಳ್ತೇನೆ, ಯಾರು ಬೇಜಾರು ಮಾಡಬೇಡಿ. ನೀವು ಬೆಳಿಗ್ಗೆ 10 ಗಂಟೆಗೆ 9 ಗಂಟೆ ಬಂದಿರಬಹುದು. ನೀವು ನೆನೆಸಬಹುದು ನಮ್ಮನ್ನು ಒಂದು ಪುಸ್ತಕವಾಗಿ ಇಷ್ಟು ನಮ್ಮನ್ನು ಕಾಯಿಸ್ತಾರೆ ಅಂತ. ನಾನು 3 ದಿವಸ ಅಲ್ಲ 2 ವಾರ ಆಯಿತು ಇದರ ಹಿಂದೆ ಬಿದ್ದು. 2 ವಾರದಲ್ಲಿ 1 ವಾರ ನಿದ್ದೆನೇ ಇಲ್ಲ. ಇದರ ಎಲ್ಲ ಕೆಲಸ ಕಾರ್ಯಗಳನ್ನು ನನ್ನ ಒಬ್ಬನ ತಲೆ ಮೇಲೆ ಬಿದ್ದಿದೆ. ಅದು ಆರ್ಥಿಕವಾಗಿ ಇರಲಿ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಾದ್ರೆ ಅಥವಾ ಗೆಸ್ಟ್ಗಳನ್ನು ಕರೆಯಬೇಕಾದ್ರೆ ಏನು ವ್ಯವಸ್ಥೆ ಉಂಟು ಅದು ನಾವು ಮಾಡಬೇಕಾಗ್ತದೆ. ಆದ್ದರಿಂದ ನಾನು 15 ದಿವಸ ನಿದ್ದೆ ಕಳೆದು ಈ ಕೆಲಸ ಮಾಡುವಾಗ ನೀವು ನಿಮ್ಮ ಮಕ್ಕಳಿಗೋಸ್ಕರ 1-2 ಗಂಟೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಅದು ನಿಮ್ಮ ಸಮಯ ಏನು ವ್ಯರ್ಥ ಆಗಲಾರದು. ದೇವರು ನಿಮಗೆ ಇನ್ನಷ್ಟು ಒಳ್ಳೆಯ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನಂತೆ ಈ ಮೂಲಕ ಹೇಳುತ್ತೇನೆ. ಮತ್ತು ನಾನು ಇದಕ್ಕೆ ಮುಂಚೆ ಹಲವಾರು ಸಮಾಜ ಸೇವೆಗಳನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟದ್ದು ನನ್ನ ಅಲ್ಲಾಹನ ಅನುಗ್ರಹದಿಂದ, ನನಗೆ ಸಹಕಾರ ಮಾಡಿದ ದಾನಿಗಳ ಸಹಕಾರದಿಂದ. ಇದು ನಾನು ಮೊದಲಾಗಿ ಹೇಳುತ್ತೇನೆ. ಯಾವುದೇ ಒಂದು ಚಿಕ್ಕ ಕೆಲಸ ನಾನು ಮಾಡಿದ್ರೂ ಕೂಡ ಅಲ್ಲಾಹನ ಅನುಗ್ರಹ, ಅದೇ ರೀತಿ ದಾನಿಗಳ ಸಹಕಾರ. ಯಾರು ದಾನಿಗಳು ನನಗೆ ಸಹಕಾರ ಕೊಟ್ಟಾಗ ಇಂಥ ಕೆಲಸಗಳನ್ನು ನಾನು ಜಾಸ್ತಿಯಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗಿರುವಣ ಹಲವಾರು ಸಂಘ ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷನಾಗಿ, ಕಾರ್ಯಕರ್ತನಾಗಿ ನಾನು ದುಡಿದು ನನ್ನಿಂದ ಆಗುವ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅಲ್ಲಾಹನು ಅದು ಇಷ್ಟಪಟ್ಟರೆ, ನನ್ನಿಂದ ಅಹಂಕಾರ ಇಲ್ಲದೆ ಆ ಕೆಲಸ ನಾನು ಮಾಡಿದ್ದರೆ ಅದಕ್ಕೆ ತಕ್ಕದಾದ ಪ್ರತಿಫಲ ಅಲ್ಲಾಹನು ಪರಲೋಕದಲ್ಲಿ ನನಗೆ ಕೊಡ್ತಾನೆಂಬ ವಿಶ್ವಾಸ ನನ್ನಲ್ಲಿದೆ. ನಿಮ್ಮ ದುವವು ನನಗೆ ಅಗತ್ಯ ಇದೆ ಎಂದು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮ ನಾವು ಯಾತಕ್ಕೋಸ್ಕರ ಇಟ್ಟಿದ್ದೇವೆ ಅಂದರೆ, ನಾನು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುವಾಗ ಸಂಘಟನೆ ಹೆಸರಲ್ಲಿ ಮಾಡುತ್ತಾ ಇದ್ದೆ. ಆಗ ನನ್ನ ಮಾರ್ಗದರ್ಶಿಗಳಾದಂಥ ಅಬ್ದುಲ್ ಅಜೀಜ್ ಪುನಚೆ, ಅದೇ ರೀತಿ ನಮ್ಮ ಹಲವಾರು ನನ್ನ ಮಾರ್ಗದರ್ಶಿಗಳು, ನನ್ನ ಆತ್ಮೀಯರು ನನಗೆ ಒಂದು ಮಾತು ಹೇಳಿದರು, ಸರ್ ನೀವು ಈ ಕೆಲಸಗಳನ್ನು ಮಾಡುವಾಗ ನಿಮ್ಮದೇ ಆದ ಒಂದು ಸ್ವಂತ ಒಂದು ಸಂಸ್ಥೆಯನ್ನು ಮಾಡಿ ನೀವು ಅದರಲ್ಲಿ ಮಾಡಿದರೆ ಇನ್ನೂ ಕೂಡ ಉತ್ತಮ ದಾನಿಗಳು ನಿಮಗೆ ಸಹಕಾರ ನೀಡಲಿಕ್ಕೆ ಆಗುತ್ತದೆ ಎಂದು ಒಂದು ಕಿವಿಮಾತು ಹೇಳಿದಾಗ, ಒಂದೇ ದಿವಸದಲ್ಲಿ ನಾನು, ಯಾರು ನಂಬಲಿಕ್ಕೆ ಇಲ್ಲ, 1 ದಿವಸದಲ್ಲಿ ನಾನು ಈ ಬಾಂಧವ್ಯ ಎಂಬ ಚಾರಿಟಬಲ್ ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ಈ ವಿದ್ಯಾರ್ಥಿಗಳಿಗೆ ನಾನು ಪುಸ್ತಕ ವಿತರಣೆ ಮಾಡಲು ಅಲ್ಲಾಹನು ನನಗೆ ಒಂದು ಅವಕಾಶ ಮಾಡಿಕೊಟ್ಟ. ಎಲ್ಲ ಕೆಲಸ ಮಾಡಬೇಕಾದ್ರೆ ಅಲ್ಲಾಹನ ದಯೆ ಇರಬೇಕು, ಅಲ್ಲಾಹನ ಅನುಗ್ರಹ ಇರಬೇಕು. ಯಾವುದು ನಾವು ಮಾಡೋದೆಲ್ಲ ಎಲ್ಲ ಅಲ್ಲಾಹನ ಇದರಿಂದ ಅದು ಆಗೋದು. ನಮ್ಮಿಂದ ಯಾವುದೇ ಒಂದು ಚಿಕ್ಕ ಕೆಲಸನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಮಾಡಲು ಸಾಧ್ಯ. ಅದೇ ರೀತಿ ಹಿರಿಯರ ಮಾರ್ಗದರ್ಶನ, ನಮ್ಮ ಯಾವುದೇ ಒಂದು ಬುದ್ಧಿವಂತಿಕೆಯಿಂದ ಮಾಡುವಾಗ 10 ಜನರ ಒಟ್ಟಿಗೆ ಕೇಳಿ ಈ ಕೆಲಸ ಮಾಡಿದರೆ ಆಗಬಹುದಾ ಎಂಬ ಒಂದು ಅನಿಸಿಕೆಗಳು, ಸಮಾಲೋಚನೆಗಳು 10 ಜನರ ಹತ್ರ ಕೇಳಿ ಮಾಡಿದಾಗ ನಮ್ಮ ದಾರಿ ನಮಗೆ ಸುಗಮವಾಗಿ ಸಿಗುತ್ತದೆ. ಕೈಯಲ್ಲಿ ಸಮಾಜ ಸೇವೆ ಮಾಡಲು ಕೈಯಲ್ಲಿ ಹಣ ಇರಬೇಕಂತ ಇಲ್ಲ.
ಜೇಬಲ್ಲಿ 1 ರೂಪಾಯಿ ಇಲ್ಲದಿದ್ದರೂ ಸಮಾಜ ಸೇವೆಯನ್ನು ಮಾಡ್ಬೋದು. ಸಮಾಜ ಸೇವೆ ಮಾಡೋದು ತುಂಬ ಸುಲಭವಾದ ಕೆಲಸ. ನಮ್ಮ ರಸೂಲರು ನಮಗೆ ಕಲಿಸಿಕೊಟ್ಟ ಆ ಕೆಲಸ ನಮಗೆ ಮಾಡಲು ಅದು ನಿಜವಾಗಿಯೂ ನಾವು ಮಾಡುವ ನಮ್ಮ ಕರ್ತವ್ಯ. ನಾವು ಮಾಡಲೇಬೇಕು. ನಾವು ಮಾಡದಿದ್ದರೆ ನಾವು ನಮ್ಮ ರಸೂಲರನ್ನು ನಾವು ಅನುಸರಿಸದಾಗಿ ಆಗುತ್ತದೆ. ಸಮಾಜ ಸೇವೆ ಕೂಡ ನಾವು ಅದು ಮಾಡೋದು ನಮ್ಮ ಕರ್ತವ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಹಲವಾರು ಕೆಲಸ ಕಾರ್ಯಗಳು ಮಾಡುವಾಗ ತುಂಬ ಅಡೆತಡೆಗಳು, ಕಷ್ಟಗಳು, ಹಣದ ಆರ್ಥಿಕ ವಿಚಾರಗಳು ಅಥವಾ ಊರಿನವರ ಒಬ್ಬ ಅಭಿವೃದ್ಧಿ ಕೆಲಸ ಮಾಡುವಾಗ ಅವನನ್ನು ಮಾಡದಾಗೆ ತಡೆಯುವುದು ಇದು ಸರ್ವಸಾಮಾನ್ಯ. ಯಾಕೆಂದರೆ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮನ್ನು ಅಲ್ಲಾಹನ ಅನುಗ್ರಹ ಮತ್ತು ದಾನಿಗಳ ಸಹಕಾರ, ಅದರೊಟ್ಟಿಗೆ ಮಾಧ್ಯಮ ಮಿತ್ರರ ಸಹಕಾರ ತುಂಬ ಅಗತ್ಯ ಇರುತ್ತದೆ. ಒಂದು ಮಾಧ್ಯಮ ಎಂದರೆ ಒಳ್ಳೆಯ ಕೆಲಸಗಳನ್ನು ಮಾಡುವವರನ್ನು ಅವರು ಇನ್ನು ಮುಂದೆ ಜಾಸ್ತಿ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಮಾಧ್ಯಮ ನಮ್ಮನ್ನು ಉರಿದುಂಬಿಸುತ್ತದೆ. ನೀವು ಇನ್ನೂ ಕೆಲಸ ಮಾಡಬೇಕಂತ ನಮ್ಮನ್ನು ಉರಿದುಂಬಿಸುವ ಕೆಲಸ ಮಾಧ್ಯಮ ರಂಗ ಮಾಡುತ್ತದೆ. ಅದೇ ರೀತಿ ನಾನು ಈಗ ಹೇಳಿದೆ ಯಾವುದು ಪ್ರಚಾರ ಮಾಡಬಾರದಂತ. ಬಹುಶಃ ಇಲ್ಲಿ ನೀವು ಕೂತ್ಕೊಂಡವರು ಕೇಳ್ಬೋದು, ನೀವು ಯಾಕೆ ಈ ಒಂದು ಕಾರ್ಯಕ್ರಮ ಮಾಡಿ ಈ ಪುಸ್ತಕಗಳನ್ನು ವಿತರಣೆ ಮಾಡ್ತೀರಂತ. ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೇನೆ. ನಾನು ನನ್ನ ಜೇಬಿನಿಂದ ಯಾವುದೇ ಹಣ ಇದ್ದು ಮಾಡುವ ಕೆಲಸ ಕಾರ್ಯಗಳಲ್ಲ. ನನ್ನಿಂದ ಕೊಟ್ಟ ಯಾವುದೇ ಕೆಲಸ ಮಾಡಿದ ಸಹಾಯ ಇನ್ನೊಂದು ಕೈಗೆ ಇಷ್ಟರ ತನಕ ಗೊತ್ತಾಗಲಿಲ್ಲ. ಅದು ಇನ್ನೂ ಗೊತ್ತಾಗೋದು ಬೇಡ. ಅದು ನಾನು ಅಲ್ಲಾಹನಲ್ಲಿ ದುವಾ ಮಾಡ್ತೇನೆ. ನಾನು ಇತರರಿಂದ ಮಾಡಿ ಕೇಳಿ ಪಡೆದ ಹಣ ನಾಳೆ ದಿವಸ ನಾವು ಒಳ್ಳೆ ಕೆಲಸ ಮಾಡುವಾಗ ಇನ್ನೊಬ್ಬರು ಹಿಂದುಗಡೆಯಿಂದ ಚೂರಿ ಹಾಕ್ತಾರೆ, ಅವನ ಹೆಂಡತಿ ಮಕ್ಕಳು ಅವನಿಗೆ ಇದೇ ಕೆಲಸ, ಅವನ ಹೆಂಡತಿ ಮಕ್ಕಳನ್ನು ಸಾಕುವುದು ಇದೇ ಥರ ಮಾಡಿ ಅಂತ ಹೇಳುವ ಜನರು ನನ್ನ ಕಿವಿಯಲ್ಲಿ ಕೇಳಿದ್ದೇನೆ. ಬಹುಶಃ ಇದು ನಿಮ್ಮ ಎಲ್ಲರ ಮುಂದೆ, ಮಾಧ್ಯಮದ ಮುಂದೆ ನಾನು ಇಡ್ತೇನೆ. ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಅದು ಏನೇ ಇದ್ದರೂ ಬಡವರ ಕಣ್ಣೀರನ್ನು ಒರೆಸಬೇಕು. ಕೈಯಲ್ಲಿ ಹಣ ಇಲ್ಲದಿದ್ದರೂ ಬಡವರು ಕಷ್ಟದಲ್ಲಿ ಬಂದಾಗ, ನನ್ನ ಮನೆಯಲ್ಲಿ ಯಾರಾದರೂ ಒಂದು ಕೆಲಸ ಕಾರ್ಯಕ್ಕೆ ಬಂದಾಗ, ನಾನು ಯಾವುದೇ ಜನಪ್ರತಿನಿಧಿ ಆಗದಿದ್ದರೂ ಕೂಡ ನಾನು ಆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು, ಯಾಕೆ ನೀವು ಕೆಲಸ ಮಾಡಲ್ಲ, ನೀವು ಕೆಲಸ ಮಾಡದಿದ್ದರೆ ರೈಟಿಂಗಲ್ಲಿ ಬರೆದು ಕೊಡಿ ಅಂತ ಕೇಳಿ ಆ ಕೆಲಸವನ್ನು ಮಾಡಿಕೊಟ್ಟ ಹೆಮ್ಮೆ ನನಗಿದೆ. ಆದ್ದರಿಂದ ಈ ಕೆಲಸ ಇವತ್ತು ಮಾಡಿದ್ದು ನಾನು ಎಲ್ಲ ದಾನಿಗಳ ಸಹಕಾರವೇ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟ ದೊಡ್ಡ ಸಹಕಾರ ಅಂತ ಹೇಳುತ್ತಾ, ಇಂಥ ಕೆಲಸಗಳನ್ನು ಇನ್ನು ಮುಂದೆ ನನಗೆ ಇನ್ನೂ ಜಾಸ್ತಿಯಾಗಿ ಮಾಡಲು ನಿಮ್ಮೆಲ್ಲರ ದುವ ಬೇಕು. ಆ ಭಗವಂತನು ನನಗೆ ನಿಮ್ಮ ದುವ ಇದ್ದರೆ ಆರೋಗ್ಯ ದೀರ್ಘಾಯುಷನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆಂದು ಈ ಮೂಲಕ ನಿಮಗೆ ನಾನು ಭರವಸೆಯನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ನಿಜವಾಗಿ 10 ಗಂಟೆಗೆ ನಡೆಯಬೇಕಿತ್ತು. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾನ್ಯ UT ಖಾದರ್ ಸರ್ ಅವರು ಬರಬೇಕಿತ್ತು. ಅವರು ಈಗ ತಾನೇ ಒಂದು ಕಾರ್ಯಕ್ರಮದಲ್ಲಿ ಹೋಗಿರುತ್ತಾರೆ. ಈಗ ಫೋನ್ ಮಾಡಿದಾಗ ನಾನು ಬರ್ತೇನೆ, ನೀನು ಕಾರ್ಯಕ್ರಮವನ್ನು ಮುಂದುವರಿಸು ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಶಿಕ್ಷಣಾಧಿಕಾರಿ ಕ್ಷೇತ್ರ ಮಂಗಳೂರು ದಕ್ಷಿಣ HR ಈಶ್ವರ್ ಅವರು ಕೂಡ ಬರಬೇಕಿದೆ. ಅವರು ಇಲೆಕ್ಷನ್ ಕೌಂಟಿಂಗಿಂದ ಮೀಟಿಂಗ್ ಉಂಟು. 11 ಗಂಟೆಗೆ 11:15ಗೆ ಬಂದು ಮುಟ್ಟುತ್ತೇನಂತ ಈಗ ಫೋನ್ ಮಾಡಿದ್ದಾರೆ. ಮತ್ತು ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಸ್ಥಳೀಯ ಕೌನ್ಸಿಲರ್ ಮುಸ್ತಾಕ್ ಪಟ್ಲ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಈಗ ನಮ್ಮೊಟ್ಟಿಗೆ ಸೇರುತ್ತಾರೆ ಅಂತ ಈಗ ನನಗೆ ಕಾಲ್ ಮಾಡಿರುತ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಊರಿನ, ಅದು ಅಲ್ಲದೆ ಅವರ ಮಗಳನ್ನು ನನಗೆ ಕೊಟ್ಟಿದ್ದಾರೆ ನನ್ನ ಮಾವ UM ಹಸನಪ್ಪನವರು. ಅವರು ಈ ಊರಿಗೆ ಎಲ್ಲರಿಗೆ ಪರಿಚಯವಿರುವ ವ್ಯಕ್ತಿ. ತೊಕ್ಕೋಟು ಸೂಪರ್ ಬಜಾರಿನ ಮಾಲೀಕರು, ಉತ್ತಮ ಸಮಾಜ ಸೇವಕರು, ಹಾಗೂ ಯಾರು ನೊಂದು ಕಷ್ಟದಲ್ಲಿ ಬಂದರೂ ಅವರ ಕೈ ಖಾಲಿ ಮಾಡಿ ಕಳಿಸಲಿಲ್ಲ. ಅದು ನನಗೆ ಗೊತ್ತಿದ್ದ ವಿಷಯ ಅಲ್ಲ, ನನಗೆ ಬೇರೆಯವರು ಹೇಳಿದ ವಿಷಯವನ್ನು ನಾನು ಈಗ ಪ್ರಸ್ತಾಪನೆ ಮಾಡುತ್ತೇನೆ. ನನ್ನ ಮಾವ ಅಂತ ಹೇಳಿ ಅಲ್ಲ, ಅವರು ನಮ್ಮ ಈ ಕರೆಗೆ ಹೋಗೊಟ್ಟು ನಮ್ಮೊಟ್ಟಿಗೆ ಬಂದಿದ್ದಾರೆ. ನಾನು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ
ಇನ್ನೋರ್ವ ನಮ್ಮ ಈ ಊರಿನ ಹಿರಾ ಎಂಬ ಶಾಲೆಯ ಟ್ರಸ್ಟಿಯಾಗಿ ಸಮಾಜದಲ್ಲಿ ಬಡ ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದಾಗ ಅವರಿಂದಾದ ಅಳಿಲು ಸೇವೆಗಳನ್ನು ಮಾಡುತ್ತಾ ಅವರ ಸಂಸ್ಥೆಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ತನ್ನ ಕೈಯಲ್ಲಿ ಮಾಡಿದ ಇದನ್ನು ಕೂಡ ಸಮಾಜ ಸೇವೆ ಮಾಡುತ್ತಾ ಎಲ್ಲರಿಗೂ ಪ್ರಶಂಸೆಯಾದಂಥ ನಿಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಅಬ್ದುಲ್ ಕರೀಂ ಜಮಾತೆ ಇಸ್ಲಾಂ ಇಂದು ಉಳ್ಳಾಲ ಘಟಕದ ಅಧ್ಯಕ್ಷರಾಗಿರುತ್ತಾರೆ. ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈಗ ತಾನೇ ನಾನು ಹೇಳಿದೆ, ನನ್ನ ಮಾರ್ಗದರ್ಶಕರು, ನಮ್ಮೆಲ್ಲರ ಆತ್ಮೀಯರು, ಧರ್ಮಗುರುಗಳು, ಲೇಖಕರು, ಅವರು ಬರೆದ ಒಂದು ಲೇಖನ ಅದು ಹರಿತವಾದ ಖಡ್ಗದಂತೆ ಇರುತ್ತದೆ. ಅದು ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟುತ್ತದೆ. ಆ ಲೇಖನ ಓದಿದವರು ಮಾಡಿದ ತಪ್ಪನ್ನು ಮುಂದೆ ತಿದ್ದಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಆ ಲೇಖವನ್ನು ಬರೆಯುವಂಥ ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಿಯಾದಂಥ ಅಬ್ದುಲ್ ಅಜೀಜ್ ಪುನಚಾರ್ ಅವರು ಧರ್ಮಗುರುಗಳಿದ್ದಾರೆ. ಅವರು ವೇದಿಕೆಯನ್ನು ದಯವಿಟ್ಟು ಬಂದು ಸ್ವೀಕರಿಸಬೇಕು. ದಯವಿಟ್ಟು ಗುರುಗಳೇ ಬಂದು ನಿಮ್ಮ ವೇದಿಕೆಯನ್ನು ಆಸನ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಅವರ ಬಗ್ಗೆ ಸ್ವಲ್ಪ ಪ್ರಸ್ತಾಪನೆ ಮಾಡಬೇಕಾಗ್ತದೆ. ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಒಂದೇ ಒಂದು ಅಂಗನವಾಡಿ ಶಾಲೆಯಲ್ಲಿ 30 ವರ್ಷ ತನ್ನ ಸೇವೆಯನ್ನು ಮಾಡಿದಂಥ ಒಂದು ಸಮಾಜ ಸೇವಕಿ ಮತ್ತು ಆ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಈಗ ದೊಡ್ಡ ದೊಡ್ಡ ವಿದ್ಯೆಯಲ್ಲಿ ಬಿಸ್ನೆಸ್ ಮ್ಯಾನ್ಗಳಾಗಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಈಗ ಅವರಿದ್ದಾರೆ. ಆದರೂ ಅವರು ಅದೇ ಅಂಗನವಾಡಿಯಲ್ಲಿ ತನ್ನ ಕೆಲಸಗಳನ್ನು ಈಗಲೂ ಮಾಡುತ್ತಾ ಸೇವೆ ಸಲ್ಲಿಸ್ತಾ ಇದ್ದಾರೆ. ನನಗೆ ಅವರ ಬಗ್ಗೆ ಕೂಡ ತಿಳಿದಿರಲಿಲ್ಲ. ಅವರು ಒಂದು ಅಂಗನವಾಡಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿಯ ಸ್ಥಳೀಯರು ಇವರನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸಬೇಕು, ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡುವ ಟೀಚರ್ ನಮಗೆ ಬೇಡ ಎಂಬ ಒಂದು ಉದ್ದೇಶ ಇರಬೇಕೆನ್ನೋ ಗೊತ್ತಿಲ್ಲ. ಕೆಲವರು ನನ್ನಲ್ಲಿ ಬಂದು ಅವರ ಬಗ್ಗೆ ಒಂದು ದೂರು ಕೊಡ್ತಾರೆ, ಇಂಥ ಒಂದು ಜನ ಇದ್ದಾರೆ, ಅವರು ಈ ಥರ ಎಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರಂತ. ನಾನು ಏನು ಮಾಡಿದೆ ಅಂದರೆ ಅವರ ಹತ್ರ ಹೇಳಿದೆ, ನೀವು ಹೋಗಿ, ನಾನು ಅವರ ಅಂಗನವಾಡಿಗೆ ಹೋಗ್ತೇನೆ ಅಂತ. ಒಂದು ದಿವಸ ನಾನು ಅಂಗನವಾಡಿಗೆ ಹೋದಾಗ ಇವರ ಸಹಾಯಕಿಯವರು ಇದ್ದರು. ನಮ್ಮ ಮೇಡಮ್ ಹೇಳಿದೆ, ನಾನು ಇಂಥ ಒಬ್ಬ ವ್ಯಕ್ತಿ ನನ್ನ ಪರಿಚಯ ಮಾಡಿದೆ, ನಾನೊಬ್ಬ ಮಾನವ ಹಕ್ಕು ಹೋರಾಟಗಾರ, ಎಲ್ಲಿಯಾದರೂ ಅಂಗನವಾಡಿಗಳಿಗೆ ಅನ್ಯಾಯವಾದರೆ ಅದರ ವಿರುದ್ಧ ನಾನು ಹೋರಾಟ ಮಾಡುತ್ತೇನೆ. ನಿಮ್ಮ ಬಗ್ಗೆ ಇಂತೆಂಥ ಕೆಲವು ವಿಚಾರಗಳು ನನಗೆ ಸಿಕ್ಕಿತು. ದಯವಿಟ್ಟು ಈಗ ತಾನೇ ನಮ್ಮ ವೇದಿಕೆಗೆ ನಮ್ಮ ಮುಖ್ಯ ಅತಿಥಿಯಾದಂಥ ಸಮಾಜ ಸೇವಕರು, ಬಡವರ ಬಂಧು, ನಮ್ಮೆಲ್ಲರ ಮಾರ್ಗದರ್ಶಿಯಾದಂಥ ನನ್ನ ಆತ್ಮೀಯರು ಮ್ಯಾಕ್ಸಿಮ್ ಡಿಸೋಜರ್ ಅವರು ವೇದಿಕೆ ಬಂದು ಅವರ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಅಬ್ಬಾಸ್ ಬರಿಕ್ಲವರು ಅವರನ್ನು ಕರೆದು ವೇದಿಕೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆಗ ನಮ್ಮ ಸುವರ್ಣಲತಾ ಮೇಡಮ್ ಅವರ ಹತ್ರ ಕೇಳಿದಾಗ ಅವರು ನಮ್ಮ ಹತ್ರ ವಿಚಾರಗಳನ್ನು ನನ್ನ ಹತ್ರ ಅವರು ಹೇಳಿದರು. ಬಹುಶಃ ನಾವು ಯಾವುದೇ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ವಿರುದ್ಧವಾಗಿ ವಿರೋಧಿಗಳು ಹುಟ್ಟುತ್ತಾರೆ ಎಂಬುದಕ್ಕೆ ಉದಾಹರಣೆ ನಾನು ಹೇಳಿದ್ದು. ಅಂದಿನಿಂದ ಆ ಅಮ್ಮ ನನ್ನ ಸಹೋದರಿ ಸುವರ್ಣಲತನಿಗೆ ಪರಿಚಯ ಆಯಿತು. ನನ್ನಲ್ಲಿ ಒಂದು ವಿನಂತಿ ಮಾಡಿದರು, ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕುರ್ಚಿನ ವ್ಯವಸ್ಥೆ ಮತ್ತು ಮಕ್ಕಳ ದಿನಾಚರಣೆಯ ಅಂದು ಮಕ್ಕಳನ್ನು ಪ್ರೈಸ್ ಕೊಡುವ ಒಂದು ವಿಚಾರವಾಗಿ ಕೇಳಿಕೊಂಡರು. ಆವಾಗ ನನ್ನ ಜೇಬಲ್ಲಿ 5 ಪೈಸೆ ಇರಲಿಲ್ಲ. ನಾನು ಅವರ ಹತ್ರ ಸಂತೋಷವಾಗಿ ಹೇಳಿದೆ, ಮಕ್ಕಳಿಗೆ ಏನಾದರೂ ಕೆಲಸ ಮಾಡುವಾಗ ನಾನೊಂದು ಉದಾಹರಣೆ ಹೇಳ್ತೇನೆ. ನಮ್ಮ ಜೇಬಲ್ಲಿ ಒಂದು ಚಾಕ್ಲೇಟ್ ಅದರ ಇರಬೇಕು. ಮಕ್ಕಳನ್ನು ಕೊಂಡಾಗ ಒಂದು ಚಾಕ್ಲೇಟ್ ಕೊಟ್ಟರೆ ಆ ಮಕ್ಕಳು ನಮಗೆ ಎಷ್ಟು ಸಂತೋಷವಾಗಿ
ನಮಗೆ ಅದರ ಒಂದು ಪ್ರತಿಕ್ರಿಯೆ ಅವರು ನೆಗಡ್ತಾರೆ. ಹಾಗೆ ಮಕ್ಕಳ ವಿಚಾರ ಅಂತ ಹೇಳಿದಾಗ ನಾನು ಕೂಡಲೇ ಅದನ್ನು ಒಪ್ಪಿ ದಾನಿಗಳನ್ನು ಸಂಪರ್ಕಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನನ್ನ ತಲೆಯಲ್ಲಿ ಯೋಚನೆ ಆಯಿತು, 30 ವರ್ಷದಿಂದ ಸೇವೆ ಸಲ್ಲಿಸಿದ ಒಂದು ಅಂಗನವಾಡಿ ಟೀಚರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಸನ್ಮಾನ ಮಾಡಬೇಕು. ಆಗ ನಾನು ಏನು ಮಾಡಿದೆ ಅಂದರೆ ಅವರನ್ನು ಹೇಳಿದೆ, ನಿಮಗೊಂದು ಸನ್ಮಾನ ಮಾಡ್ತೇನೆ ಅಂತ. ಆವಾಗ ಹೇಳಿದರು, ಸರ್ ನನಗೆ ಹೆಂಗೆ ಸನ್ಮಾನ ಬೋರ್ಚಿ ಸರ್, ಎನ್ನ ಜೋಕ್ಲಿಗೆ ಯಾನು ವಿದ್ಯೆ ಕೊರೊಂದಿಲ್ಲ ಅವೇ ಹೆಂಕ ಮಲ್ಲ ಸನ್ಮಾನ ಅಂತ. ಇದಕ್ಕಿಂತ ದೊಡ್ಡ ಒಂದು ಟೀಚರ್ ಇನ್ನು ನಮಗೆ ಸಿಗ್ಲಿಕ್ಕೆ ಉಂಟಾ, ನೀವೇ ಹೇಳಿ. ಹಾಗೆ ನಾನು ಅವರು ಹೇಳಿದರೂ ಕೂಡ ನಾನು ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಚೇರ್ ಮತ್ತು ಮಕ್ಕಳ ಪ್ರೈಸ್ಗಳನ್ನು ಕೊಟ್ಟು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ನಾನು ಅವರಿಗೆ ಸನ್ಮಾನವನ್ನು ಮಾಡಿದೆ. ಆವಾಗಲೂ ಕೂಡ ನಾವು ಮಾಡುವ ಆ ಕಾರ್ಯಕ್ರಮದಲ್ಲಿ ಲೈಟನ್ನು ತೆಗೆದರು, ಇವರು ಮಾಡಬಾರದು ಅಂತ. ನೋಡಿ ವಿರೋಧಿಗಳು ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಉದಾಹರಣೆ ಹೇಳೋದು. ನಾನು ಮಾಡೋದು ಒಂದು ಊರಿಗೆ ಹೋಗಿ ಒಳ್ಳೆಯ ಕೆಲಸಗಳನ್ನು, ಆಗ ನಾನು ಅಲ್ಲಿಗೆ ಹೋಗಬಾರದೆಂದು ನಮ್ಮನ್ನು ತಡೆಯುವಷ್ಟು ಜನರಿದ್ದಾರಂತ ನಾನು ನಿಮ್ಮಲ್ಲಿ ಒಂದು ಮಾತು ಹೇಳೋದು. ಹಾಗೆ ಅಂಥ ಒಂದು ನಮ್ಮ ಟೀಚರ್ ಆಗಿರುತ್ತಾರೆ ಸುವರ್ಣಲತಾ ಮೇಡಮ್, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಈಗ ತಾನೇ ನಮ್ಮ ವೇದಿಕೆಯನ್ನು ಆಸೀನರಾದಂಥ ಮ್ಯಾಕ್ಸಿಮ್ ಡಿಸೋಜಾ, ನಾನು ಅವರು ಬಂದಾಗ ತುಂಬ ಹೆಮ್ಮೆಯಿಂದ ತುಂಬ ಖುಷಿಯಿಂದ, ಯಾಕೆಂದರೆ ನಾನು ಮಾಡಿದ ಸಮಾಜ ಸೇವೆಗಳಲ್ಲಿ 25% ಅವರಿಗೆ ನನಗೆ ಸಹಕಾರ ಮಾಡಿದಂಥ ಒಂದು ವ್ಯಕ್ತಿ. ಯಾವಾಗ ಏನು ಕೇಳಿದರು, ಯಾವ ರಾತ್ರಿ ಫೋನ್ ಮಾಡಿದರು, ಸರ್ ಈರೆಗದಾದ ಪೋಡು ಪಂಡ್ಲೆ ಹ್ಯಾಂಗೆ ಕೊರ್ಪೆ, ನನ್ನ ಸಮುದಾಯದವರಲ್ಲ ಆದರೂ ಕೂಡ ನನ್ನ ಮೇಲೆ ಪ್ರೀತಿ ಇಟ್ಟು, ಸರ್ ಈರು ದುಂಬು ಬರಡು ಬಂದು ಹೇಳಿ ನನಗೆ ನನ್ನ ಬೆನ್ನನ್ನು ತಟ್ಟಿ ಉರಿತುಂಬಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಮ್ಯಾಕ್ಸಿಮ್ ಡಿಸೋಜರವರು. ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕಾಗಲಿ ಇದಕ್ಕೆ ಮುಂಚೆ ಮಾಡಿದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರ ದೊಡ್ಡ ಪಾಲಿದೆ. ಅದಕ್ಕಾಗಿ ಒಬ್ಬ ಸಮಾಜ ಸೇವಕನಾಗಿ ದುಡಿಯುವಾಗ ಇನ್ನೊಂದು ಸಮಾಜ ಸೇವಕ ಕೈಯಲ್ಲಿ ಹಣ ಇದ್ದವ ಇನ್ನೊಬ್ಬರನ್ನು ಬೆನ್ನು ತಟ್ಟಬೇಕಂತ, ಅದಕ್ಕೆ ಉದಾಹರಣೆ ನಮ್ಮ ಮ್ಯಾಕ್ಸಿಮ್ ಡಿಸೋಜರವರು. ಯಾಕೆಂದರೆ ಕೈಯಲ್ಲಿ ಹಣ ಇದ್ದವರ ಒಟ್ಟಿಗೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಎಲ್ಲರೂ ಕಲೆಕ್ಷನ್ಗೆ ಹೋಗ್ತಾರೆ. ಎಲ್ಲರಿಗೆ ಕೊಟ್ಟರೆ ಅವರ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇದ್ದದ್ದರಲ್ಲಿ ಒಂದು ಸ್ವಲ್ಪ ಹಂಚಿ ಎಲ್ಲರಿಗೆ ಕೊಡುವಂಥ ಗುಣ ನಮ್ಮ ಮ್ಯಾಕ್ಸಿಮ್ ಡಿಸೋಜ ಅವರಲ್ಲಿದೆ. ಅವರನ್ನು ಕೂಡ ನಾನು ನಮ್ಮ ಬಾಂಧವ್ಯ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈಗ ತಾನೇ ಹೇಳಿದೆ ಯುಟಿ ಖಾದರ್ ಅವರು ಬರ್ತಾ ಇದ್ದಾರೆ. ಮತ್ತು ಇವತ್ತಿನ ನಮ್ಮ ಎಲ್ಲ ಕೆಲಸಗಳಲ್ಲಿ ನನಗೆ ಕೈ ಜೋಡಿಸಿದಂಥ ನನ್ನ ಸಹೋದರ, ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಿಯಾದಂಥ ಅಬ್ಬಾಸ್ ಪಡಿಕ್ಕಲರು, ಧರ್ಮಗುರುಗಳು, ಅವರು ಕೂಡ ನನ್ನೊಟ್ಟಿಗೆ ಸದಾ ನಿಮ್ಮೊಟ್ಟಿಗೆ ನಾನು ಇದ್ದೇನೆ, ಯಾವಾಗ ಕರೆದರೂ ನಾನು ಬರ್ತೇನಂತ ಹೇಳಿದ ಒಂದು ನನ್ನ ಸಹೋದರ, ಅವರು ಕೂಡ ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮ ಬಾಂಧವ್ಯ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಾನು ಅಬ್ಬಾಸ್ ಪಡಿಕ್ಕಲರವನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಒಂದು ಉತ್ತಮವಾದ ಒಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ. ನಾನು ಜಾಸ್ತಿ ಭಾಷಣ ಯಾಕೆ ಮಾಡ್ತಾ ಇದ್ದೇನೆಂದರೆ, ನಮ್ಮ ಶಾಸಕರು ಬರಬೇಕು ಎಂದು ನಾನು ನನ್ನ ಅಲ್ಲಾಹನಲ್ಲಿ ನಾನು ಕೂಡ ದುವಾ ಮಾಡ್ತೇನೆ. ಒಂದು ಊರಿನಲ್ಲಿ ಒಬ್ಬ ಸಮಾಜ ಸೇವಕನಿದ್ದರೆ ಸಾಕಾಗಲ್ಲ, ಒಂದು ಊರಲ್ಲಿ 100 ಜನ ಸಮಾಜ ಸೇವಕನಿದ್ದರೆ ಸಾಕಾಗಲ್ಲ. ಒಂದು ಊರಲ್ಲಿ ಎಲ್ಲರೂ ಸಮಾಜ ಸೇವಕರಾಗಿರಬೇಕು. ಆವಾಗ ತಾನೇ ಆ ಊರಿನಲ್ಲಿದ್ದವರು ಬಡವರಾಗಲಿಕ್ಕೆ ಇಲ್ಲ, ಆ ಊರಿನಲ್ಲಿದ್ದವರು ವಿದ್ಯೆ ಕಲಿಯದೆ, ಹಣ ಕೊಡದೆ, ವಿದ್ಯೆ ಇಲ್ಲದೆ, ಹಣ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ, ಪುಸ್ತಕ ತೆಗೆಯದೆ ಕೂತ್ಕೊಳ್ಳಿಕ್ಕೆ ಇಲ್ಲ. ನಾವೆಲ್ಲರೂ ಸಮಾಜ ಸೇವಕರಾದಾಗ ನಾವೆಲ್ಲರೂ ಇದ್ದದನ್ನು 10 ಜನರು ನಾವು ಪಾಲು ಮಾಡಿ ತಿಂದಾಗ ಊರಿನ ಪ್ರತಿಯೊಬ್ಬನು ಶ್ರೀಮಂತನಾಗಿ ಇರುತ್ತಾನಂತೂ ನಾನು ನಿಮ್ಮಲ್ಲಿ ನನ್ನ ಚಿಕ್ಕ ಒಂದು ನನ್ನ ಮನಸ್ಸಲ್ಲಿ ಮೂಡಿದಂಥ ಅನಿಸಿಕೆಯನ್ನು ಹೇಳಿದ್ದೇನೆ. ಜನಪ್ರತಿನಿಧಿಯಾಗಲಿ ನನ್ನ ಮಾತು ನೇರ ದಿಟ್ಟ, ಅದರಲ್ಲಿ ಯಾವುದೇ ನಾನು ಹಿಂದೆ ಮುಂದೆ ನೋಡಲ್ಲ. ಕೆಲವೊಂದು ನನ್ನ ಮಾತಿನಲ್ಲಿ ತಪ್ಪಿದ್ದರೂ ನನಗೆ ಅದನ್ನು ತಿದ್ದಿ ಹೇಳಿದರೆ ನಾನು ಸರಿಪಡಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದೇನೆ.
ತಪ್ಪು ಮಾನವರಲ್ಲಿ ಬರುವುದು, ಮರಕ್ಕೆ ತಪ್ಪು ಬರಲ್ಲ. ಆದ್ದರಿಂದ ತಪ್ಪು ನಮಗೆ ಬರುತ್ತದೆ. ನಾನು ಮಾತಾಡಿದರಲ್ಲಿ ಅಥವಾ ನಾವು ಮಾಡಿದ ಸಾಮಾಜಿಕ ಸೇವೆಯಲ್ಲಿ ಏನಾದರೂ ತಪ್ಪಿದ್ದರೆ ನನಗೆ ಒಬ್ಬ ಕರೆದು ಇದು ಸರಿಯಲ್ಲ, ಈ ಥರ ಮಾಡು ಅಂತ ಹೇಳಿದರೆ ನಾನು ಮಾಡಿದ ವ್ಯಕ್ತಿ. ಇನ್ನು ಮುಂದೆ ನಾನು ಕೂಡ ಅಂಥ ವ್ಯಕ್ತಿಗಳನ್ನು ನಿರೀಕ್ಷಿಸುವಾಗ ನಾನು ಸಮಾಜದಲ್ಲಿ ಒಂದು ಉತ್ತಮ ಒಂದು ಅಹಂಕಾರ, ಅಹಂಭಾವ ಏನಾದರೂ ನನ್ನ ತಲೆಯಲ್ಲಿ ಬಂದಿದ್ದರೆ ನಾನು ಮಾಡಿದ ಅಲ್ಲಾಹನ ಅನುಗ್ರಹದಿಂದ, ದಾನಿಗಳ ಸಹಕಾರದಿಂದ ಮಾಡಿದ ಪ್ರತಿಯೊಂದು ಕೆಲಸವು ಅದು ನೀರಿಗೆ ಹಾಕಿದ ಒಂದು ಏನು ಹೋಮ ಅಂತ ಹೇಳ್ತಾರೆ, ನೀರಿಗೆ ಹಾಕಿದ ಹೋಮದಾಗೆ ಆಗ್ಬೋದು. ಅದಕ್ಕಿಂತ ನಾವು ಅಹಂಕಾರ, ಅಹಂಭಾವಗಳನ್ನು ಬಿಟ್ಟು ನಮ್ಮ ಇನ್ನೊಬ್ಬರ ಕಣ್ಣೀರೇ ಅದು ನನ್ನ ಕಣ್ಣೀರು ಒಂದು ನೆನೆದು ಆ ಕೆಲಸ ಮಾಡಬೇಕಾಗ್ತದೆ. ನಾನು ಮೊನ್ನೆ ನನ್ನ ಹೆಂಡತಿ ಹತ್ರ ಒಂದು ಮಾತು ಹೇಳಿದೆ. ನನ್ನ ಮಕ್ಕಳು ಶಾಲೆಗೆ ಸೇರಿಸಿ ಜಾಯಿನ್ ಮಾಡಿರಲಿಲ್ಲ, ಸಮಯ ಆಗಿತ್ತು. ನನ್ನ ಹೆಂಡತಿ ಹೇಳಿದಳು, ನಿಮ್ಮ ಮಕ್ಕಳನ್ನು ಸೇರಿಸದೆ ಬೇರೆ ಮಕ್ಕಳ ಕೆಲಸ ಕಾರ್ಯಗಳನ್ನು ಮಾಡ್ತೀರಲ್ಲ ಅಂತ. ನನ್ನ ಹೆಂಡತಿ ಹತ್ರ ಒಂದು ಮಾತು ಹೇಳಿದೆ, ಈಗ ಬಹುಶಃ ಅವಳು ಕೇಳ್ಬೋದು. ನೋಡು, ನನ್ನಿಂದ ಇಲ್ಲದಿದ್ದರೂ ಇನ್ನೊಬ್ಬರ ಕಣ್ಣೀರು ಒರೆಸುವ ಆ ಉದಾರ ಮನಸ್ಸು ದೇವರು ಕೊಟ್ಟಿದ್ದಾನಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನು ಈಗ ಸಂಪತ್ತು ಇರುವವರೆಗೂ ಕೂಡ ಇಲ್ಲ ಅಂತ ಹೇಳಿದೆ. ಹಾಗೆ ಬಹುಶಃ ನನ್ನ ಮಕ್ಕಳನ್ನು ಕೂಡ ದೇವರ ದಯದಿಂದ ನಿಮಗೆ ಪುಸ್ತಕ ಕೊಡೋ ಮುಂಚೆನೇ ಆ ಮಕ್ಕಳನ್ನು ಕೂಡ ದೇವರು ಸೇರಿಸಲಿಕ್ಕೆ ಸಹಕಾರ ಮಾಡಿದ್ದಾನೆ. ಇದು ನಾನು ಯಾಕೆ ಹೇಳಿದ್ದೇನೆ ಅಂದರೆ, ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು ನನ್ನದಂತ ಇರಬಾರದು, ನಾವು ನಮ್ಮದಂತ ಹೋಗಬೇಕು. ಇನ್ನೊಬ್ಬರು ಕೂಡ ನಮ್ಮವರು, ಅವರು ಕೂಡ ನಮ್ಮ ತಾಯಿ ಹೊಟ್ಟೆಯಲ್ಲಿ ಯಾವ ರೀತಿ ನಾವು ಬಂದಿದ್ದೇವೆ ಅದೇ ರೀತಿ ಇನ್ನೊಬ್ಬರ ತಾಯಿ ಹೊಟ್ಟೆಯಲ್ಲಿ ಎಲ್ಲರೂ ಬಂದಿರುತ್ತಾರೆ. ಎಲ್ಲರೂ ಅಲ್ಲಾಹನ ಸಂಪ್ರೀತಿಗೋಸ್ಕರ ತನ್ನಲ್ಲಿರುವ ಚಿಕ್ಕ ಹಳ್ಳಿಲು ಸೇವೆಗಳನ್ನು ಮಾಡುತ್ತಾರೆ. ಅದರಲ್ಲೂ ನನಗೆ ತುಂಬ ಸಂತೋಷ ಇದೆ. ಎಲ್ಲ ಜಾತಿ ಧರ್ಮ ನೋಡದೆ ಎಲ್ಲ ಜಾತಿ ಧರ್ಮದವರನ್ನು ಒಟ್ಟುಗೂಡಿಸಿ ನಾನು ಕಾರ್ಯಕ್ರಮಗಳನ್ನು, ಸಾಮಾಜಿಕ ಸೇವೆಗಳನ್ನು ನಾನು ಮಾಡುತ್ತಾ ಇದ್ದೇನೆ. ದೇವರು ಇನ್ನು ಮುಂದೆ ಕೂಡ ಇಂಥ ಕೆಲಸ ಕಾರ್ಯಗಳನ್ನು ಮಾಡಲು ಅಲ್ಲಾಹು ನನಗೆ ಎತ್ತಿಸಿಕೊಳ್ಳಲಿ. ನಿಮ್ಮ ದುವಾ ಅದುವೇ ನನಗೆ ದೊಡ್ಡ ಸಹಕಾರ. ನಾನು ಎಲ್ಲಿ ಹೋದರೂ ನನ್ನ ಪರಿಚಯ, ನನ್ನ ಹೆಸರು ಇಸ್ಮಾಯಿಲ್ ಅಂತ, ನನ್ನನ್ನು ಎಲ್ಲಿ ಹೋದರೂ ಕರೀತಾರೆ ಶಾಪಿ ಬಬ್ಬುಕಟ್ಟೆ ಅಂತ. ಇದು ದೇವರು ಕೊಟ್ಟ ದೊಡ್ಡ ಸಂಪತ್ತು. ಈ ಹೆಸರು ಇನ್ನೊಬ್ಬರಿಗೆ ಸಿಗುವುದಿಲ್ಲ. ಇದು ನನ್ನ ಊರಿನ ಹೆಸರು. ಅದು ನನ್ನ ಹೆಸರಿನ ಮುಂದೆ ಹಾಕಿ ನನ್ನನ್ನು ಜನರು ಫೈಂಡ್ ಔಟ್ ಮಾಡ್ತಾರೆ. ಮತ್ತು ಒಂದು ಮಾತು ಹೇಳ್ತೇನೆ, ತಪ್ಪು ಬರುತ್ತದೆ, ಆದರೂ ನಾನು ಸಂಕ್ಷಿಪ್ತವಾಗಿ ನಿಮ್ಮಲ್ಲಿ ಹೇಳ್ತೇನೆ. ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದು ಇನ್ನೊಬ್ಬರ ಹಣ ದುರುಪಯೋಗ ಆಗದಂತೆ, ಇನ್ನೊಬ್ಬರು ಕೊಟ್ಟದ್ದು ಅರ್ಹ ವ್ಯಕ್ತಿಗಳಿಗೆ ಸಿಗುವಂತೆ ಆ ಕೆಲಸಗಳನ್ನು ನಾನು ಯಾವಾಗ ಈ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ ಆವಾಗಿಂದಲೇ ನಾನು ಅದನ್ನು ಮಾಡಿದ್ದೇನೆ. ಅದು ನನಗೆ ನಿಮ್ಮ ಮುಂದೆ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಮತ್ತು ನಿಮ್ಮೆಲ್ಲರಲ್ಲಿ ನಾನೊಂದು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ಮಾಡಿದ ಎಲ್ಲ ದಾನಿಗಳಿಗೆ ಅಲ್ಲಾಹನು ಅವರ ಫ್ಯಾಮಿಲಿಗೆ ಮತ್ತು ಅವರಿಗೆ ದೀರ್ಘಾಯುಸ್ಸು, ಆರೋಗ್ಯವನ್ನು ದಯಪಾಲಿಸಲಿ ಮತ್ತು ಅವರಿಗೆ ಸಂಪತ್ತನ್ನು ಇನ್ನೂ ನೀಡಲಿ. ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲು ಅವರಿಗೆ ಇನ್ನೂ ಕೂಡ ಅಲ್ಲಾಹನು ಎತ್ತಿಸಿಕೊಳ್ಳಲೆಂದು ಹೇಳುತ್ತಾ, ನನಗೆ ಈ ಅವಕಾಶ ಕೊಟ್ಟಂಥ ಎಲ್ಲ ಊರಿನ ದಾನಿಗಳಿಗೂ, ಅದೇ ರೀತಿ ನಮ್ಮ ವೇದಿಕೆಯ ಮುಂದೆ ಬಂದು ಕೂತ್ಕೊಂಡಂಥ ಎಲ್ಲ ನನ್ನ ಅಕ್ಕ ತಂಗಿಯಂದಿರು, ಅದೇ ರೀತಿ ಅಮ್ಮಂದಿರು, ಅದೇ ರೀತಿ ನಮ್ಮ ಮುದ್ದಿನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಈ ಒಂದು ಕ್ಷಣದಲ್ಲಿ ನಿಮ್ಮನ್ನೆಲ್ಲರನ್ನು ನೆನೆಸುತ್ತಾ, ನಿಮಗೆಲ್ಲರಿಗೂ ಆ ಭಗವಂತನು ಇನ್ನು ಮುಂದೆ ಉತ್ತಮವಾದ ಕೆಲಸವನ್ನು ಮಾಡಲು ನಿಮ್ಮ ಆರೋಗ್ಯ ದೀರ್ಘಾಯುಷ್ಯವನ್ನು ಅಲ್ಲಾಹು ನೀಡಲಿ ಎಂದು ಹೇಳುತ್ತಾ ನನ್ನ ಚಿಕ್ಕ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ಈಗ ನಾವು ಶುರು ಮಾಡುತ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಇದನ್ನು ದುವವನ್ನು ನಮ್ಮ ಅಬ್ಬಾಸ್ ಪಡಿಕಳು ಧರ್ಮರ್ ಗುರುಗಳು ಮಾಡುತ್ತಾರೆ. ಮತ್ತು ವೇದಿಕೆಯ ಮುಂಭಾಗದಲ್ಲಿದ್ದಂಥ ನನ್ನ ಸಂಬಂಧಿ ಬದರುದ್ದೀನ್ ಅವರು ವೇದಿಕೆಗೆ ಬಂದು ಅವರು ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ದಯವಿಟ್ಟು ತಾವು ಬಾಂಧವ್ಯ ಚಾರಿಟಬಲ್ ಟ್ರಸ್ಟಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅಬ್ಬಾಸ್ ಪಡಿಕಲ್ ಅವರು ಇವತ್ತಿನ ಈ ಕಾರ್ಯಕ್ರಮದ ದುವವನ್ನು ನೆರವೇರಿಸಿ ಕಾರ್ಯಕ್ರಮವನ್ನು
ಚಾಲನೆ ಕೊಡಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. محمد صلى الله عليه وسلم اللهم إلى حضرة أهل الخير كلهم أجمعين. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد من شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم على رسولك سيدنا محمد وعلى آل سيدنا مولانا محمد. اللهم أوصل بلغ مثل صواب ما قرأناه من القرآن العظيم وما صليناه وما سلمناه. هذه هجة واصلة ورحمة نازلة بركة شاملة مقبولة طيبة منا إلى حضرة نبينا وحبيبنا مصطفى محمد صلى الله عليه وسلم. اللهم إلى حضرة أصحاب البدريين والوهبيين والخندقين وطبوقين وسائر الصحابة والقرابة كلهم أجمعين. اللهم إلى حضرة سائر الأنبياء والأولياء والعلماء والشهداء والصديقين والصالحين. اللهم إلى حضرة أزواج الطاهرات أمهات المؤمنين. اللهم انفعنا بهم بعلومهم وامدنا من مددهم وهمنا بمآياتهم وانصرنا بنصرتهم يا خير الناصرين. اللهم زد لهم شرفا على شرفهم وفضلا على فضلهم وعزا على عزهم وكرامة على كراماتهم لديك. اللهم أفض علينا من فيضاتهم وأسرارهم وأنوار بركاتهم في الدين والدنيا والآخرة. اللهم إلى الترتيب. اللهم بارك لنا في أمرنا هذا بركة تامة كما باركت على عبادك الصالحين. اللهم اشف أمراضنا أمراض مرضانا يا شافي الأمراض. اللهم اغفر لنا اللهم اغفر جميع المؤمنين والمؤمنات والمسلمين والمسلمات الأحياء منهم والأموات إنك مجيب الدعوات ويا قاضي الحاجات. اللهم أعزنا اللهم أعز الإسلام والمسلمين وأذل الشرك والمشركين. دمر أعداءنا وأعداءك وأعداء الدين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين آمين برحمتك يا أرحم الراحمين. صلى الله تعالى وسلم على خير الخلق سيدنا محمد وآله وصحبه أجمعين. سبحان ربك رب العزة عما يصفون سلام على المرسلين والحمد لله رب العالمين. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ಶುಭೋದಯ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಇವತ್ತು ಒಂದು ಸಂಭ್ರಮದ ಸಹಾಯ ಹಸ್ತ ಚಾಚುವಂತಹ ಕಾರ್ಯಕ್ರಮ ನಡೀತಾ ಇದೆ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಇದರ ಒಂದು ಅಧಿಕೃತವಾದಂತಹ ಲೋಕಾರ್ಪಣೆ ಕಾರ್ಯಕ್ರಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಡೀತಾ ಇದೆ. ಜೊತೆಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮಾಡುವ ಮೂಲಕ ಈ ಒಂದು ಟ್ರಸ್ಟ್ ಲೋಕಾರ್ಪಣೆ ಆಗುವಂತಹ ಮೂಲಕ ತನ್ನ ಉದ್ದೇಶ ಏನು, ಜೊತೆಗೆ ಸಹಾಯ ಮಾಡುವಂತಹ ಮನೋಭಾವ ನಮ್ಮ ಸಂಸ್ಥೆಯ ಹಿಂದಿರುವಂತಹ ಉದ್ದೇಶವನ್ನು ಈ ಮೂಲಕ ಜಗತ್ತಿಗೆ ಪರಿಚಯಿಸುವಂತಹ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ಆರಂಭದಲ್ಲಿ ನಿಮ್ಮೆಲ್ಲರನ್ನ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರನ್ನ, ವೇದಿಕೆಯ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ, ಪೋಷಕರನ್ನ ಹಾಗೂ ನಮ್ಮ ಪತ್ರಕರ್ತ ಮಿತ್ರರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಈಗಾಗಲೇ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ನೀಡಿದಂತಹ ಅಬ್ಬಸ್ ಪಡಿಕಲ್ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೀಗ ನಮ್ಮ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಗಣ್ಯರಿಗೆ ಹೂಗುಚ್ಛ ನೀಡುವ ಮೂಲಕ ಅವರನ್ನು ಅಧಿಕೃತವಾಗಿ ಸ್ವಾಗತಿಸುವಂತಹ ಕಾರ್ಯಕ್ರಮ. ಇದನ್ನ ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಮೂಲಕ ಅತಿಥಿ ಗಣ್ಯರನ್ನ ಸ್ವಾಗತಿಸುವಂತಹ
ಕಾರ್ಯಕ್ರಮವನ್ನು ವೇದಿಕೆಯ ಅಧ್ಯಕ್ಷರಾದಂತಹ ಗೌರವ ಡಾಕ್ಟರೇಟ್ ಪುರಸ್ಕೃತರು ಸ್ಥಾಪಕ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇವರು ನೆರವೇರಿಸಿಕೊಡಬೇಕೆಂದು ನಾನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಈ ಸುಂದರವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸ್ಥಾಪಕ ಅಧ್ಯಕ್ಷರು ಗೌರವ ಡಾಕ್ಟರೇಟ್ ಪುರಸ್ಕೃತರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇವರು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಮಸ್ಜಿದುಲ್ ಹುದಾ ತೊಕ್ಕೋಟು ಇದರ ಅಧ್ಯಕ್ಷರಾದ UM ಹಸನಬ್ಬ ಇವರಿಗೆ ಹೋಗುಚ್ಚ ನೀಡುವ ಮೂಲಕ ಪ್ರೀತಿಯಿಂದ ಗೌರವದಿಂದ ಅದನ್ನು ಎಲ್ಲರೂ ಚಪ್ಪಲ ತಟ್ಟುವ ಮೂಲಕ ಅವರನ್ನ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜಮಾತೆ ಇಸ್ಲಾಂ ಹಿಂದ್ ಉಳ್ಳಾಲ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಇವರನ್ನು ಕೂಡ ಸ್ಥಾಪಕ ಅಧ್ಯಕ್ಷರು ಹೋಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕಾಂಗ್ರೆಸ್ ಮುಖಂಡರು ಸಾಮಾಜಿಕ ಕಾರ್ಯಕರ್ತರಾದ ಮ್ಯಾಗ್ಜಿಮ್ ಡಿಸೋಜಾ ಇವರನ್ನು ಕೂಡ ಸ್ಥಾಪಕ ಅಧ್ಯಕ್ಷರು ಹೂಗುಚ್ಚ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಹಾಗೂ ಮಂಚಿಲ ಅಂಗನವಾಡಿ ಕಾರ್ಯಕರ್ತೆಯಾದ ಸ್ವರ್ಣಲತಾ ಇವರಿಗೂ ಕೂಡ ಹೂಗುಚ್ಚ ನೀಡುವ ಮೂಲಕ ನಮ್ಮ ಸ್ಥಾಪಕ ಅಧ್ಯಕ್ಷರು ಅವರನ್ನು ಪ್ರೀತಿಯಿಂದ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಧರ್ಮಗುರುಗಳಾದ ಸಾಹಿತಿಯಾದ ಅಬ್ದುಲ್ ಅಜೀಜ್ ಜುಹ್ರಿ ಪುಣಿಚ ಇವರಿಗೆ ಕೂಡ ಹೂಗುಚ್ಚ ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅತಿಥಿಯಾದಂತಹ ಬದ್ರುದ್ದೀನ್ ಇವರನ್ನು ಕೂಡ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ನಾನು ಸ್ಥಾಪಕ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ನೋರ್ವ ಅತಿಥಿ ಇಲಿಯಾಸ್ ಇವರನ್ನು ಕೂಡ ಹೂಗುಚ್ಚ ನೀಡುವ ಮೂಲಕ ಸ್ಥಾಪಕ ಅಧ್ಯಕ್ಷರು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿದಂತಹ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರು ಇಂದು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರುತ್ತಾ ಅವರಿಗೆ UM ಹಸನಬ್ಬ ಇವರು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು ಇಸ್ಮಾಯಿಲ್ ಶಾಫಿ ಅವರು ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೀನಿ. UM ಹಸನಬ್ಬ ಅವರು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲರಿಗೂ ಆತ್ಮೀಯವಾಗಿ ನಾನು ಕೃತಜ್ಞ. ಚಾರಿಟೇಬಲ್ ಟ್ರಸ್ಟ್ ಕೇವಲ ಹೆಸರಿಗೆ ಒಂದು ಬಂಧುತ್ವವನ್ನ ಸಾರುವಂತಹ ಒಂದು ಉತ್ತಮವಾದಂತಹ ಸಂಘಟನೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ಳುತ್ತಾ ಇದೆ ಅಂತ ಹೇಳ್ಬೋದು. ನೀವು ನೋಡಿರಬಹುದು ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರು ಹಲವಾರು ಸಾಧನೆಗಳನ್ನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿಸಿಕೊಂಡು ಹಲವಾರು ವರ್ಷಗಳಿಂದ ಅವರು ತಮ್ಮದೇ ಆದಂತಹ ಸಮಾಜ ಸೇವೆಯನ್ನು ಮಾಡಿರುವಂಥದ್ದು. ಸಾಮಾಜಿಕ ಸೇವೆ ಇರಬಹುದು ಅಥವಾ ವಿವಿಧ ಸಂಘಟನೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಈಗಾಗಲೇ ಶಾಫಿ ಬಬ್ಬುಕಟ್ಟೆ ಅಂತ ಎಲ್ಲರ ಮನದಲ್ಲಿ ಎಲ್ಲರಿಂದ ಕರೆಸಿಕೊಳ್ಳುವವರು. ಜೊತೆಗೆ ಬಬ್ಬುಕಟ್ಟೆ ಅಂತ ಹೇಳಿದಾಗ ಶಾಫಿ ಅವರು ನೆನಪಾಗ್ತಾರೆ ಆರಂಭದಲ್ಲಿ. ಯಾಕಂದ್ರೆ ಅವರು ಬಡವರಿಗೆ ಅಥವಾ ನೊಂದವರಿಗೆ ಅಶಕ್ತರಿಗೆ ಅಥವಾ ನೊಂದವರಿಗೆ ಇಂಥವರಿಗೆ ಸಾಂತ್ವನ ಹೇಳುವಂತಹ ಕೈ ಜೋಡಿಸುವಂತಹ ಸಹಾಯ ಹಸ್ತ ಮಾಡುವಂತಹ ಕೆಲಸವನ್ನ ಹಲವಾರು ದಶಕಗಳಿಂದ ಮಾಡ್ತಾ ಇದ್ದಾರೆ. ನಾವು ಅವರ ಸಾಮಾಜಿಕ ಸೇವೆಯನ್ನು ಆರಂಭದಲ್ಲಿ ಸ್ವಲ್ಪ ಚುಟುಕಾಗಿ ನಿಮಗೆ ಅವರ ಒಂದು ಈ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಲೋಕಾರ್ಪಣೆಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಅವರ ಹಿಂದಿನ ಬ್ಯಾಕ್ಗ್ರೌಂಡ್ ಅನ್ನು ನಾವು ಸ್ವಲ್ಪ ನಿಮಗೆ ವಿವರಿಸಿ ಹೇಳಿದ್ರೆ ಅದು ಆ ಒಂದು ಕಾರ್ಯ ನಿಮಗೆಲ್ಲರಿಗೂ ಮಾದರಿಯಾಗುವಂತಹ ಒಂದು ಕೆಲಸ ಅಂತ ಹೇಳ್ಬೋದು. ಸಾಮಾಜಿಕ ಸೇವೆಯನ್ನು ನಾವು ನೋಡಿದಾಗ 300 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ಬಡ ವಿಧವೆ ಸಖೆಯನ್ನ ಅವರಿಗೆ ನೂತನ ಮನೆಯನ್ನ ನಿರ್ಮಾಣ ಕೊಟ್ಟಿರುವುದು ಅವರ ದೊಡ್ಡ ಸಾಧನೆ ಅಂತ ಹೇಳುವುದು. ಅಲ್ಲದೆ ನರಿಂಗಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದುಲೇಖ್ ಅವರ ಮನೆಗೆ ದುರಸ್ತಿಗೆ ಸಹಾಯ ಕೂಡ ಮಾಡಿದ್ದಾರೆ. ಜೊತೆಗೆ ಅಂಬ್ಲಮುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೃದ್ಧೆ ಲಕ್ಷ್ಮಿ ಎಂಬುವರಿಗೆ ಮೂಲಭೂತ ಸೌಕರ್ಯ ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಾವಿ ನಿರ್ಮಾಣ ಮಾಡಿ ಸಮಾಜ ಸೇವೆಯನ್ನ ಅವರು ಆರಂಭದಲ್ಲಿ ಇವರಿಗೂ ಕೂಡ ಮಾಡಿಕೊಂಡು ಬಂದಿರುವಂಥದ್ದು. ಜೊತೆಗೆ ಕೊರೋನಾ ನಾವು ಬಂದಾಗ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ 500ಕ್ಕಿಂತಲೂ ಅಧಿಕ ಫಲಾನುಭವಿಗಳಿಗೆ ಅವರು ಆಹಾರ ಸಾಮಗ್ರಿಯನ್ನು ವಿತರಣೆ ಮಾಡಿ ನೊಂದವರ ಕೈಯನ್ನ ಬಲಪಡಿಸುವಂತಹ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ರು. ಜೊತೆಗೆ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಚೆಮ್ಮಗುಡ್ಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಸಾಧಕರನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ. ಅವರ ಟ್ಯಾಲೆಂಟ್ಗೆ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡುವಂತಹ ಅವರು ಮಹಾ ಕಾರ್ಯವನ್ನು ಅವರು ಕೂಡ ಮಾಡಿದ್ದಾರೆ. ಜೊತೆಗೆ ಔಷಧಿಯ ಸಹಾಯ ಇರಬಹುದು, ವಿದ್ಯಾರ್ಥಿಗಳಿಗೆ ಧನ ಸಹಾಯ ಇರಬಹುದು, ಪಾವೂರು ಇನ್ನೋಳಿ ಕಮಲ ಪದವಿನ ಮಹಿಳೆಗೆ ವೀಲ್ ಚೇರ್ ಮದುವೆಗೆ ಧನ ಸಹಾಯ, ರಸ್ತೆ ಬದಿಯ ನಿರ್ಗತಿಕರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು, ಕ್ಯಾನ್ಸರ್ ರೋಗಿಗೆ ಔಷಧಿಯ ಸಹಾಯ, ಅಂಗವಿಕಲರಿಗೆ ಊರುಗೋಲು ವಿತರಣೆ, ಪ್ರತಿ ತಿಂಗಳು ಅರ್ಹ ಕುಟುಂಬಕ್ಕೆ ರೇಷನ್ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿರುವಂಥದ್ದು. ಜೊತೆಗೆ ಇದು ಸಾಮಾಜಿಕ ಸೇವೆಯಲ್ಲಿ ಅವರು ಮಾಡಿರುವಂತಹ ಕೆಲವೊಂದು ಪ್ರಮುಖ ಒಂದು ಸಹಾಯದ ಮುನ್ನೋಟವನ್ನು ನಿಮಗೆ ನಾನು ಎತ್ತಿ ಹಿಡಿರುವಂಥದ್ದು. ಯಾಕಂದ್ರೆ ಹಲವಾರು ಸಾಧಕರು ನಮ್ಮ ಮುಂದೆ ಇದ್ದಾರೆ, ನಿಮ್ಮ ಜೊತೆಗೆ ಇದ್ದಾರೆ, ನಮ್ಮ ಎದುರುಗಡೆ ಇದ್ದಾರೆ. ಆದರೆ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾಗಲ್ಲ, ಹೆಚ್ಚಿನವರಿಗೆ ಗೊತ್ತಾಗಲ್ಲ. ಅವರು ಸಾಮಾಜಿಕ ಸೇವೆ, ಸಾಮಾಜಿಕ
ರತ್ನ ಹೀಗೆ ಈ ಒಂದು ಹೆಸರಲ್ಲಿ ಗುರುತಿಸಲ್ಪಡ್ತಾರೆ. ಹೀಗಾಗಿ ಅವರನ್ನು ಇಂತಹ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡುವಂತಹ ಅನಿವಾರ್ಯ ಪರಿಚಯವನ್ನು ಮಾಡಿದರೆ ನಿಮಗೂ ಕೂಡ ಮಾದರಿಯಾಗುತ್ತೆ. ಯಾಕಂದರೆ ನಮ್ಮ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಸಾಧನೆಯನ್ನು ಅವರಿಗೆ ಪರಿಚಯ ಮಾಡಿದರೆ ಮುಂದೆ ಕೂಡ ಅವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಎಂಬ ನೆಲೆಯಲ್ಲಿ ಇಂತಹ ಒಂದು ಪರಿಚಯವನ್ನು ಮಾಡಬೇಕಾದಂತಹ ಒಂದು ಪರಿಚಯ ಮಾಡಬೇಕಂತ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಇನ್ನು ವಿವಿಧ ಸಂಘಟನೆಯಲ್ಲಿ ಇಸ್ಮಾಯಿಲ್ ಶಾಫಿ ಹಾಗೂ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಒಂದು ಅಸ್ತಿತ್ವವನ್ನು ನೋಡಿದಾಗ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಅಜೀವ ಸದಸ್ಯರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಾಗಿದ್ದಾರೆ. ಇನ್ನು ತುಳುನಾಡು ರಕ್ಷಣಾ ವೇದಿಕೆಯ ಉಳ್ಳಾಲ ಘಟಕದ ಮಾಜಿ ಅಧ್ಯಕ್ಷರು ಕೂಡ ಹೌದು. ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಮಾಜಿ ಕಾರ್ಯದರ್ಶಿ ಕೂಡ ಹೌದು. ಇನ್ನು ಬಜಾಲ್ ಪಕ್ಕಲಡ್ಕ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಮಾಜಿ ಉಪಾಧ್ಯಕ್ಷ ಸೇರಿ ಹೀಗೆ ಹಲವಾರು ಸಂಘಟನೆಗಳಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಇನ್ನು ಸನ್ಮಾನ ಹಾಗೂ ಪ್ರಶಸ್ತಿ ಅವರಿಗೆ ಯಾವುದೆಲ್ಲ ಲಭಿಸಿದೆ ಅಂತ ನಾವು ನೋಡಿದಾದರೆ ಕೆನಡಾದ ರೀಜೆನ್ಸ್ ನ್ಯಾಷನಲ್ ಥಿಯೋಲಾಜಿಕಲ್ ಕಾಲೇಜಿನ ವತಿಯಿಂದ ಸಮಾಜ ಸೇವೆಯಲ್ಲಿ ಇಸ್ಮಾಯಿಲ್ ಶಾಫಿ ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿರುವಂಥದ್ದು. ಜೊತೆಗೆ ಏಷ್ಯಾ ಕಲ್ಚರ್ ವೇದಿಕೆ ಯೂನಿವರ್ಸಿಟಿ ವತಿಯಿಂದ ಮತ್ತೊಂದು ಗೌರವ ಡಾಕ್ಟರೇಟ್ ಮತ್ತು ಸೇವಾರತ್ನ ಪ್ರಶಸ್ತಿ ಇಸ್ಮಾಯಿಲ್ ಶಾಫಿ ಅವರಿಗೆ ಸಿಕ್ಕಿರುವಂಥದ್ದು. ಜೊತೆಗೆ ಬೆಂಗಳೂರು ಚಾಮರಾಜಪೇಟೆಯ ಕರ್ನಾಟಕ ಸಂಸ್ಕೃತ ವಿವಿಯ ಕರ್ನಾಟಕ ಸಾಂಸ್ಕೃತಿಕ ಪರಿಣಿತ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆ ಬೆಂಗಳೂರು ಇದರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ವೈಭವ ಕಾರ್ಯಕ್ರಮದಲ್ಲಿ ವಿವಿಧ ಕಲೆ ಸಾಹಿತ್ಯ ನಾಡು ನುಡಿ ಸಂಸ್ಕೃತಿಗೆ ಸೇವೆ ಮಾಡಿದಂತಹ ಅವರು ಸೇವೆ ಮಾಡಿದ್ದಕ್ಕಾಗಿ ಅವರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹೀಗೆ ಹಲವಾರು ಪ್ರಶಸ್ತಿ ಸನ್ಮಾನ ಅವರನ್ನು ಹುಡುಕಿಕೊಂಡು ಬಂದಿದೆ, ಅರಸಿ ಬಂದಿದೆ. ಅಂತಹ ಒಂದು ಸಾಧಕರ ಒಂದು ನೇತೃತ್ವದಲ್ಲಿ ಇವತ್ತು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಲೋಕಾರ್ಪಣೆ ಆಗ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ನಮ್ಮ ಊರಿನ ನಮ್ಮ ಜಿಲ್ಲೆಯ ಒಂದು ಆಯ್ದಂತಹ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಮಾಡುವಂತಹ ಮೂಲಕ ಅವರು ಅಧಿಕೃತವಾಗಿ ಇಂದಿನ ಅವರ ತಮ್ಮ ಸಂಘಟನೆಗೆ ಹಾಗೂ ಸಾಮಾಜಿಕ ಸೇವೆಗೆ ಮತ್ತಷ್ಟು ಉತ್ತೇಜನ ನೀಡುವಂತಹ ಕೆಲಸವನ್ನು ಇವತ್ತು ಆರಂಭ ಮಾಡ್ತಿದ್ದಾರೆ. ಹೀಗಾಗಿ ಅವರನ್ನು ಆರಂಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶುಭಾಶಯಗಳನ್ನು ಸಲ್ಲಿಸ್ತಾ ನಿಮ್ಮ ಸೇವೆಯನ್ನು ನಾವೆಲ್ಲ ಪರಿಗಣಿಸಿದ್ದೀವಿ ಅಂತ ಹೇಳ್ತಾ ಎಲ್ಲರೂ ಚಪ್ಪಾಳೆ ಮೂಲಕ ಅವರ ಎಲ್ಲ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಬೇಕಂತ ನಾನು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇಂದಿನ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಹಾಗೂ ಆಯ್ದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ ಧರ್ಮಗುರು ಹಾಗೂ ಸಾಹಿತಿ ಅಬ್ದುಲ್ ಅಜೀಜ್ ಜಹ್ರಿ ಪುಣೆಚ ಇವರು ಇಂದಿನ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೀನಿ. കൂടിയല്ല ജനിക്കുന്ന നേരത്തും കൂടിയല്ല മരിക്കുന്ന നേരത്തും മധ്യേ ഇങ്ങനെ കണ്ടുമുട്ടുമ്പോൾ മത്സരിക്കുന്നതെന്തിനോ നാം വൃഥ. ವೇದಿಕೆಯಲ್ಲಿರುವ ನನ್ನ ಆತ್ಮೀಯರು ಸಾಮಾಜಿಕ ರಂಗದ ದಿಟ್ಟ ನೇರ ನಡೆನುಡಿಯ ನಾಯಕರಾದಂತಹ ಡಾಕ್ಟರ್ ಎಚ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿ ಇರುವವರು ಕೂಡ ಎಲ್ಲರೂ ಕೂಡ ಗೌರವಾನ್ವಿತರೇ, ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸ್ಥೂಲ ಪರಿಚಯ ನಿಮಗೆ ಗೊತ್ತಾಗಿರ್ಬೋದು. ನನ್ನ ಆತ್ಮೀಯರು ಟಿವಿ ಪತ್ರಕರ್ತರಾದಂತಹ ಟಿವಿ ಆ್ಯಂಕರ್ ಶಂಶೀರ್ ಬುಡಲಿ ಅವರ ಒಂದು ಸ್ವತಃಸಿದ್ಧ ಶೈಲಿಯಲ್ಲಿ ಈಗಾಗಲೇ ವಿವರಿಸಿದ್ದಾರೆ ಇಲ್ಲಿ. ಅದೇ ರೀತಿ ಪತ್ರಕರ್ತ ಬಶೀರ್ ಗಲ್ಕಟ್ಟ ಇದ್ದಾರೆ, ಆಸಿಫ್ ಬಬ್ಬುಕಟ್ಟ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಭಾಗಿಗಳಾಗದ್ದು ಈ ಬಂಧುತ್ವ ಎನ್ನುವಂತಹ ಒಂದು ಸಂಘಟನೆಯ ಒಂದು ಅಧೀನದಲ್ಲಿ. ಮಾನವ ಬಾಂಧವ ಸರ್ವೇ ಜನ ಸುಖಿನೋ ಭವಂತು ಅಲ್ ಹಲ್ಕು ಇಯಾಲುಲ್ಲಾ. ಈ ಒಂದು ಸಂದೇಶ ಮನುಷ್ಯರು ಯಾರೂ ಕೂಡ ಅನ್ಯರಲ್ಲ ಎನ್ನುವಂತಹ ಒಂದು ತತ್ವವನ್ನು ಸಾರ್ತಾ ಇದೆ. ಲೋಕಸಭೆಯ ಪ್ರಧಾನ ಗೋಡೆಯಲ್ಲಿ ಬರೆದುದನ್ನು ಕಾಣಬಹುದು, ಸರ್ವೇ ಜನ ಸುಖಿನೋ ಭವಂತು. ಅದೇ ರೀತಿ ಪವಿತ್ರವಾದಂತಹ ಕುರ್ಆನ್ ವಾಕ್ಯ ಇದೆ, ಲಾ ಯುಗೈರು ಮಾ ಬಿ ಕೌಮಿನ್ ಹತ್ತಾ ಯುಗೈರು ಮಾ ಬಿ ಅಂಫುಸಿಹಿಂ. ಈ ರೀತಿ ಪರಸ್ಪರ ಬಂಧುತ್ವ ಮಾನವೀಯತೆ ನೆಲೆಗೊಂಡಿರುವಂತಹ ಈ ಒಂದು ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಬಂಧುಗಳಾಗಿರುವಾಗ ಕೆಲವೊಂದು ಸಂದರ್ಭಗಳಲ್ಲಿ
ಪುಸ್ತಕಗಳು ಚಾನಲ್ನ ಡೈರೆಕ್ಟರ್ ಆಗಿರುವಂತಹ ವಿದ್ಯಾಧರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸಿ ನಿಮ್ಮ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಅತಿಥಿಯಾಗಿ ಭಾವಿಸಿದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಬಬ್ಬುಕಟ್ಟೆಯವರ ಈ ಒಂದು ಉದಾತ್ತವಾದಂತಹ ಮನೋಭಾವ ಕಾರಣದಿಂದ ಎಲ್ಲರೂ ಕೂಡ ಇಲ್ಲಿ ಬಹಳ ಸಂತೋಷದಿಂದ ಒಂದುಗೂಡಿದ್ದೇವೆ. ಇದೊಂದು ಸಮಾಜಕ್ಕೆ ಮಾದರಿಯಾದಂತಹ ಕಾರ್ಯಕ್ರಮ. ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಸಮಾನವಾದಂತಹ ನ್ಯಾಯಗಳನ್ನು ನೀಡುವ ನಿಟ್ಟಿನಲ್ಲಿ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಎನ್ನುವುದು ಇಲ್ಲಿ ಲೋಕಾರ್ಪಣೆಗೊಳ್ಳುವಾಗ ಅದರ ಸಂಭ್ರಮ ಇಸ್ಮಾಯಿಲ್ ಶಾಫಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಇರಬೇಕು. ಇಸ್ಮಾಯಿಲ್ ಶಾಫಿ ಬಗ್ಗೆ ಹೆಚ್ಚಾಗಿ ನಾನು ಹೇಳುವುದಿಲ್ಲ, ನನಗಿಂತ ಹೆಚ್ಚು ಈ ಕುಳಿತ ಎಲ್ಲರಿಗೂ ಕೂಡ ಗೊತ್ತಿರಬಹುದು. ಅವರ ಬಗ್ಗೆ ಇಲ್ಲಿ ಬಹಳಷ್ಟು ಪ್ರಸ್ತಾಪ ಆಗಿದೆ. 2 ಗೌರವ ಡಾಕ್ಟರೇಟ್ ಪಡೆದಂತಹ ಒಬ್ಬ ಅಪೂರ್ವ ಸಾಧಕ ಅಂತ ಹೇಳಿದರೆ ನಮಗೆ ಹೆಮ್ಮೆ ಆಗ್ತದೆ. ಡಾಕ್ಟರೇಟ್ ಪದವಿ ಎನ್ನುವುದು ಸಾಮಾನ್ಯವಾಗಿ ಸಿಗುವಂತಹ ಒಂದು ಕಾರ್ಯ ಏನೂ ಅಲ್ಲ. ಆದರೆ 2 ಗೌರವ ಡಾಕ್ಟರೇಟ್ ಪದವಿಯೊಂದಿಗೆ ರಾಜ್ಯದ ವಿವಿಧ ಕಡೆ ಪ್ರಶಸ್ತಿಗಳು, ಬಿರುದುಗಳು, ಅದೇ ರೀತಿ ಅವರು ಕಾರ್ಯಾಚರಣೆ ಮಾಡುವಂತಹ ಸಂಘಟನೆಯ ಮೂಲಕ ಅವರು ಸಮಾಜದಲ್ಲಿ ಬೇರೆ ಇರುವ ರೀತಿ ಎಲ್ಲವೂ ಕೂಡ ಅದ್ಭುತವಾಗಿದೆ. ಅವರ ಈ ಒಂದು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇನ್ನಷ್ಟು ಯಶಸ್ವಿಯಾಗಿ ಮುನ್ನಡೆಯಲಿ. ಅವರ ಈ ಒಂದು ಸಮಾಜ ಸೇವೆಯ ಬಗ್ಗೆ ನನ್ನ ಮನಸ್ಸಿಗೆ ತೋಚಿದಂತಹ ಒಂದು ಸಣ್ಣ ಕವನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಈ ಕವನದ ಒಂದು ಶೀರ್ಷಿಕೆ ಸೇವಾ ಶೂರ ಇಸ್ಮಾಯಿಲ್ ಶಾಫಿ. ಸಮಾಜ ಸೇವಕ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇವರು ಆಗಿರುವರು ಸೇವೆಯಲ್ಲಿ ಬ್ಯುಸಿ ಸಿಕ್ಕಾಪಟ್ಟೆ. ಸಮಾಜ ಸೇವಕ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇವರು ಆಗಿರುವರು ಸೇವೆಯಲ್ಲಿ ಸದಾ ಬ್ಯುಸಿ ಸಿಕ್ಕಾಪಟ್ಟೆ. ಸಮಾಜ ಸೇವೆಯನ್ನು ಬದುಕಾಗಿ ರೂಪಿಸಿದ ಈ ಧೀರ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವ ಅದ್ಭುತ ಶೂರ. ಸಮಾಜ ಸೇವೆಯನ್ನು ಬದುಕಾಗಿ ರೂಪಿಸಿದ ಈ ಧೀರ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವ ಅದ್ಭುತ ಶೂರ. ಯುವಕರಿಗೆ ಮಾದರಿ ಈ ಛಲದಂಕ ಮಲ್ಲ, ಇವರ ಸೇವೆಯನ್ನು ಕೊಂಡಾಡುವವರು ಎಲ್ಲ. ಯುವಕರಿಗೆ ಮಾದರಿ ಈ ಛಲದಂಕ ಮಲ್ಲ, ಇವರ ಸೇವೆಯನ್ನು ಕೊಂಡಾಡುವರು ಎಲ್ಲ. ದ್ವೇಷವನ್ನು ನಂದಿಸಲು ಕಟ್ಟಿದರು ಇವರ ಬಂಧುತ್ವ, ಇದು ಜನರ ನಡುವಿನ ಪ್ರೀತಿಯ ಸಹೋದರತ್ವ. ದೇಶವನ್ನು ನಂದಿಸಲು ಕಟ್ಟಿದರು ಇವರ ಬಂಧುತ್ವ, ಇದು ಜನರ ನಡುವಿನ ಪ್ರೀತಿಯ ಸಹೋದರತ್ವ. ಅವಕಾಶಕ್ಕಾಗಿ ಅಭಿನಂದನೆಗಳು. ಮುಂದಿನ ಅತಿಥಿಗಳಿಗೆ ಕಾರ್ಯಕ್ರಮದ ವೇದಿಕೆಯನ್ನು ಬಿಟ್ಟುಕೊಡ್ತಾ ನನ್ನ ಮಾತಿಗೆ ವಿರಾಮ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿ ಚುಟುಕು ಕವಿಯನ್ನ ವಾಚನ ಮಾಡುವಂತಹ ಮೂಲಕ ಈ ಕಾರ್ಯಕ್ರಮದ ಒಂದು ಸರಳ ನಿರೂಪಣೆ ಮಾಡಿದ ಧರ್ಮಗುರು ಸಾಹಿತಿ ಅಬ್ದುಲ್ ಅಜೀಜ್ ಜಹರಿ ಪುಣಿಚ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೀಗ ನಮ್ಮ ಈ ಕಾರ್ಯಕ್ರಮದ ಮುಖ್ಯವಾಗಿ ಈ ಕಾರ್ಯಕ್ರಮದ ಮೂಲಕ ಬಂಧುತ್ವ ಎಂಬ ಹೆಸರಿನ ಮೂಲಕ ಬಂಧುತ್ವವನ್ನು ಮಹತ್ವವನ್ನು ಸಾರುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಮಾನವ ಬಂಧುತ್ವ ಎಂಬ ವಿಚಾರ ಕೂಡ ಬಹಳಷ್ಟು ಅರ್ಥಪೂರ್ಣವಾದದ್ದು, ಅದರ ಅರ್ಥ ವಿಶಾಲವಾದದ್ದು ಅಂತ ಹೇಳ್ಬೋದು. ಯಾಕಂದರೆ ಬಂಧುತ್ವ ಇಲ್ಲದಿದ್ದರೆ ಬದುಕು ಏನೋ ನಿರಾಸೆ ಅಂತ ಹೇಳ್ಬೋದು. ಹೀಗಾಗಿ ಸಹೋದರತೆ, ಸೌಹಾರ್ದ, ಪ್ರೀತಿ, ಮನುಷ್ಯತ್ವ, ಮಾನವೀಯತೆ ಇವೆಲ್ಲ ನಮ್ಮ ಬದುಕಿನಲ್ಲಿ ಅತ್ಯುತ್ತಮವಾದಂತಹ ಅರ್ಥವನ್ನು ಹೊಂದಿರುವಂತಹ ಪದಗಳಾಗಿದೆ. ಹೀಗಾಗಿ ಬಂಧುತ್ವದ ಹೆಸರಲ್ಲಿ ಇವತ್ತು ಚಾರಿಟೇಬಲ್ ಟ್ರಸ್ಟ್ ಲೋಕಾರ್ಪಣೆಗೊಳ್ತಾ ಇದೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದರೆ ಅದಕ್ಕಾಗಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಶಿಕ್ಷಕರುವಾದಂತಹ ವಿದ್ಯಾಧರ್ ಶೆಟ್ಟಿ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ಮಾತನ್ನು ಆಡಬೇಕಂತ ನಾನು ಪ್ರೀತಿಯಿಂದ ಗೌರವದಿಂದ ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿದ್ಯಾಧರ್ ಶೆಟ್ಟಿ ಸರಲ್ಲಿ ವಿನಂತಿ. ಉಪಸ್ಥಿತಿ ಇರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಸಂಯೋಜಿಸಿ ನಮ್ಮೆಲ್ಲರನ್ನು ಇಲ್ಲಿ ಸೇರುವಂತೆ ಮಾಡಿದಂತಹ ಸಮಾಜ ಸೇವಕ 2 ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿ ಪಡೆದಂತಹ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯವರೇ, ನಿಮ್ಮೆಲ್ಲ ಆ ಬಂಧುತ್ವದ ಕಾರಣವಾಗಿ ನಾವೆಲ್ಲ ಬಂಧುಗಳು ಇಲ್ಲಿ ಸೇರುವಂತಾಯಿತು. ಬಂಧುತ್ವ ಅಂತ ಹೇಳುವಾಗ ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಆಧುನಿಕ ಕಾಲಘಟ್ಟದಲ್ಲಿ ಬೆಳೀತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ಎಲ್ಲ ಅವಿಭಕ್ತ ಕುಟುಂಬಗಳು ಒಂದೇ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ತುಂಬ ಮಂದಿ ಬಂಧು ಬಳಗೆಲ್ಲ ಇರ್ತಿದ್ರು. ಕಾಲಕ್ರಮೇಣ ಎಲ್ಲವೂ ಹೋಗಿ 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 ನಾನು ನನ್ನ ಹೆಂಡತಿ ಅನ್ನುವಂತಹ ಬಂಧುತ್ವದ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ.
ಮನೆಯಲ್ಲಿರುವ ಸಹೋದರರ ಒಳಗೆ ಬಂಧುತ್ವ ಇರುವುದಿಲ್ಲ. ಅಂತಹ ಕಾಲಘಟ್ಟ ಇದು. ಆಧುನಿಕ ಅಂತ ಹೇಳ್ತೇವೆ ನಾವು. ಆಧುನಿಕತೆಯಲ್ಲಿ ನಾವು ಎಲ್ಲವನ್ನು ಮರೆಯುತ್ತಾ ಇದ್ದೇವೆ. ವೇಗವಾಗಿ ನಡೆಯುವಾಗ ನಮ್ಮ ಹಿಂದೆ ಏನಾಯಿತು, ಬದಿಯಲ್ಲಿ ಏನಾಯಿತು, ಯಾವುದು ನಮ್ಮ ಗಮನಕ್ಕೆ ಬರುವುದಿಲ್ಲ. ವೇಗದ ನಡಿಗೆಯೊಂದೇ ನಮ್ಮ ಗುರಿಯಾಗಿರ್ತದೆ. ನಮ್ಮ ಗಮ್ಯವನ್ನು ತಲುಪುವುದಷ್ಟೇ ನಮಗೆ ಗುರಿಯಾಗಿರ್ತದೆ. ಬೇರೆಯವರು ಏನು ಎತ್ತ ಹೋದರೂ ನಮಗೆ ಅದು ಪರಿವೇ ಇಲ್ಲ, ಅದು ಅರಿವಿಗೂ ಬರುವುದಿಲ್ಲ. ಅಂತಹ ಆಧುನಿಕತೆಯ ಕಾಲಘಟ್ಟದಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ಇಸ್ಮಾಯಿಲ್ ಶಾಫಿಯನ್ನು ತಿಳಿದವರಿಗೆಲ್ಲರಿಗೂ ಗೊತ್ತಿರಬಹುದು. ಮೆಗಾ ಸಲೀಮ್ರವರು ಬಂದಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಎಲ್ಲರ ಪರವಾಗಿ ಆಹ್ವಾನಿಸ್ತಾ ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಡಾಕ್ಟರ್ ಇಸ್ಮಾಯಿಲ್ ಶಾಫಿಯವರು ಇದ್ದೇನೆ. ಹೇಳಿದ ಹಾಗೆ ಬಂಧುತ್ವ ಅಂತ ಹೇಳಿದರೆ ಮನೆಯಲ್ಲಿಯೇ ಬಂಧುತ್ವವನ್ನು ಕಳೆದುಕೊಂಡಂತಹ ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಶಾಫಿಯವರು ಅವರು ಸಮಾಜವನ್ನೇ ಬಂಧುಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ಯಾರು ಏನು ಜಾತಿ ಧರ್ಮ ಯಾವುದೂ ಇಲ್ಲ, ಆಯ್ದ ಅರ್ಹ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಟ್ಟದ್ದನ್ನು ನಾವು ನೋಡಿದ್ದೇವೆ. ಅದು ಅವರ ಕಿಸೆಯಲ್ಲಿ ಇದ್ದು ಕಟ್ಟಿಕೊಡುವುದೋ ಇಲ್ಲದೆ ಕಟ್ಟಿಕೊಡುವುದೋ ಗೊತ್ತಿಲ್ಲ. ಅವರೆಲ್ಲರನ್ನು ಸೇರಿಸ್ತಾರೆ, ಅರ್ಹರನ್ನು ಗುರುತಿಸ್ತಾರೆ. ಆ ಅರ್ಹ ಫಲಾನುಭವಿಗಳಿಗೆ ಮನೆಯನ್ನು ಕಟ್ಟಿಕೊಡುವುದೋ ಆರ್ಥಿಕ ಸಹಾಯ ನೀಡುವುದೋ ಏನಾದರೂ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ 2 ಗೌರವ ಡಾಕ್ಟರೇಟ್ಗಳ ಪದವಿಗಳು ಸಂದಿವೆ. ಇದು ಅವರ ಒಳ್ಳೆಯ ಮನಸ್ಸಿನ, ಸಮಾಜವನ್ನೇ ಬಂಧುತ್ವವನ್ನಾಗಿ ಮಾಡಿಕೊಂಡ ಮನಸ್ಸಿನ ಫಲವಾಗಿ ಅರ್ಹವಾಗಿ ಅವರಿಗೆ ಸಿಕ್ಕಿದಂತಹ ಸಾಮಾಜಿಕ ಪುರಸ್ಕಾರಗಳು. ಇಂತಹ ಪುರಸ್ಕಾರಗಳು ಅವರಿಗೆ ನಿರಂತರವಾಗಿ ಸಿಗಲಿ. ಸಮಾಜವನ್ನೇ ಬಂಧುತ್ವವಾಗಿ ಮಾಡಿಕೊಳ್ಳುವಾಗ ಇವತ್ತು ನಾವು ನೋಡ್ತಾ ಇದ್ದೇವೆ, ಅರ್ಹ ಫಲಾನುಭವಿ ಮಕ್ಕಳಿಗೆ ಉಚಿತ ಪುಸ್ತಕ ಬ್ಯಾಗ್ಗಳ ವಿತರಣೆ. ಇದು ಕೂಡ ಅಷ್ಟೇ, ಸಮಾಜದ ದಾನಿಗಳನ್ನು ಸೇರಿಸಿಕೊಂಡು ಅವರೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಸಮಾನ ಮನಸ್ಕರ ಆ ಒಂದು ಶ್ರಮದ ಫಲವಾಗಿ ಅವರಿಂದ ಎಲ್ಲವನ್ನು ಆಯ್ದುಕೊಂಡು ಅದನ್ನು ಮತ್ತೆ ಸಮಾಜಕ್ಕೆ ಕೊಡುವಂತಹ ಕೆಲಸ. ನಮ್ಮ ದಾಸರ ಪದಗಳಲ್ಲಿ ಒಂದು ಪದ ಇದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿಕೊಂಡು ನಾವೆಲ್ಲ ನೀರು ತೆಗಿತೇವೆ ಕೆರೆಯಿಂದ. ಆ ತೆಗೆದ ನೀರನ್ನು ಮತ್ತೆ ಕೆರೆಗೆ ಚೆಲ್ಲುವಂತಹ ಕೆಲಸ ಅದು ಇಸ್ಮಾಯಿಲ್ ಶಾಫಿ ಅವರಿಂದ ಆಗುತ್ತಾ ಇದೆ. ಎಲ್ಲರನ್ನು ಒಟ್ಟು ಸೇರಿಸ್ತಾರೆ, ಎಲ್ಲರ ಮನಸ್ಸನ್ನು ತನ್ನ ಮನಸ್ಸಾಗಿ ಪರಿವರ್ತಿಸಿಕೊಳ್ಳುತ್ತಾರೆ, ಎಲ್ಲರ ಮನಸ್ಸಿನೊಳಗೆ ಬಂಧುತ್ವವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆ ಮೂಲಕವಾಗಿ ಮನಸ್ಸುಗಳನ್ನು ಕಟ್ಟುವ, ಮನಸ್ಸನ್ನೇ ಬಂಧುತ್ವವನ್ನಾಗಿ ಮಾಡಿಕೊಳ್ಳುವಂತಹ ಒಳ್ಳೆಯ ಮನಸ್ಸಿನ ಇಸ್ಮಾಯಿಲ್ ಶಾಫಿ ಅವರ ಹೊಸತೊಂದು ಚಾರಿಟೇಬಲ್ ಟ್ರಸ್ಟ್. ಈವರೆಗೆ ಅವರು ಸೇವೆಯನ್ನು ಮಾಡ್ತಾ ಇದ್ದರು, ಅದಕ್ಕೊಂದು ಮೂರ್ತ ರೂಪ ಇರಲಿಲ್ಲ. ಅದು ಇಸ್ಮಾಯಿಲ್ ಶಾಫಿ ಅವರ ಬೇರೆ ಬೇರೆ ಹೆಸರಿನ ಮೂಲಕವಾಗಿ ಆ ಸೇವೆಗಳು ಆಗುತ್ತಾ ಇತ್ತು. ಆದರೆ ಆ ಸೇವೆಗಳೆಲ್ಲವನ್ನು ಒಂದು ಟ್ರಸ್ಟಿನ ಮುಖಾಂತರ ಮಾಡಬೇಕು, ಅದಕ್ಕೊಂದು ಮೂರ್ತ ರೂಪ ಕೊಡಬೇಕು. ಆ ಮೂರ್ತ ರೂಪದ ಫಲವಾಗಿ ಸಮಾಜಕ್ಕೆ ಯಾರು ಕೊಡ್ತಾ ಇದ್ದಾರೆ ಅವರ ಹೆಸರು ಇಲ್ಲಿ ನಗಣ್ಯವಾಗುತ್ತದೆ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಎನ್ನುವುದು ಮುಖ್ಯವಾಗುತ್ತದೆ. ಅಂತಹ ಬಂಧುತ್ವ ಚಾರಿಟೇಬಲ್ ಟ್ರಸ್ಟನ್ನು ಕಟ್ಟಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಉಚಿತ ಪುಸ್ತಕವನ್ನು, ಉಚಿತ ಬ್ಯಾಗನ್ನು ಕೊಡುವಂತಹ ಒಳ್ಳೆಯ ಕೆಲಸವನ್ನು ನಮ್ಮೆಲ್ಲರನ್ನು ಇರಿಸಿಕೊಂಡು, ಇದು ನಮ್ಮೊಂದು ಸೌಭಾಗ್ಯ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಆಗುವಂತೆ ಮಾಡಲಿಕ್ಕೆ ಇಸ್ಮಾಯಿಲ್ ಶಾಫಿ ಅವರು ಕಾರಣ ಅಂತ ಹೇಳಿಕೊಳ್ತಾ ಅವರ ಸಮಾಜ ಸೇವೆಯ ಕಲ್ಪನೆಗಳು ತುಂಬ ಇವೆ. ಅದು ಆಗಸದಕ್ಕಿಂತ ಎತ್ತರ, ಸಮುದ್ರಕ್ಕಿಂತಲೂ ವಿಶಾಲವಾದಂತಹ ಕಲ್ಪನೆಗಳು. ಆದರೆ ಅದೆಲ್ಲವನ್ನು ಕೈಗೂಡಿಸಬೇಕಿದ್ರೆ ಅವರಿಗೆ ದೇವರ ಅನುಗ್ರಹ ಬೇಕು. ಯಾಕೆಂತ ಹೇಳಿದರೆ ಮನುಷ್ಯನಲ್ಲಿ ಉಳ್ಳವರು ತುಂಬ ಮಂದಿ ಇದ್ದಾರೆ, ಆದರೆ ಕೊಡುವ ಮನಸ್ಸಿರುವವರು ತುಂಬ ಕಡಿಮೆ. ಅಂತಹ ಉಳ್ಳವರ ಮಧ್ಯೆ ಇಲ್ಲದೆಯೂ ಕೊಡುವಂತಹ ವಿಶಾಲ ಮನಸ್ಸು, ಅದು ಸಮುದ್ರದಷ್ಟು ಆಗಸದಷ್ಟು ಎತ್ತರ, ಸಮುದ್ರದಷ್ಟು ವಿಸ್ತಾರ ಎನ್ನುವಂತಹ ಮನಸ್ಸುಳ್ಳಂತಹ ಆ ಇಸ್ಮಾಯಿಲ್ ಶಾಫಿಯವರ ಸಮಾಜ ಸೇವೆಯ ಇಂತಹ ನಿಷ್ಕಲ್ಮಶ ಮನಸ್ಸಿನ ಸೇವೆಗೆ ದೇವರ ಅನುಗ್ರಹ ದೊರಕಲಿ. ಅವರಿಂದ ಇನ್ನಷ್ಟು ಇಂತಹ ಸಮಾಜಮುಖಿ ಕಾರ್ಯಗಳು ಆಗುವಂತಾಗಲಿ. ಅವರಿಗೆ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತಾ ನಿಮ್ಮ ಸಮಾಜ ಸೇವೆ ನಿರಂತರವಾಗಿ ಮುಂದುವರಿಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಇಸ್ಮಾಯಿಲ್ ಶಾಫಿ ಅವರು ಎಲ್ಲರನ್ನ ಸೇರಿಸ್ತಾರೆ, ಅರ್ಹರನ್ನ ಗುರುತಿಸ್ತಾರೆ ಅಂತ ಚುಟುಕಾಗಿ ತಮ್ಮ ಭಾಷಣ ಮೂಲಕ ಅವರ ಪರಿಚಯವನ್ನು ಹೇಳಿದಂತಹ ಹಿರಿಯ ಪತ್ರಕರ್ತರು, ಪೋಷಕರಲ್ಲಿ ಚಾಲನ ನಿರ್ದೇಶಕರಾದಂತಹ ವಿದ್ಯಾಧರ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿ ದಲಿತ ಸಮಿತಿಯ ಮುಖಂಡಿಯಾಗಿರುವಂತಹ ಯಶೋಧ ಅವರು ಬಂದಿದ್ದಾರೆ. ದಯವಿಟ್ಟು ಯಶೋಧ ಮೇಡಮ್ ಅವರು ವೇದಿಕೆಗೆ ಆಗಮಿಸಿ ತಮ್ಮ ಅತಿಥಿ ಸ್ಥಾನವನ್ನು ಅಲಂಕಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಇವರಿಗೆ ಸ್ಥಾಪಕ ಅಧ್ಯಕ್ಷರಾದಂತಹ
ಇಸ್ಮಾಯಿಲ್ ಶಾಫಿ ಬಬುಕಟ್ಟೆ ಇವರು ಹೂಗುಚ್ಚ ನೀಡುವಂತಹ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದೀಗ ನಮ್ಮ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಜಮಾತ್ ಇಸ್ಲಾಂ ಹಿಂದ್ ಉಳ್ಳಾಲ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅಬ್ದುಲ್ ಕರೀಂ ಇವರ ಹತ್ರ ನಾನು ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ, ಹಾಗೆ ಗುಡ್ ಮಾರ್ನಿಂಗ್ ಹಾಗೂ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಎದುರಿನಲ್ಲಿರುವ ಸಭಿಕರೇ, ನಾವು ಇಲ್ಲಿ ಸೇರಿದ್ದು ಎರಡು ವಿಷಯಗಳ ಬಗ್ಗೆ. ಒಂದನೇದು ಬಂಧುತ್ವ ಎಂಬ ಒಂದು ಚಾರಿಟೇಬಲ್ ಟ್ರಸ್ಟ್ ಲೋಕಾರ್ಪಣೆಗೊಳ್ಳಲಿದೆ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಅಗತ್ಯವಿರುವಂತಹ ಸಾಧನ ಸಲಕರಣೆಗಳು ಕೊಡುವಂತಹ ಒಂದು ಎರಡು ಕಾರ್ಯಕ್ರಮ. ಇಸ್ಮಾಯಿಲ್ ಶಾಫಿ ಅವರ ಬಗ್ಗೆ ನಾನು ಹೆಚ್ಚು ಹೇಳುವ ಅಗತ್ಯ ಇಲ್ಲ. ಬಹಳಷ್ಟು ವಿಷಯಗಳು ಪ್ರಾಸ್ತಾವಿಕ ಭಾಷಣದಲ್ಲೂ ಹಾಗೂ ನಮ್ಮ ನಿರೂಪಕರಲ್ಲೂ, ಕಾರ್ಯಕ್ರಮ ನಿರೂಪಕರಲ್ಲೂ, ಹಾಗೆ ವಿದ್ಯಾಧರ್ ಶೆಟ್ಟಿಯವರ ಆ ಮಾತುಗಳು ಹಾಗೂ ನಮ್ಮ ಅಬ್ದುಲ್ ಅಜೀಜ್ ಪುಣಚರ್ ಅವರು ಕೂಡ ಬಹಳಷ್ಟು ಅವರ ಪರಿಚಯವನ್ನು ಮಾಡಿದ್ದಾರೆ. ಅವರು ನನಗೆ ತಮ್ಮ ಆಗ್ತಾರೆ, ನನ್ನ ಚಿಕ್ಕಮ್ಮನ ಮಗನಾಗಿದ್ದಾರೆ ಅವರು. ನಿಮ್ಮೆಲ್ಲರೂ ಪರಿಚಯ ಇರುವಂತಹ ಸೂಪರ್ ಆಯಿಲ್ ಹಾಗೂ ಸೂಪರ್ ಬಜಾರ್ ಇದರ ಪಾಲುದಾರರಾಗಿರುವಂತಹ ಎಂ ಹಸನಬ್ ಅವರ ಮಗಳ ಗಂಡರಾಗಿದ್ದಾರೆ. ಜೀವನದಲ್ಲಿ ಅವರು ಸಣ್ಣದಿರುವಾಗಲೇ ಸಮಾಜ ಸೇವೆಯ ಬಗ್ಗೆ ಬಹಳ ಮಿಡಿತ ಇರುವಂಥ ವ್ಯಕ್ತಿತ್ವ. ಈ ಸಮಾಜ ಸೇವೆ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವುದಿಲ್ಲ. ಮನುಷ್ಯ ಎಂದ ಮೇಲೆ ಎಲ್ಲರೂ ಸಮಾಜ ಸೇವಕರಾಗಿರಬೇಕು. ಜನಸೇವೆ ಜನಾರ್ದನ ಸೇವೆ ಎಂಬಂತಹ ಒಂದು ದೊಡ್ಡ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಇಸ್ಲಾಂ ಎಷ್ಟು ಪ್ರಮುಖವಾಗಿ ಹೇಳ್ತದೆಂದರೆ ಸಮಾಜ ಸೇವೆ ಬಗ್ಗೆ ಆಯ್ತಲ್ಲದಿ ಯುಕದ್ದಿಬು ಬಿದ್ದೀನ್ ಹೇಳ್ತದೆ. ನೀವು ಧರ್ಮವಾದ ಕಳ್ಳರನ್ನು ನೋಡಿದ್ದೀರಾ, ಧರ್ಮ ದ್ರೋಹಿಗಳನ್ನು ನೋಡಿದ್ದೀರಾ. ಆಯ್ತಲ್ಲದಿ ನೀವು ನೋಡಿದ್ದೀರಾ ಕದ್ದಿಬು ಬಿದ್ದೀನ್, ಧರ್ಮವನ್ನು ಸುಳ್ಳು ಮಾಡಿಸುವವರು. ಫಜಾಲಿಕಲ್ಲದಿ ಅವನಾಗಿದ್ದಾನೆ ಯದುಲ್ ಯತೀಮ್ ವಲಾ ಯಹುಲ್ಲು ಅಲಾ ತುಆಮಿಲ್ ಮಿಸ್ಕಿನ್. ಅವನು ನಿರ್ಗತಿಕರಿಗೆ, ಬಡವರಿಗೆ ಆಹಾರ ಕೊಡದವನು ಹಾಗೂ ಕೊಡಲು ಪ್ರೇರೇಪಣೆ ಕೊಡದವನಾಗಿದ್ದಾನೆ. ಅದರ ನಂತರ ಹೇಳುವಂಥ ಶಬ್ದ ಫವೈಲುನ್ ಲಿಲ್ ಮುಸಲ್ಲೀನ್. ಅಂತಹ ನಮಾಜಿಗಳಿಗೆ ಕಠೋರವಾದ ಶಿಕ್ಷೆ ಇದೆ. ಫವೈಲುನ್ ಲಿಲ್ ಮುಸಲ್ಲೀನ್ ಅಂದರೆ ನರಕ ಇದೆ. ಬಹಳ ತೀಕ್ಷ್ಣವಾದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರ್ತದೆ. ಆದ್ದರಿಂದ ಈ ಸಮಾಜ ಸೇವೆ ನೋಡಿ, ಇಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗಿ ಪವಿತ್ರ ಕುರಾನ್ ಹೇಳ್ತದೆ ಅಂದರೆ, ನಮಾಜ್ ಎಂಬುದು ಪವಿತ್ರ ಕುರಾನ್ ಇಸ್ಲಾಮಿನ ಅತ್ಯಂತ ಮೂಲಭೂತ ಸ್ತಂಭ ಆಗಿದೆ. ಮೂಲಭೂತ ಸ್ತಂಭ. ಒಬ್ಬ ವ್ಯಕ್ತಿ ಸಮಾಜ ಸೇವೆ ಮಾಡುವುದಿಲ್ಲ ಮತ್ತು ನಮಾಜನ್ನು ಮಾಡ್ತಾನೆ ಎಂದಾದರೆ ಅವನ ನಮಾಜಿಗೆ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ. ಅಂಥ ನಮಾಜಿಗಳ ಬಗ್ಗೆ ಪವಿತ್ರ ಕುರಾನ್ ಹೇಳುವುದು ಅವನಿಗೆ ನರಕ ಆಗಿದೆ ಎಂದು. ಆದ್ದರಿಂದ ನಾನು ತಿಳಿಸುವಂಥ ಒಂದು ವಿಚಾರ ಏನೆಂದರೆ, ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವಂಥ ಒಂದು ವಸ್ತುವಲ್ಲ, ಅಥವಾ ಯಾವುದೇ ಒಂದು ಸಂಘಟನೆಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ವಿಷಯವಲ್ಲ ಸಮಾಜ ಸೇವೆ. ಸಮಾಜ ಸೇವೆ ಎಂಬುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ನೋಡಿ, ಈ ಜಗತ್ತು ನಡೆದುಕೊಳ್ಳುವುದು ಯಾವುದರಿಂದ? ಜಗತ್ತು ನಡೆಯುವುದೇ ಅದರ ಸಹಾಯದಿಂದ. ಸೂರ್ಯನಾಗಲಿ ಚಂದ್ರನಾಗಲಿ ಬೇರೆ ಏನು ಗ್ರಹಗಳು ನೀವು ಅದನ್ನು ಚೆಕಪ್ ಮಾಡಿದರೆ ಅದರ ಹತ್ತಿರದ ಗ್ರಹ ಅದಕ್ಕೆ ಸಪೋರ್ಟ್ ಮಾಡಿದಾಗ ಮಾತ್ರ ನಡೆಯುವುದು. ಇಡೀ ಜಗತ್ತು ನಮಗೆ ಅದಕ್ಕೆ ನಿದರ್ಶನವಾಗಿದೆ. ಹಾಗೆ ಇನ್ನಿತರ ಎಲ್ಲ ನಾವು ಯಾವುದನ್ನು ನಾವು ತೆಗೆದು ನೋಡಿದರೂ ಈ ಬಂಧುತ್ವ, ಈಗ ಇವತ್ತೊಂದು ಬಂಧುತ್ವ ಎಂಬುದಲ್ಲ, ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ಬಹಳ ಸ್ಪಷ್ಟವಾಗಿ ಬಹಳ ಉತ್ತಮವಾಗಿ ಅದರ ಬಗ್ಗೆ ನಮಗೆ ಅದರ ಮುನ್ಸೂಚನೆ, ಅದರ ಡೆಫಿನೇಷನ್ ಕೊಟ್ಟರು. ಬಂಧುತ್ವ ಎಂದರೆ ಎಲ್ಲರ ಬಗ್ಗೆಯೂ ಬಂಧುತ್ವವನ್ನು ಕಳೆದ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲದು. ಈ ಜಗತ್ತಿನ ಎಲ್ಲ ಮನುಷ್ಯರು ಬಂಧುಗಳೇ. ಒಬ್ಬ ತಂದೆಯ ಮಕ್ಕಳು, ಒಬ್ಬ ತಂದೆ ತಾಯಿಯ ಮಕ್ಕಳು. ಪವಿತ್ರ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯಾ ಯುನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ. ಹೇ ಮನುಷ್ಯರೇ, ನಿಮ್ಮನ್ನೊಬ್ಬ ಒಂದು ಗಂಡು ಮತ್ತು ಹೆಣ್ಣಿನಿಂದ ನಾವು ಸೃಷ್ಟಿಸಿದ್ದೇವೆ. ಅಂದರೆ ಈ ಜಗತ್ತಿನ ಎಲ್ಲಿ ಯಾವ ಮೂಲೆಯಲ್ಲಿದ್ದ, ಯಾವುದೇ ಕಾಡು ಪ್ರದೇಶದಲ್ಲಿರುವ, ಯಾವುದೇ ದೊಡ್ಡ ಮೆಟ್ರೋ
ಪಾಲಿಟಿಕಲ್ ಸಿಟಿ, ಅದರಲ್ಲಿ ಬದುಕುವ ವ್ಯಕ್ತಿ, ಅವೆಲ್ಲ ಬಂಧುತ್ವ. ಒಬ್ಬ ದೇವನ ಸೃಷ್ಟಿ ಹಾಗೂ ಒಬ್ಬ ತಂದೆ ತಾಯಿಯ ಮಕ್ಕಳು. ಒಬ್ಬ ತಂದೆ ತಾಯಿಯ ಮಕ್ಕಳು ಅಂತ ಹೇಳುವಾಗ ಆಟೋಮೆಟಿಕಲಾಗಿ ನಾವು ಬಂಧುತ್ವ, ಎಲ್ಲರೂ ಬಂಧು, ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಕ್ರೈಸ್ತರಾಗಲಿ, ಬೌದ್ಧರಾಗಲಿ, ಎಲ್ಲರಿಗೂ ಈ ಸಾಮೂಹಿಕ ಬಂಧುತ್ವದ ನಂಟಿದೆ. ಅದಕ್ಕೆ ನಮ್ಮ ದೇಹ ರಚನೆ ಒಂದು, ನಮ್ಮ ಕಣ್ಣು ಎಲ್ಲಿದೆ, ಎಲ್ಲರ ಕಣ್ಣು ಅದೇ ಸ್ಥಳದಲ್ಲಿದೆ. ಎಲ್ಲಿ ನನಗೆ ಕೂದಲು ಬರಬೇಕು, ಅದು ಎಲ್ಲ ಮನುಷ್ಯರ ಕೂದಲು ಅಲ್ಲಿಂದಲೇ ಬರ್ತದೆ. ಅಂದರೆ ನಾವೆಲ್ಲರೂ ಒಂದು ತಂದೆ ತಾಯಿಯ ಮಕ್ಕಳು ಮತ್ತು ಒಂದು ದೇವನ ಸೃಷ್ಟಿಗಳು ಎಂಬ ನೆಲೆಯಲ್ಲಿ ಅತ್ಯಂತ ದೊಡ್ಡ ಒಂದು ವಿಶಾಲವಾದ ಬಂಧುತ್ವವನ್ನು ನಮಗೆ ಧರ್ಮಗಳು ಕಲಿಸಿಕೊಡ್ತದೆ. ಎಲ್ಲ ಧರ್ಮಗಳು ಕಲಿಸಿಕೊಡ್ತದೆ. ಸರ್ವೇ ಜನೋ ಸುಖಿನೋ ಭವಂತು ಎಂದು ಹೇಳ್ತದೆ ವೇದಗಳು. ಎಲ್ಲ ಮನುಷ್ಯರು ಸುಖವಾಗಿರಲಿ. ಯಾವುದೇ ಒಬ್ಬ ನೋಡಿ, ಇಂದಿನ ಅವಸ್ಥೆ ಏನಾಗಿದೆ ಅಂದರೆ, ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಉಂಟಲ್ಲ, ಜನರನ್ನು ಬೇರೆ ಬೇರೆ ಮಾಡುವಂಥ ಕೆಲಸ ನಡೀತಾ ಇದೆ. ಅವ ಮುಸ್ಲಿಂ, ಅವ ಹಿಂದೂ, ಅವ ಕ್ರೈಸ್ತ, ಅವ ಬೌದ್ಧ, ಇಂಥ ಒಂದು ದೊಡ್ಡ ಷಡ್ಯಂತ್ರ ರಾಜಕೀಯ ಲಾಭಕ್ಕಾಗಿ ಮಾಡಲಾಗ್ತದೆ. ಅದರಿಂದ ಜನರ ಮನಸ್ಸುಗಳನ್ನು ಒಡೆಯಲಾಗ್ತದೆ. ಜನರ ಮಧ್ಯೆ ಜಾತಿಗಳ, ಧರ್ಮಗಳ, ರಾಜಕೀಯದ ಗೋಡೆಯನ್ನು ಕಟ್ಟಲಾಗ್ತದೆ. ಇದು ಅತ್ಯಂತ ದೊಡ್ಡ ಅಪಾಯಕಾರಿಯಾಗಿದೆ ಇಂದು ಈ ನಮ್ಮ ಸಮಾಜದಲ್ಲಿ ನಡೆಯುವುದು. ಇದು ನಮಗೆ ವಾಸ್ತವಿಕತೆ ನಮಗೆ ಗೊತ್ತಿಲ್ಲದೆ ಆಗಿದೆ. ನಾವು ಈ ರಾಜಕೀಯ ಪ್ರೇರಣೆಗೆ ನಾವು ತುತ್ತಾಗ್ತಾ ಇದ್ದೇವೆ. ಈ ಭಾರತ ದೇಶ ಎಂಥ ಒಂದು ದೇಶ, ನೀವು ನೋಡಿ, ಸರ್ವ ಜನರ, ಸರ್ವ ಹೂಗಳ ತೋಟ ಇದು. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ, ಹಮ್ ಗುಲ್ಗುಲ್ ಹೇ ಇಸ್ಕಿ ಏ ಗುಲಿಸ್ತಾ ಹಮಾರ. ಎಷ್ಟು ಅಲ್ಲಾಮ ಇಕ್ಬಾಲ್ ಎಂಥ ಚಂದ ಮಾತನಾಡಿ. ಎಲ್ಲ ಮನುಷ್ಯರನ್ನು ಒಟ್ಟುಗೂಡಿಸುವ, ಎಲ್ಲರನ್ನೂ ಬಂಧುತ್ವಕ್ಕೆ ಮಾಡುವ, ಎಲ್ಲರಿಗೂ ಸಹಾಯ ಮಾಡುವ ಇಂತಹ ಒಂದು ದೊಡ್ಡ ಪ್ರೇರೇಪಣೆ ಎಲ್ಲ ಧರ್ಮಗಳಲ್ಲಿದೆ. ಯಾವುದೇ ಒಂದು ಧರ್ಮದನ್ನು ನಾನು ಸೀಮಿತಗೊಳಿಸುವುದಿಲ್ಲ, ಎಲ್ಲರಲ್ಲೂ ಇದೆ. ಆ ಪ್ರೇರೇಪಣೆ ಇದೆ. ಅಂಥ ಒಂದು ಪ್ರೇರೇಪಣೆಯಿಂದ ಪಡೆದಂಥ ಒಂದು ಪರಿಣಾಮ ಆಗಿದೆ ಇಸ್ಮಾಯಿಲ್ ಶಾಫಿ ಅವರದ್ದು ಇಂದಿನ ಈ ಕಾರ್ಯಕ್ರಮ, ಇಂದಿನ ಅವರ ಈ ಸಮಾಜ ಸೇವೆಗಳು. ಬಹಳಷ್ಟು ನೀವು ಕೇಳಿದ್ದೀರಿ, ಹೆಚ್ಚು ಕೇಳುವಂತಹ ಪರಿಸ್ಥಿತಿ ಮತ್ತು ಸಂದರ್ಭ ಕೂಡ ಅಲ್ಲ. ಸರ್ವಶಕ್ತನಾದ ಅಲ್ಲಾಹನು, ದೇವನು, ನಮ್ಮೆಲ್ಲ ಸೃಷ್ಟಿಕರ್ತನು ನಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ. ಸಮಾಜವನ್ನು ನೋಡಿ ಸಮಾಜದಿಂದ ಪಾಠ ಕಲಿಯುವ, ಪರಿಸರವನ್ನು ನೋಡಿ ಪರಿಸರದಿಂದ ಪಾಠ ಕಲಿಯುವ ಹಾಗೂ ನನ್ನ ಸ್ನೇಹಿತ ಮಾಡುವ ಸತ್ಕರ್ಮಗಳ ಬಗ್ಗೆ ಪ್ರೇರೇಪಣೆ ಹೊಂದಿ ಆ ಸತ್ಕರ್ಮಕ್ಕೆ ಮತ್ತೆ ಕೂಡ ಅದಕ್ಕೆ ಪ್ರೇರೇಪಣೆ ಕೊಡುವಂತಹ ಒಂದು ಸದ್ಬುದ್ಧಿ ನಮ್ಮ ಎಲ್ಲರಿಗೂ ಅದು ಬರಲಿ. ಸರ್ವಶಕ್ತನಾದ ದೇವನ ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಹ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ. ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೀಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಅಂದರೆ ಎರಡು ಕೇಂದ್ರ ಬಿಂದು ಆಗಿರುವಂಥದ್ದು ಎರಡು ಪ್ರಮುಖ ಘಟನೆ ಈ ಕಾರ್ಯಕ್ರಮದಲ್ಲಿ ನಡೀತಾ ಇರುವಂಥದ್ದು. ಒಂದು ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಹಾಗೂ ಇಂದು ಲೋಕಾರ್ಪಣೆ ಆಗ್ತಾ ಇರುವಂತಹ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಲೋಗೋ ಬಿಡುಗಡೆ ಕಾರ್ಯಕ್ರಮ. ಅದರ ಮೂಲಕ ಈ ಟ್ರಸ್ಟ್ಗೆ ಅಧಿಕೃತವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಕಲರ್ಫುಲ್ ಆಗಿ ಸಂಭ್ರಮದಿಂದ ಚಾಲನೆ ನೀಡುವಂತಹ ಸಮಯ. ಇದೀಗ ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಸಾಕ್ಷಿಯಾಗ್ತಾ ಇದ್ದೀರಿ. ಆ ಖುಷಿಯ ಸಂಗತಿಯ, ಆ ಖುಷಿಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಮಗದೊಮ್ಮೆ ಸ್ವಾಗತಿಸ್ತಾ, ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಗಿವಿಂಗ್ ಈಸ್ ದ ಕೀ ಟು ಟ್ರೂ ಹ್ಯಾಪಿನೆಸ್ ಎಂಬ ಟ್ಯಾಗ್ಲೈನ್ ಅಡಿಯಲ್ಲಿ ಇವತ್ತು ಅಧಿಕೃತವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ 11:15 ಸುಮಾರಿಗೆ ಇದೀಗ ಲೋಕಾರ್ಪಣೆಗೊಳ್ತಾ ಇದೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಪ್ರೀತಿಯ ಗೌರವಾನ್ವಿತರಾದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ, ಈ ಕಾರ್ಯಕ್ರಮವನ್ನು ಮಸ್ಜಿದುಲ್ ಹುದಾ ತೊಕ್ಕೋಟು ಇದರ ಅಧ್ಯಕ್ಷರಾದ UM ಹಸನಬ್ಬ ಇವರು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರ ಜೊತೆ ಲೋಗೋವನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳೆ ತಟ್ಟುವ ಮೂಲಕ ಈ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನು ಕಲರ್ಫುಲ್ ಆಗಿ ಮತ್ತೊಮ್ಮೆ ಸಡಗರವನ್ನು ತರಬೇಕೆಂತ ನಾನು ಕೇಳಿಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತಹ ಗಣ್ಯರು ಈ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಈ ಸಂದರ್ಭದಲ್ಲಿ ಹಾಗೂ ಒಳ್ಳೆಯ ದಿನದಲ್ಲಿ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನು ಮಸ್ಜಿದುಲ್ ಹುದಾ ತೊಕ್ಕೋಟು ಅಧ್ಯಕ್ಷರಾದ UM ಹಸನಬ್ಬ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಈ ಮೂಲಕ ಗೌರವ ಡಾಕ್ಟರೇಟ್ ಪುರಸ್ಕೃತರು ಮತ್ತು ಸ್ಥಾಪಕ ಅಧ್ಯಕ್ಷರಾದ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇವರ ಕನಸು
ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಎದುರು ಲೋಕಾರ್ಪಣೆ ಆಗ್ತಾ ಇದೆ. ಈ ಮೂಲಕ ಅವರು ಈ ಹಿಂದೆ ಮಾಡಿದಂತಹ ಸಮಾಜ ಸೇವೆ ಈ ಒಂದು ಸಂಘಟನೆಯ ಮೂಲಕ ಅಧಿಕೃತವಾಗಿ ಮತ್ತೊಮ್ಮೆ ದೀರ್ಘಕಾಲವಾಗಿ ಜೀವನ ಪರ್ಯಂತವಾಗಿ ಮುಂದುವರಿಯುವಂತಹ ಒಂದು ಅಡಿಪಾಯವನ್ನು ಈ ಮೂಲಕ ಆಗ್ತಾ ಇದ್ದೀವಿ. ಹೀಗಾಗಿ ಲೋಗೋ ಬಿಡುಗಡೆ ಕಾರ್ಯಕ್ರಮದ ಒಂದು ಸುಂದರವಾದಂತಹ ಸಂಭ್ರಮದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಎಲ್ಲರೂ ಕೂಡ ಈ ಒಂದು ಲೋಗೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಗಣ್ಯರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮತ್ತೊಮ್ಮೆ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ತದನಂತರ ಈಗ ಬಂಧುತ್ವ ವಿಚಾರವನ್ನು ನೋಡಿದಾಗ ಹಲವಾರು ಸಂಗತಿಗಳು ಕೂಡ ನಮಗೆ ಬೆಳಕಿಗೆ ಬರುತ್ತೆ. ಮಾನವೀಯ ಮೌಲ್ಯ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ನಾವು ನೋಡಿದಾಗ ಸಾಂವಿಧಾನಿಕ ಮೌಲ್ಯಗಳಲ್ಲಿ ಬಂಧುತ್ವ ಕೂಡ ಒಂದಾಗಿರುವಂಥದ್ದು ಪ್ರಮುಖವಾದಂಥದ್ದು. ಹೀಗಾಗಿ ಸಾಂವಿಧಾನಿಕ ಮೌಲ್ಯಗಳಾದಂತಹ ಸ್ವಾತಂತ್ರ್ಯ ಇರಬಹುದು, ಸಮಾನತೆ ಇರಬಹುದು, ಬಂಧುತ್ವ ಕೂಡ ಇರುವಂಥದ್ದು. ಹೀಗಾಗಿ ಬಂಧುತ್ವ ಎಂಬ ಹೆಸರು ಸೂಕ್ತವಾದಂತಹ ಪದವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನನ್ನ ಸಮಾಜ ಸೇವೆಯನ್ನು ವಿಸ್ತರಿಸಬೇಕೆಂದು, ಜಗತ್ತಿನಲ್ಲಿ ವಿಸ್ತರಿಸಬೇಕೆಂದು ಹಾಗೂ ತನ್ನ ಊರಿನ ಪರ ಊರಿನ ಹಾಗೂ ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತಹ ಅಶಕ್ತರಿಗೆ, ನೊಂದವರಿಗೆ ಹಾಗೂ ಯಾರಿಗೆಲ್ಲ ಒಂದು ಸಹಾಯ ಬೇಕು ಅವರಿಗೆ ಸಹಾಯ ಹಸ್ತ ಸಾಚುವಂತಹ ಈ ಒಂದು ಪುಣ್ಯ ಕಾರ್ಯಕ್ಕೆ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ವೇದಿಕೆ ಆಗ್ತಾ ಇದೆ. ಈ ಮೂಲಕ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಮುಖಾಂತರ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆಯಾಗಿದೆ. ಮಹತ್ವವನ್ನು ಸಂದೇಶವನ್ನ ಜೀವನ ಪರ್ಯಂತ ಎಲ್ರಿಗೂ ಅದನ್ನು ಅವರಿಗೆ ಗೊತ್ತುಪಡಿಸಿ ಎಲ್ಲರಿಗೂ ಪ್ರೀತಿ ಪಾತ್ರವಾದಂತಹ ಸಂಘಟನೆಯಾಗಿ ಬೆಳೆಯಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾ ಇದೀಗ ಈ ಕಾರ್ಯಕ್ರಮದ ಮತ್ತೊಂದು ಕೇಂದ್ರ ಬಿಂದು ಪುಸ್ತಕ ಮತ್ತು ಬ್ಯಾಗ್ ವಿತರಣೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವಂತಹ ಗಣ್ಯರು ಸಹಕಾರ ನೀಡಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೀನಿ. ನಾವು ವಿದ್ಯಾರ್ಥಿಗಳ ಹೆಸರನ್ನು ಒಂದೊಂದಾಗಿ ಕರಿತೀವಿ. ಆ ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರು ವೇದಿಕೆಯ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ಈಗಾಗಲೇ ಒಂದು ಲೋಗೋ ಬಿಡುಗಡೆಗೊಂಡಿದೆ. ಆ ಲೋಗೋವನ್ನು ನೋಡಿದಾಗ ಕೂಡ ಅದರಲ್ಲಿ ಹಲವಾರು ಅಂಶಗಳನ್ನು ಕೂಡ ಅದರಲ್ಲಿ ಆ ಲೋಗೋದ ಒಳಗಡೆ ಅಳವಡಿಸಲಾಗಿದೆ. ಅದರ ಹಲವಾರು ಸಂದೇಶ ಕೂಡ ಆ ಲೋಗೋದಲ್ಲಿ ಇರುವಂಥದ್ದು. ಇರ್ಬೋದು ಅಥವಾ ಬೇರೆ ಬೇರೆ ಚಿಹ್ನೆಗಳನ್ನು ನಾವು ನೋಡಿದಾಗ ಹಲವಾರು ಸಂದೇಶಗಳು ಕೂಡ ನಿಮಗೆ ಒಂದು ಉತ್ತಮವಾದಂತಹ ಮೌಲ್ಯದ ಅರ್ಥವನ್ನು ವಿವರ ನೀಡುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಹೀಗಾಗಿ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ಹೆಸರಿಗೆ ಕೂಡ ಒಂದು ಉತ್ತಮವಾದಂತಹ ಹೆಸರನ್ನು ಹೊಂದಿದ್ದು ಹಲವಾರು ಸಂಗತಿಗಳನ್ನು ಅದರಲ್ಲಿ ಅಳವಡಿಸಿ ಅವರು ಒಂದು ಹಲವಾರು ವರ್ಷಗಳ ಕಾಲ ಪ್ರಯತ್ನ ಮಾಡಿ ತನ್ನ ಕನಸನ್ನು ಈ ಮೂಲಕ ನನಸು ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ಇದೀಗ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ. ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಇದೀಗ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆಗೊಂಡಿದೆ. ಜೊತೆಗೆ ಆಯ್ದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಹೀಗಾಗಿ ವಿದ್ಯಾರ್ಥಿಗಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಗಮನವಿಟ್ಟು ತಮ್ಮ ಹೆಸರನ್ನು ಕರೆದಾಗ ವೇದಿಕೆಯ ಮುಂಭಾಗಕ್ಕೆ ಬಂದು ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರಾದ ಅತಿಥಿಗಳಿಂದ ತಮ್ಮ ಪುಸ್ತಕ ಹಾಗೂ ಬ್ಯಾಗನ್ನು ನೀವು ಪಡೆದುಕೊಳ್ಳಬೇಕೆಂದು ಸ್ವೀಕಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಆರಂಭದಲ್ಲಿ ನಾನು ಆಯಿಷಾತುಲ್ ಮುಖಂಡರಾದಂತಹ ಕಾಂಗ್ರೆಸ್ ಮುಖಂಡರು ಮ್ಯಾಗ್ಜಿನ್ ಡಿಸೋಜಾ ಇವರು ಅಧಿಕೃತವಾಗಿ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಈ ಎರಡನೇ ಮಹತ್ವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಇದಕ್ಕೆ ಸಹಕಾರ ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ರಚನೆ ಮಾಡುವಂತಹ ಮೂಲಕ ಅಧಿಕೃತವಾಗಿ ಮಾಡ್ತಾ ಇದೆ. ಈ ಮೂಲಕ ಗಿವಿಂಗ್ ಇಸ್ ದ ಕೀ ಟು ಟ್ರೂ ಹ್ಯಾಪಿನೆಸ್ ಎಂಬ ಸಂದೇಶವನ್ನು ಸಾರುವಂತಹ ಮೂಲಕ ಎಲ್ಲರ ಮುಖದಲ್ಲಿ ಎಲ್ಲರ ಮನದಲ್ಲಿ ಸಂತೋಷವನ್ನ ನಗುವನ್ನ ಕಾಣುವಂತಹ ಪ್ರಯತ್ನವನ್ನ ಇಶತುಲ್ ತಶ್ರೀಫಾ ಇವರಿಗೆ ಬ್ಯಾಗ್ ಹಾಗೂ ಪುಸ್ತಕ ವಿತರಣೆಯನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿ ವೇದಿಕೆಯ ಮುಂಭಾಗಕ್ಕೆ ಬಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಖುಷಿಯ ಸಂದರ್ಭದಲ್ಲಿ ಅವರಿಗೆ ಕೂಡ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಂಬರ್ 2 ಎಂ ತೌಫಿಕ್ ಅವರು ಕೂಡ ವಿದ್ಯಾರ್ಥಿ ವೇದಿಕೆಗೆ ಬಂದು. ನಂಬರ್ 4 ಎಂ ನಿಹಾಲ್ ರಾಜಗುಡ್ಡೆ ಶಾಲೆ 6th ಕ್ಲಾಸ್ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ರೆಡಿ ಆಗಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಹಾಗೂ ನಂಬರ್ 5 ಎಂ ನಿಹಾದ್ ಮಾಡುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ ವಿತರಣೆ ಮಾಡಲಾಗ್ತಾ ಇದೆ. ಮ್ಯಾಗ್ಜಿನ್ ಡಿಸೋಜಾ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗೆ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ 4ನೇ ವಿದ್ಯಾರ್ಥಿ ಎಂ ನಿಹಾಲ್ ಆಶಾ. ಯಾಕಂದ್ರೆ ಇವತ್ತು ಈಗಾಗಲೇ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ಲೋಗೋ ಬಿಡುಗಡೆ ಆಗಿರುವಂಥದ್ದು. ಆ ಲೋಗೋ ನೀವು ನೋಡಿರ್ಬೋದು. ಆ ಲೋಗೋದ ಈಗಾಗಲೇ ಲೋಗೋವನ್ನು ನೀವು ನೋಡಿರ್ಬೋದು. ಈ ಲೋಗೋದ ಒಳಗಿರುವಂತಹ ಮೆಸೇಜ್ ಏನು ಅದನ್ನು ನೀವು
ಯಾರಾದರೂ ಫೈಂಡ್ ಔಟ್ ಮಾಡಿದರೆ, ಗುರುತಿಸಿದರೆ, ನಿಮಗೆ ನಮ್ಮ ಪೋಷಕರು ಚಾನಲ್ನ ನಿರ್ದೇಶಕರು, ಹಿರಿಯ ಪತ್ರಕರ್ತರು ವಿದ್ಯಾಧರ್ ಶೆಟ್ಟಿ ಅವರು ಬಹುಮಾನವನ್ನು ಕೊಡ್ತಾರೆ ಅಂತ ಅಧಿಕೃತವಾಗಿ ನಮ್ಮಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಅವರು ಕೂಡ ಆ ಮಕ್ಕಳಲ್ಲಿರುವಂತಹ ಸುಪ್ತ ಮನಸ್ಸನ್ನು, ಆ ಜೊತೆಗೆ ಅವರ ಪ್ರತಿಭೆಯನ್ನು, ಟ್ಯಾಲೆಂಟನ್ನು ಗುರುತಿಸುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡುವಂತಹ ಮೂಲಕ ನಿಮ್ಮೆಲ್ಲರಿಗೂ ಒಂದು ಪ್ರೇರಣೆ, ಒಂದು ಜೊತೆಗೆ ಸಪೋರ್ಟ್ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸ್ವಲ್ಪ ವಿವರವನ್ನು ಕೂಡ ಸರ್ ನೀಡ್ತಾ ಇದ್ದೇನೆ ನೋಡಿ. ಬಂಧುತ್ವದ ಒಂದು ಲಾಂಛನವನ್ನು ನೀವು ನೋಡಿದ್ದೀರಿ, ಬಿಡುಗಡೆ ಆದಂತಹ ಲಾಂಛನ. ಇದರಲ್ಲಿ ತುಂಬ ಅರ್ಥಪೂರ್ಣವಾದಂತಹ ಲಾಂಛನ. ಒಂದು ವೃತ್ತ ಇದೆ. ವೃತ್ತ ನಮ್ಮ ಭೂಮಿಯ ಸಂಕೇತವಾದರೆ ನಾವೆಲ್ಲವೂ ವೃತ್ತದೊಳಗಿದ್ದೇವೆ ಎನ್ನುವಂತಹ ಮಾತುಗಳು. ಒಂದೇ ಭೂಮಿಯೊಳಗಿದ್ದೇವೆ. ಎರಡು ಆಸರೆಯ ಕೈಗಳನ್ನು ಕಾಣಬಹುದು. ಈ ಹೊತ್ತಿನಲ್ಲಿ ನಮ್ಮ ಪ್ರಾಕೃತಿಕ ಸಂದರ್ಭದಲ್ಲಿ ಆಸರೆಯ ಕೈಗಳಿಲ್ಲ, ಎಲ್ಲವೂ ಎತ್ತುವ ಕೈಗಳೇ ಇರುವುದು. ಅಂತಹ ಈ ಸಂದರ್ಭದಲ್ಲಿ ಎರಡು ಆಸರೆಯ ಕೈಗಳು, ಅದು ಬಂಧುತ್ವದ ಸಂಕೇತವಾಗಿದೆ. ಎರಡು ಆಸರೆಯ ಕೈಗಳ ನಡುವೆ ಒಂದು ಎಸ್ ಎನ್ನುವಂತಹ ಚಿಹ್ನೆ, ಅದು ಸಕ್ಸಸ್ ಆಗಿರಬಹುದು ಅಥವಾ ಯಶಸ್ಸು ಆಗಿರಬಹುದು ಎನ್ನುವಂತಹ ಲಾಂಛನವನ್ನು ಸೂಚಿಸ್ತದೆ. ಅದರ ಎರಡುಗಡೆ ಎರಡು ಪ್ರಮುಖ ಧಾರ್ಮಿಕ ಬಣ್ಣಗಳು, ಕೇಸರಿ ಮತ್ತು ಹಸುರಿನ ಬಣ್ಣಗಳು. ಅದು ಎರಡು ಬಣ್ಣದ ತೆನೆಗಳನ್ನು ಗೋಚರಿಸಬಹುದು ಅಥವಾ ಎರಡು ಕಣ್ಣೀರುಗಳನ್ನು ಗೋಚರಿಸಬಹುದು. ಆ ಬೀಳುವಂತಹ ಕಣ್ಣೀರನ್ನು ನಾವು ಆಸರೆಯಾಗಿ ತಡೆಯುವಂತಹ ಅರ್ಥವು ಈ ಲಾಂಛನದಲ್ಲಿರಬಹುದು. ಅದರ ಜೊತೆಗೆ ಎರಡು ಮಿಂಚುಳ್ಳಿಗಳು ಗೋಲವನ್ನು ನುಂಗುವಂತಹ ದೃಶ್ಯ. ಅದು ಗೋಲವನ್ನು ನಾವು ನುಂಗುವುದಲ್ಲ, ಆಧರಿಸಿ ಹಿಡಿತೇವೆ. ಎರಡು ಧರ್ಮಗಳು ಸೇರಿಕೊಂಡು ಈ ವೃತ್ತವನ್ನು ಹಿಡಿತೇವೆ ಎನ್ನುವಂತಹ ಅರ್ಥವೂ ಇರಬಹುದು. ಈ ಎಲ್ಲ ಅರ್ಥದೊಂದಿಗೆ ಅರ್ಥಪೂರ್ಣವಾದಂತಹ ಬಂಧುತ್ವದ ಲಾಂಛನ ನಮ್ಮೆದುರು ಬಿಡುಗಡೆಯಾಗಿ ಹೊಂದಿದೆ. ಈ ಲಾಂಛನ ಯಶಸ್ವಿಯಾಗಲಿ ಅಂತ ಹೇಳಿಕೊಳ್ತಾ ಇಸ್ಮಾಯಿಲ್ ಶಾಫಿ ಅವರಿಗೆ ವಂದನೆಗಳು. ನಮ್ಮ ಹಿರಿಯ ಪತ್ರಕರ್ತರು ವಿದ್ಯಾಧರ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಅಧಿಕೃತವಾಗಿ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ 4 ಮಂದಿ ವಿದ್ಯಾರ್ಥಿಗಳು ಪುಸ್ತಕ ಮತ್ತು ಬ್ಯಾಗನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ, ಈಗ 5ನೇ ವಿದ್ಯಾರ್ಥಿ ಎಂ ನಿಹಾದ್ 5th ಕ್ಲಾಸ್ ವೇದಿಕೆಗೆ ಬಂದು ತಮ್ಮ ಪುಸ್ತಕ ಹಾಗೂ ಬ್ಯಾಗನ್ನು ಪಡೆದುಕೊಳ್ಳಬೇಕೆಂದು ಅಬ್ದುಲ್ ಜಹೀರ್ ಪುಣಚ ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. 6ನೇ ವಿದ್ಯಾರ್ಥಿ ಅಬ್ದುಲ್ ರಹಮಾನ್. ಇದೀಗ ಇಸ್ಮಾಯಿಲ್ ಶಾಫಿ ಅವರು ಅಬ್ದುಲ್ ರಹಮಾನ್ 10th ಕ್ಲಾಸ್ ಸ್ಟೂಡೆಂಟಿಗೆ ಅಧಿಕೃತವಾಗಿ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಇದ್ದೀನಿ. ದಯವಿಟ್ಟು ಇದೀಗ ಅಬ್ದುಲ್ ಪುಸ್ತಕವನ್ನು ವಿತರಿಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಈ ವಿದ್ಯಾರ್ಥಿಗೆ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಹೇಳುತ್ತಾ, ಇದೀಗ ಅಬ್ದುಲ್ ಕರೀಂ ಇವರು ಅಬ್ದುಲ್ ರಹೀಮ್ 1ನೇ ತರಗತಿ ವಿದ್ಯಾರ್ಥಿಗೆ ಪುಸ್ತಕ ಹಾಗೂ ಬ್ಯಾಗನ್ನು ವಿತರಿಸ್ತಾ ಇದ್ದಾರೆ. ಶಾರಿಕ್ ಹಸನ್ ಇಸ್ಮಾಯಿಲ್ ಶಾಫಿ ಇವರ ಸುಪುತ್ರ. ಇವರು ಪುಸ್ತಕ ಹಾಗೂ ಬ್ಯಾಗನ್ನು ವಿತರಿಸಿ ತನ್ನದೇ ವಯಸ್ಸಿನ ವಿದ್ಯಾರ್ಥಿಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಂಡ ಒಂದು ಅಪೂರ್ವ ಕಾರ್ಯಕ್ರಮ, ಅಪೂರ್ವವಾದಂತಹ ಘಟನೆ ಈ ಕಾರ್ಯಕ್ರಮ ಸಾಕ್ಷಾಗ್ತಾ ಇದೆ. ಇದೀಗ ಹಿಮಾದ್ ಇವರು ತನ್ನ ಪುಸ್ತಕ ಹಾಗೂ ಬ್ಯಾಗನ್ನು ವಿತರಿಸ್ತಾ ಇದೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ. ಇವರು 3ನೇ ತರಗತಿ ವಿದ್ಯಾರ್ಥಿ ಮೊದಲನೇ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಇವರಿಗೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇವರು ಮಶೂರ ಇವರಿಗೆ ಬ್ಯಾಗ್ ಹಾಗೂ ಪುಸ್ತಕವನ್ನು ವಿತರಿಸ್ತಾ ಇದ್ದಾರೆ. ಇವರಿಗೆ ಶುಭಾಶಯಗಳನ್ನು ಬ್ಯಾಗನ್ನು ಪಡೆದುಕೊಳ್ಳಬೇಕೆಂದು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಹಕಾರ ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿದ ಬಳಿಕ ತೆರಳಿ ನಿಮ್ಮ ಪುಸ್ತಕ ಹಾಗೂ ಬ್ಯಾಗನ್ನು ಅವರು ನಿಮಗೆ ಪ್ರೀತಿಯಿಂದ ಗೌರವದಿಂದ ವಿತರಿಸ್ತಾರೆ. ಅದನ್ನು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷರು ಹಾಗೂ ಗೌರವ ಡಾಕ್ಟರೇಟ್ ಪುರಸ್ಕೃತರು ಇಸ್ಮಾಯಿಲ್ ಶಾಫಿ ಬಬುಕಟ್ಟಿ ಇವರು ನಮ್ಮ ಸಮಾರಂಭವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣ ಮಾಡಬೇಕೆಂದು ಪ್ರೀತಿಯಿಂದ ಗೌರವದಿಂದ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇತರರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಒಂದು ಸುಂದರವಾದ ಈ ಕಾರ್ಯಕ್ರಮ ಈ ಸಮಾಜವನ್ನು ಒಟ್ಟುಗೂಡಿಸುವ ಒಂದು ಕಾರ್ಯಕ್ರಮ ಅಂತ ಹೇಳುತ್ತಾ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೆ ನಾನು ಮಗದೊಮ್ಮೆ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾನ್ಯ UT ಖಾದರ್ ಸರ್ ಅವರು ಬರಬೇಕಿತ್ತು. ಅವರು ಇವತ್ತಿನ ನಮ್ಮ ಬಾಂಧವ್ಯ ಚಾರಿಟೇಬಲ್ ಟ್ರಸ್ಟ್ನ ಲೋಗೋವನ್ನು ಉದ್ಘಾಟನೆ ಮಾಡಲಿಕ್ಕಿದ್ರು. ಅದು ಇವತ್ತು ಒಂದು ಏನೋ ಬೇರೆ ಮೀಟಿಂಗಲ್ಲಿ ಇರುವ ಕಾರಣ ತಡವಾಗಿ ಬರುತ್ತೇನೆ, ನೀವು ಮುಂದುವರಿಸಿ ಅಂತ ಹೇಳಿದ್ದಕ್ಕೆ ಅದನ್ನು ಇವತ್ತು ನಾವು ಈ ಲೋಗೋವನ್ನು ನನ್ನ
ಮಾವನ ಹತ್ತಿರ ಅಂದರೆ ನನ್ನ ಹೆಂಡತಿಯ ತಂದೆ ಹತ್ರ ಆ ಲೋಗೋ ಬಿಡುಗಡೆ ಒಂದು ಭಾಗ್ಯ ಸಿಕ್ಕಿದೆ. ಆದ್ದರಿಂದ ಉತ್ತಮ ವ್ಯಕ್ತಿಯ ಕೈಯಿಂದ ಈ ಲೋಗೋ ಬಿಡುಗಡೆ ಆಗಿದೆ. ಈ ಲೋಗೋ ಬಿಡುಗಡೆ ಆದ ಮೇಲೆ ನನಗೆ ತುಂಬ ಸಂತೋಷವಾಯಿತು. ಆ ಲೋಗೋ ಒಂದು ಒಳ್ಳೆಯ ವ್ಯಕ್ತಿಯ ಕೈಯಿಂದ ಬಿಡುಗಡೆ ಆದರೆ ಈ ನಮ್ಮ ಚಾರಿಟಬಲ್ ಟ್ರಸ್ಟ್ ಮುಂದೆ ಇಂಥ ಸಮಾಜ ಸೇವೆಗಳನ್ನು ಮಾಡಲು ಒಂದು ಉತ್ತಮ ಅವಕಾಶ ಅಲ್ಲಾಹನು ಒದಗಿಸಿಕೊಡ್ತಾನೆಂದು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಲೋಗೋ ಬಿಡುಗಡೆ ಕಾರ್ಯಕ್ರಮ ಆಗಿ ನಾವು ಪುಸ್ತಕವನ್ನು ಅರ್ಹ ಮಕ್ಕಳಿಗೆ ಸಾಂಕೇತಿಕವಾಗಿ ಈಗ ವಿತರಿಸಿದ್ದೇವೆ. ಇನ್ನು ಉಳಿದ ಪುಸ್ತಕಗಳನ್ನು ಈಗ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗುಗಳನ್ನು ನಾವು ಕೊಡಲಿಕ್ಕೆ ಇದ್ದೇವೆ. ಆದ್ದರಿಂದ ದಯವಿಟ್ಟು ಯಾರು ಸಿಗುವುದಿಲ್ಲ ಅಂತ ನೆನೆಸಬೇಡಿ. ಬಂದ ಎಲ್ಲ ಮಕ್ಕಳಿಗೂ ಕೂಡ ಪುಸ್ತಕ ಬ್ಯಾಗುಗಳಿದೆ. ಕಾರ್ಯಕ್ರಮ ಮುಗಿಸುವ ಹಂತದಲ್ಲಿದ್ದೇವೆ. ಅದಕ್ಕೋಸ್ಕರ ನಾವು ಈಗ ಹೋಗುವಾಗ ಎಲ್ಲರಿಗೆ ನಿಮಗೆ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ಕೊಡ್ತೇವೆ. ಇವತ್ತಿನ ಈ ಚಾರಿಟೇಬಲ್ ಟ್ರಸ್ಟ್ ಇದರ ಉದ್ದೇಶ ಹಲವಾರು ನನ್ನ ಆತ್ಮೀಯರಾದಂಥ ನನ್ನ ಮಾರ್ಗದರ್ಶಕರು ನಮ್ಮ ಹೊಸಕುರಳ್ ನಿರ್ದೇಶಕರಾದಂಥ ವಿದ್ಯಾಧರ್ ಶೆಟ್ಟಿಯವರು ಮನಬೆಚ್ಚಿ ಅದನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ವಿದ್ಯಾಧರ್ ಶೆಟ್ಟಿಯವರಿಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಒಂದು ಸಹಕಾರದಿಂದ ಈ ಅಲ್ಲಾಹನ ಅನುಗ್ರಹದಿಂದ ಒಬ್ಬ ಸಾಮಾಜಿಕ ಸೇವಕನಾಗಿ ಬೆಳೆಯಲು ನಿಮ್ಮ ಸಂಪೂರ್ಣ ಸಹಕಾರ ನನಗೆ ಸಿಕ್ಕಿದೆ. ಇನ್ನು ಮುಂದೆ ಕೂಡ ಸರ್ ನಿಮ್ಮ ಸಹಕಾರ ನನಗೆ ಬೇಕು. ನಮ್ಮ ಬಂಧುತ್ವ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ರಾಜ್ಯದಲ್ಲಿ ಸೇವೆ ಮಾಡಲು ಆ ಭಗವಂತನು ನಮಗೆ ಅನುಗ್ರಹಿಸಲಿ. ಮತ್ತು ಇನ್ನು ನನ್ನ ಮಾರ್ಗದರ್ಶಕರಾದಂಥ ನನ್ನ ಆತ್ಮೀಯರು ಧರ್ಮಗುರುಗಳಾದಂಥ ಕೆ ಅಬ್ದುಲ್ ಅಜೀಜ್ ಫೋನಚೆ ಅವರು ನನ್ನ ಬಗ್ಗೆ ಒಂದು ಕವನವನ್ನು ರಚಿಸಿದ್ದಾರೆ. ನಿಜವಾಗಿ ನನಗೆ ಗೊತ್ತಿಲ್ಲ ಸರ್, ತುಂಬ ಸಂತೋಷವಾಯಿತು ಸರ್. ನೀವು ನನ್ನ ಬಗ್ಗೆ ಒಂದು ಉತ್ತಮವಾದ ಕವನವನ್ನು ರಚಿಸಿದ್ದು ನೀವು ನನಗೆ ಹೇಳಲಿಲ್ಲ. ಆದರೂ ನನಗೆ ನೀವು ಈ ಸಮಯದಲ್ಲಿ ಆ ಕವನವನ್ನು ಓದಿ ನನ್ನ ಮನಸ್ಸಿಗೆ ಇನ್ನೂ ಕೂಡ ಮುಂದೆ ಜಾಸ್ತಿ ಕೆಲಸ ಮಾಡಲು ನಿಮ್ಮ ಆ ಕವನ ನನಗೆ ಪ್ರೇರಣೆ ಆಗುತ್ತದೆ. ಅದೇ ರೀತಿ ಸರ್ ನೀವು ಕೂಡ ಮುಂದೆಯೂ ನನಗೆ ನಿಮ್ಮ ಸಹಕಾರ ನನಗೆ ಬೇಕು. ಅಬ್ದುಲ್ ಅಜೀಜ್ ಪನಜ ಸರ್ ಅವರಿಗೆ ಮಗದೊಮ್ಮೆ ನಾನು ಸ್ವಾಗತಿಸುತ್ತೇನೆ ಮತ್ತು ಕೃತಜ್ಞತೆಯನ್ನು ಕೋರುತ್ತೇನೆ. ಮತ್ತು ಇನ್ನೋರ್ವ ನನ್ನ ತಾಯಿಯ ಅಕ್ಕನ ಮಗ ಅಬ್ದುಲ್ ಕರೀಂ ಅಂತ ನಮ್ಮ ಸಂಬಂಧಿಕರು ಜಮಾತೆ ಇಸ್ಲಾಮಿ ಇಂದಿನ ಉಳ್ಳಾಲ ಘಟಕದ ಅಧ್ಯಕ್ಷರು ಆಗಿರುತ್ತಾರೆ. ಬಹುಶಃ ಸಮಾಜ ಸೇವೆ ಎಂಬುದನ್ನು ಅವರಿಗೆ ನೀರು ಕುಡಿದಂತೆ ಅವರು ಹಲವಾರು ವರ್ಷಗಳಿಂದ ಆ ಸಂಘಟನೆಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ನಾನು ಕೂಡ ಅವರಿಂದ ಏನಾದರೂ ಇವತ್ತು ಕೂಡ ಬೆಳಿಗ್ಗೆ ಒಂದು ಸಹಾಯವನ್ನು ಕೇಳಿದಾಗ ಅದನ್ನು ಇಮಿಡಿಯೇಟ್ ಆಗಲಿ ಬೇರೆ ಏನು ಬೇಕಂತ ಕೇಳಿದರು. ಹಾಗೆ ಅವರು ಎಲ್ಲರಿಗೂ ಒಂದು ಸಿಗುವಂಥ ಕೈ ಸಾಮಾಜಿಕವಾಗಿ ಅವರ ಚಿಂತನೆಗಳನ್ನು ನೋಡುವಾಗ ಅವರು ಒಂದು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಸಮಾಜದ ಎಲ್ಲ ಜನರಿಗೆ ನಾವೆಲ್ಲರೂ ಒಂದು ಎಂಬ ಒಂದು ಉದ್ದೇಶವನ್ನು ಕೊಡುತ್ತಾ ಬಾಂಧವ್ಯ ಚಾರಿಟಬಲ್ ಟ್ರಸ್ಟಿನ ಬಗ್ಗೆ ಒಂದು ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅವರನ್ನು ಕೂಡ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಆದಿಯಲ್ಲಿ ಮುಳ್ಳು ಕಲ್ಲು ಇರುವಾಗ ಅದರ ಮುಂದೆ ಈ ಚಿಕ್ಕ ಕೂಸು ಬಾಂಧವ್ಯ ಚಾರಿಟಬಲ್ ಟ್ರಸ್ಟ್ ಮುಂದೆ ಹೋಗಬೇಕಾದರೆ ಸರ್ ನಿಮ್ಮ ಸಹಕಾರ ಸಂಪೂರ್ಣ ನನಗೆ ಬೇಕು. ನಿಮ್ಮ ಸಹಕಾರ ಇದ್ದರೆ ಅಲ್ಲಾಹನ ಅನುಗ್ರಹದಿಂದ ಈ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ಮುಂದೆ ಒಂದು ದಿನ ಸಮಾಜದಲ್ಲಿ ಜಗತ್ತಿನಲ್ಲಿ ಹೆಸರು ಮಾಡುವಂಥ ಒಂದು ಟ್ರಸ್ಟ್ ಆಗಿ ಬರುತ್ತದೆ ಎಂದು ಹೇಳುತ್ತಾ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನನ್ನ ಮಾವ ಈಗ ತಾನೇ ಲೋಗವನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಕೂಡ ನನಗೆ ಬೆನ್ನೆಲುಬಾಗಿ ನನಗೆ ಸಹಕಾರವನ್ನು ಕೊಡುತ್ತಾ ಬಂದಿದ್ದಾರೆ. ನನ್ನ ಕೆಲವು ತಪ್ಪುಗಳನ್ನು ತಿದ್ದಲಿಕ್ಕೋಸ್ಕರ ನನ್ನನ್ನು ಸಹಕಾರ ಕೂಡ ಮಾಡಿದ್ದಾರೆ. ಅವರ ಹತ್ರ ಕೂಡ ನಾನು ಕೇಳ್ತಾ ಇರೋದು, ನೀವು ಮಾಡಿದ ಒಳ್ಳೆಯ ಕೆಲಸದಿಂದ ನಿಮ್ಮ ಆ ಪ್ರೇರಣೆಯಿಂದ ನಾನು ಕೂಡ ಸಮಾಜದಲ್ಲಿ ನಾನು ಒಂದು ಉತ್ತಮ ಕೆಲಸ ಮಾಡಲು ನನಗೂ ಕೂಡ ಒಂದು ಪ್ರೇರಣೆ ಆಗಿದೆ. ಆದ್ದರಿಂದ ನೀವು ಕೂಡ ನನಗೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಹತ್ರ ಯಾವುದನ್ನು ಕೇಳುವುದಿಲ್ಲ. ಈ ವೇದಿಕೆಯ ಮೇಲೆ ನನಗೆ ಯಾವ ಆಸ್ತಿ ಪಾಸ್ತಿ ಬೇಡ. ನಾನು ಸಮಾಜದಲ್ಲಿ ಒಂದು ಉತ್ತಮ ಸಾಮಾಜಿಕ ಸೇವಕನಾಗಿ ಜನರ ಕಣ್ಣೀರು ಒರೆಸುವಂಥ ನಿಮ್ಮ
ಮಗಳ ಗಂಡನಾಗಿ ಮುಂದೆ ಬರಲಿಕ್ಕೆ ನಿಮ್ಮ ಸಹಕಾರ ಸಂಪೂರ್ಣ ಬೇಕು ಅಂತ ನಿಮ್ಮಲ್ಲಿ ಕೇಳುತ್ತಾ ನಿಮಗೂ ಕೂಡ ನನ್ನ ಮನದಾಳದ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇನ್ನೋರ್ವ ನನ್ನ ತಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯ ಸದಸ್ಯ ಅಬ್ದುಲ್ ಸಲೀಂ ಮೇಘ ಸಾಮಾಜಿಕ ಕಾರ್ಯಕರ್ತನಾಗಿ ಜನರಿಗೆ ಕಷ್ಟಗಳು ಬಂದಾಗ ಯುಟಿ ಖಾದರ್ ಅವರನ್ನು ಸಂಪರ್ಕಿಸಿ ಜನರಿಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಅದು ಅಲ್ಲದೆ ಅವನ ಸಾಮಾಜಿಕ ಈ ಸೇವೆ ನನಗೂ ಕೂಡ ಒಂದು ಉತ್ತಮ ಪ್ರೇರಣೆ ಆಗಿರುತ್ತದೆ. ನನ್ನ ತಮ್ಮ ಅಂತ ಹೇಳಲಿಕ್ಕೆ ನನಗೂ ಕೂಡ ಸಂತೋಷವಾಗ್ತದೆ. ಅವನ ಹತ್ರ ಕೂಡ ನಾನು ಕೇಳುವುದು ಇಷ್ಟೇ, ನಿನ್ನ ಯಾವುದೇ ನನಗೆ ಇದು ಅವಶ್ಯಕತೆ ಇಲ್ಲ, ನನಗೆ ನಿನ್ನ ದೇವರ ಹತ್ರ ನನಗೆ ನಿನ್ನ ಪ್ರೇಯರ್ ಬೇಕು. ನನ್ನ ಸಾಮಾಜಿಕ ಸೇವೆ ಮಾಡಲು, ಬಡವರ ಕಣ್ಣೀರೊರೆಸಲು, ಸಮಾಜದಲ್ಲಿ ಉತ್ತಮ ಸೇವಕನಾಗಿ ಮುಂದೆ ಬರಲು ನಿನ್ನ ಸಹಕಾರ ಅಗತ್ಯ ಇದೆ. ಆದ್ದರಿಂದ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ಪರವಾಗಿಯೂ ನನ್ನ ಪರವಾಗಿಯೂ ಕೂಡ ಹೃದಯಾಂತರದ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಮತ್ತು ನನ್ನ ಇನ್ನೋರ್ವ ಸಹೋದರಿ ಸುವರ್ಣ ಮೇಡಮ್ ಬಹುಶಃ ಅವರ ಬಗ್ಗೆ ಸ್ವಲ್ಪ ಜಾಸ್ತಿಯಾಗಿ ಮಾತಾಡಿದೆ, ನೀವೆಲ್ಲ ಕೇಳ್ಬೋದು. ಏನಾದರೂ ಸ್ವಲ್ಪ ನನಗೆ ಕೀಸೆಗೆ ಜೇಬಿಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟಿರ್ಬೋದಂತ ನಾನು ಅವರ ಬಗ್ಗೆ ಮಾತಾಡಿದ್ದಕ್ಕೆ ನನಗೆ ಅವರು ಏನು ಕೊಟ್ಟ ವಿಷಯದಲ್ಲಿ ನಾನು ಮಾತಾಡುವುದಿಲ್ಲ. ಈ ಸಮಾಜದಲ್ಲಿ ಒಂದು ಉತ್ತಮ ಟೀಚರ್ ಆಗಿ ಎಲ್ಲ ಸಮುದಾಯದ ಮಕ್ಕಳಿಗೆ ವಿದ್ಯೆ ಕಲಿಸುವ ಒಂದು ಟೀಚರ್ ಆಗಿ ಅಂಗನವಾಡಿಯಲ್ಲಿ 30 ವರ್ಷ ದುಡಿದು ಈಗಲೂ ಪ್ರೆಸೆಂಟ್ ಕೆಲಸ ಮಾಡುತ್ತಿರುವ ನನ್ನ ಸಹೋದರಿ ಸುವರ್ಣಲತಾ ಮೇಡಮ್ ಅವರನ್ನು ಕೂಡ ನಾನು ಕೇಳುವುದು ಇಷ್ಟೇ, ನಿಮ್ಮ ಯಾವುದೇ ನನಗೆ ಸಹಕಾರ ಮುಖ್ಯ ಅಲ್ಲ, ನಿಮ್ಮ ಸಹಕಾರ ದೇವರಲ್ಲಿ ಪ್ರೇಯರ್ ಮಾಡಿ ಮುಂದೊಂದು ದಿನ ಈ ಸಮಾಜದಲ್ಲಿ ನಾನೊಂದು ಉತ್ತಮ ವ್ಯಕ್ತಿಯಾಗಿ ಸಾಮಾಜಿಕ ರಂಗದಲ್ಲಿ ಮುಂದೆ ಬಂದು ಬಡವರ ಕಣ್ಣೀರೊರೆಸುವ ಕೆಲಸ ಮಾಡಲು ನಿಮ್ಮ ಸಹಕಾರ ನನಗೆ ಅಗತ್ಯ ಇದೆ. ಅಕ್ಕ ಸುವರ್ಣಲತಾ ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನೀವು ಕೂಡ ನನಗೆ ದೇವರಲ್ಲಿ ಪ್ರೇಯರ್ ಮಾಡಬೇಕು. ಈ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನನ್ನ ಪರವಾಗಿ ನಿಮಗೆ ಹೃದಯಾಂತರದ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನನ್ನ ಇನ್ನೋರ್ವ ಹೋರಾಟಗಾರ್ತಿ ದಲಿತ ಸಂಘರ್ಷ ಸಮಿತಿಯ ಯಶೋಧ ಮೇಡಮ್ ಅವರು ಯಾವ ಕೆಲಸ ಯಾವಾಗ ಫೋನ್ ಮಾಡಿದರೂ ಅವರು ನನ್ನ ಮುಂದೆ ಹಾಜರಿರುತ್ತಾರೆ. ಏಕೆಂದರೆ ಆಪತ್ತು ಬಂದವ ಯಶೋಧ ಮೇಡಮ್ ಅಂತ ಹೇಳ್ಬೋದು. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೊಟ್ಟಿಗೆ ಒಟ್ಟಿಗೆ ಸೇರಿ ನಮಗೆ ಸಹಕಾರ ಕೊಡುವಂಥ ಯಶೋಧಕ್ಕನ ಹತ್ರ ಕೂಡ ಕೇಳುವುದು, ನಿಮ್ಮ ಯಾವುದೇ ನಮಗೆ ಇದು ಬೇಡ, ನೀವು ನಿಮ್ಮ ದೇವರಲ್ಲಿ ಒಂದು ಉತ್ತಮ ಸಾಮಾಜಿಕ ಸೇವಕನಾಗಿ ಈ ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಮುಂದೆ ಬರಲು ನೀವು ದೇವರಲ್ಲಿ ಪ್ರಾರ್ಥಿಸಬೇಕು. ನಮ್ಮ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಿಮಗೆ ನಾವು ಹೃದಯಾಂತರದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ BR ಈಶ್ವರ್ ಅವರು ಇಲೆಕ್ಷನ್ ಡ್ಯೂಟಿಯ ಇರುವುದರಿಂದ ಬರಲಿಕ್ಕೆ ಆಗದ ಕಾರಣ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದರು, ಅವರು ಬರಲಿಲ್ಲ. ಎಲ್ಲರಿಗೆ ತಿಳಿದಂತೆ ನಿಮಗೆ ನಮ್ಮ ಕ್ಷೇತ್ರದ ಶಾಸಕರು ನುಡಿದಂತೆ ನಡೆದ ನಮ್ಮೆಲ್ಲರ ಈ ಕ್ಷೇತ್ರದ ಮಗ ಈ ಮಾನ್ಯ UT ಖಾದರ್ ಕೂಡ ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಬೆನ್ನು ತಟ್ಟಬೇಕಿತ್ತು ಮತ್ತು ನನ್ನಲ್ಲಿ ಇದ್ದ ಕೆಲವು ವಿಷಯಗಳು ಅವರ ಹತ್ರ ನನಗೆ ಹೇಳಲಿಕ್ಕೆ ಇತ್ತು. ನಾನು ಅವರು ಇಲ್ಲದ ಕಾರಣ ಸರ್ ನಾನು ನಿಮ್ಮ ಮುಂದೆ ಜನರ ಮುಂದೆ ಇಲ್ಲಿಗೆ ಬಂದಂಥ ನನ್ನ ಎಲ್ಲ ವಿದ್ಯಾರ್ಥಿಗಳ ಮುಂದೆ ನಿಮಗೆ ಒಂದು ನನ್ನ ಮನವಿ ಇದೆ ಸರ್. ಈ ಮನವಿ ಏನೆಂದರೆ, ನಿಮ್ಮಿಂದ ನನಗೆ ಯಾವುದೇ ನಿರೀಕ್ಷೆ ಇಲ್ಲ ಸರ್. ನೀವು ಈ ಕ್ಷೇತ್ರಕ್ಕೆಲ್ಲ ಕರ್ನಾಟಕ ರಾಜ್ಯಕ್ಕೆ ಈ ದೇಶಕ್ಕೆ ಉತ್ತಮವಾದ ಒಂದು ಶಾಸಕರಾಗಿದ್ದೀರಿ. ನಿಮ್ಮ ಹೆಸರು ದೇಶ ಅಲ್ಲ ರಾಷ್ಟ್ರವ್ಯಾಪ್ತಿ ಅಲಂಕರಿಸಿದ್ದೆ. ಆದ್ದರಿಂದ ನಾನು ಕೂಡ ನಿಮ್ಮೊಟ್ಟಿಗೆ ನಿಮ್ಮ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಅಳಿಲು ಸೇವೆ ಮಾಡುತ್ತಾ ಬಂದ ಒಬ್ಬ ಚಿಕ್ಕ ಸಾಮಾಜಿಕ ಕಾರ್ಯಕರ್ತ, ನಿಮ್ಮ ಪಕ್ಷದ ಕಾರ್ಯಕರ್ತ. ಬಹುಶಃ ರಾಜಕೀಯದ ರಾಜಕೀಯದಲ್ಲಿ ತಾನು ಮುಂದೆ ಇನ್ನೊಬ್ಬರು ಮುಂದೆ ಬರಬಾರದೆಂಬ ಜಿಂಜಾಟದಲ್ಲಿ ನಾನು ರಾಜಕೀಯದಿಂದ ತುಂಬ ಹಿಂದೆ ಉಳಿದಿದ್ದೇನೆ. ಇದಕ್ಕೆ ನನ್ನ ಧರ್ಮಗುರುಗಳಾದ ಅಬ್ದುಲ್ ಅಜೀಜ್ ಪಣಜಿ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನನಗೆ ರಾಜಕೀಯದಲ್ಲಿ ಬಂದು ಸರ್ ಯಾವುದೇ ಹಣ ಮಾಡುವ ಭ್ರಷ್ಟಾಚಾರ ಮಾಡುವ ಯಾವುದೋ ಉದ್ದೇಶ ಇಲ್ಲ. ನನ್ನ ಮನಸ್ಸಲ್ಲಿ ಇರುವುದು ಒಂದೇ ಉದ್ದೇಶ. ನಾನು ನಿಮ್ಮೆಲ್ಲರ ಹತ್ರ ಕೇಳುವುದು, ಮಾನ್ಯ ಶಾಸಕರ ಹತ್ರ ಕೇಳುವುದು ಕೂಡ ಒಂದೇ. ನಾನು ರಾಜಕೀಯದಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ನಮ್ಮ
ಜನರ ಕಷ್ಟಕ್ಕೆ ಸ್ಪಂದನೆ ಕೊಡುತ್ತೇನೆ, ಭ್ರಷ್ಟಾಚಾರ ಮಾಡಲ್ಲ. ನಾನು ನಿಮ್ಮ ಹೆಸರನ್ನು ಈ ದೇಶಕ್ಕೆ ನೀವು ಹೂವಿನಂತೆ ಅದರ ಪರಿಮಳ ಬೀರಿಸಿದ್ದೀರಿ. ಇನ್ನು ಅದಕ್ಕಿಂತ ಜಾಸ್ತಿ ನೀವು ನನ್ನಿಂದ ಕೆಲಸ ಮಾಡಿ ನಿಮಗೆ ಇನ್ನೂ ಕೂಡ ಹೆಸರು ಬರುವ ಹಾಗೆ ಮಾಡಬೇಕ ಒಂದು ಆಸೆ ಇದೆ. ಆದ್ದರಿಂದ ನಮ್ಮದೇ ಆದ ಈ ಕ್ಷೇತ್ರ ಶಿವಾಜಿನಗರ ನಮ್ಮ ವಾರ್ಡ್, ಈ ವಾರ್ಡಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗುತ್ತಾ ಇಲ್ಲ. ಇಲ್ಲಿನ ಕೌನ್ಸಿಲರು 5 ವರ್ಷ ಮತವನ್ನು ಕೇಳಲು ಬಂದಿದ್ದಾರೆ, ಆಮೇಲೆ ಬರಲಿಲ್ಲ. ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಯಾರಿಗೆ ಈ 2025ರಲ್ಲಿ ಚುನಾವಣೆ ಬರಲಿಕ್ಕಿದೆ, ಯಾರಿಗೆ ಬೇಕಾದರೂ ನೀವು ಟಿಕೆಟನ್ನು ಕೊಡಿ. ನಮ್ಮ ಶಿವಾಜಿನಗರ ವಾರ್ಡ್ ಅದು ಅಭಿವೃದ್ಧಿ ಆಗಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ನೋಡಿ ಕೆಲಸ ಕಾರ್ಯಗಳನ್ನು ಮಾಡುವವರನ್ನು, ಸಮಾಜ ಸೇವಕರನ್ನು ಗುರುತಿಸಿ ಅವರಿಗೆ ನೀವು ಅವಕಾಶ ಮಾಡಿಕೊಡಬೇಕು. ಇದು ನನ್ನ ಕೂಗಲ್ಲ, ಈ ಊರಿನ ಎಲ್ಲರ ಕೂಗು. ಈ ಊರಿನ ಬಬ್ಬುಕಟ್ಟೆಯಲ್ಲಿ ಏನಾದರೂ ಒಂದು ಲೈಟ್ ಹಾಲಾದರೂ ಉಳ್ಳಾಲ ಪುರಸಭೆಗೆ ಹೋಗಿ ಅದರ ವ್ಯವಸ್ಥೆ, ತೋಡಿನ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ನಾನು ಮಾಡಿಕೊಡ್ತಾ ಬಂದಿದ್ದೇನೆ. ಆದ್ದರಿಂದ ಉಳ್ಳಾಲ ಶಾಸಕರ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಡಲಿಲ್ಲ, ಮುಂದೆಯೂ ನಾನು ಬಿಡುವುದಿಲ್ಲ. ನೀವು ಟಿಕೆಟು ಯಾರಿಗೆ ಬೇಕಾದರೂ ಕೊಡಿ. ನಮ್ಮ ಈ ವಾರ್ಡ್ ಅಭಿವೃದ್ಧಿ ಆಗಬೇಕು ಎಂಬುದೇ ನನ್ನ ಒಂದು ಗುರಿ. ಇಲ್ಲಿ ಒಂದು ರೋಡಿಗೆ ಕಾಂಕ್ರೀಟ್ ಆಗಲಿಕ್ಕೆ ಕೂಡ ಈಗ ತಾನೇ ನೀವು ಹೇಳಿದ್ದೀರಿ, ಅದು ಆಲ್ರೆಡಿ ಆಗಿದೆ. ದೇವರ ದಯದಿಂದ ನೀವು ಆದಷ್ಟು ಬೇಗ ಅದನ್ನು ನಮಗೆ ಮಾಡಿಕೊಡಬೇಕು. ನೀವು ಇಲ್ಲದ ಕಾರಣ ನಾನು ನನ್ನ ಮಾತಿನ ಮುಖಾಂತರ ನಿಮಗೆ ಇದನ್ನು ತಲುಪಿಸ್ತಾ ಇದ್ದೇನೆ. ನಿಮ್ಮಂಥ ಇನ್ನೂ ಶಾಸಕರು ಹುಟ್ಟಿ ಬರುವುದು ಕಷ್ಟ. ಆದ್ದರಿಂದ ಈ 224 ಶಾಸಕರಲ್ಲಿ ನೀವೊಂದು ಅತ್ಯುತ್ತಮರೆಂದು ಹೇಳುತ್ತಾ ನಾನು ನಿಮಗೆ ಶುಭಾಶಯಗಳನ್ನು ಕೋರುತ್ತೇನೆ. ನಿಮಗೆ ಆ ದೇವರು ಆರೋಗ್ಯ ದೀರ್ಘಾಯುಷ್ಯನ್ನು ನೀಡಲಿ. ಇನ್ನೂ ಕೂಡ ಈ ದೇಶದ ಜನರ ಜನಸೇವೆ ಮಾಡುವ ಭಾಗ್ಯ ಆ ಭಗವಂತನು ನೀಡಲಿ ಎಂದು ಹೇಳುತ್ತಾ, ಇದಕ್ಕೆ ಎಲ್ಲ ಕಾರಣ ಒಂದೇ, ನೀವು ಯಾವುದೇ ಒಂದು ಜಾತಿಯನ್ನು ನೋಡುವುದಿಲ್ಲ, ಎಲ್ಲ ಜಾತಿ ವರ್ಗದವರನ್ನು ಒಂದೇ ಕಣ್ಣಲ್ಲಿ ನೋಡಿ ನಾವೆಲ್ಲರೂ ಒಂದೇ ಮನೆಯವರಿಂದ ಹೇಳುವುದನ್ನು ಕಳಿಸಿಕೊಟ್ಟದ್ದು ಈ ದೇಶದಲ್ಲಿ ಈ ಮಾನ್ಯ UT ಖಾದರ್ ಅಲ್ಲದೆ ಯಾವುದೇ ಒಬ್ಬ ರಾಜಕೀಯ ನಾಯಕ ಇಲ್ಲ ಅಂತ ನಾನು ಖಂಡಿತವಾಗಿ ಈ ವೇದಿಕೆಯಲ್ಲಿ ಹೇಳುತ್ತಾ ಇದ್ದೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಸಹಕಾರವನ್ನು ಕೊಟ್ಟಂಥ ಲೋಗೋವನ್ನು ಮಾಡಿಕೊಟ್ಟಂಥ ನನ್ನ ಆತ್ಮೀಯರು ಆದಂಥ ಮುಜಮ್ಮಿಲ್ ಅವರು ಇದ್ದರು, ಈಗ ಬಹುಶಃ ಹೋದರು. ಅವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡಲೇಬೇಕು. ನನ್ನ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಮುಜಮ್ಮಿಲ್ ಅವರ ಹತ್ರ ಹೋಗಿ ನನಗೆ ತಡವಾದರೂ 1 ದಿವಸದಲ್ಲಿ ಆಗುವ ಕೆಲಸವನ್ನು 5 ದಿವಸದಲ್ಲಿ ಆದರೂ ಮಾಡಿಕೊಡ್ತಾರೆ. ಯಾಕೆಂದರೆ ಇದು ನಾನು ಅವರಿಗೆ ಮುಂದೆ ತಿದ್ದಬೇಕಂತ ಹೇಳೋದು. ಏನು ನನ್ನನ್ನು ಅಷ್ಟು ಕಾಯಿಸಿ ಕೆಲವೊಂದು ಸಲ ಮೊನ್ನೆ ನಾನು ಹೇಳಿದೆ, ನನ್ನ ಹೆಂಡತಿ ನೀನು ಮನೆ ಒಳಗಡೆ ಸೇರಿಸಲಿಕ್ಕಿಲ್ಲ. 1 ಗಂಟೆ 2 ಗಂಟೆ ಒಂದು ಕಾರ್ಯಕ್ರಮ, ರಾತ್ರಿ 2 ಗಂಟೆ ನಾನು ಅಂಗಡಿಯಲ್ಲಿ ಇರುತ್ತೇನೆ. ಆದರೂ ತುಂಬ ಅತ್ಯುತ್ತಮವಾದ ನನಗೆ ಕೆಲಸವನ್ನು ಮಾಡಿಕೊಟ್ಟು ನನಗೆ ಸಹಕಾರವನ್ನು ಮಾಡಿಕೊಟ್ಟಂಥ ಮುಜಮ್ಮಿಲ್ ಅವರನ್ನು ನಾನು ನಮ್ಮ ಬಾಂಧವ್ಯ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ, ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳುತ್ತಾ ಇದ್ದೇನೆ. ಮತ್ತು ಒಂದು ಕೆಲಸ ಆಗಬೇಕಾದರೆ ಅದು ಮಾಧ್ಯಮ ಬೇಕು. ಮಾಧ್ಯಮ ಎಂದರೆ ಈ ಜಗತ್ತಿನ ಒಂದು ಕಣ್ಣು, 2 ಕಣ್ಣಲ್ಲಿ ಒಂದು ಕಣ್ಣು ಮಾಧ್ಯಮ. ಆಗಿರುವಾಗ ಮಾಧ್ಯಮ ಎಂಬುದು ಅದು ನಮಗೆ ಹೇಳಲಿಕ್ಕೆ ಸುಲಭ. ಮಾಧ್ಯಮ 3 ಅಕ್ಷರಗಳಲ್ಲಿ ಬರುತ್ತದೆ. ಅದು ಬಹುಶಃ ಅದರ ಒಳಗೆ ಕೆಲಸ ಮಾಡಲಿಕ್ಕೆ ಅವರಿಗೆ ತುಂಬ ಕಷ್ಟಗಳಿದೆ. ಮತ್ತು ಹೊಸ ಕುರಳು ಅದು ಹೇಳಲಿಕ್ಕೆ, ಅದು ನನ್ನ ಮನೆಯ ಒಂದು ಫ್ಯಾಮಿಲಿ ಮೆಂಬರ್ ವಿದ್ಯಾಧರ್ ಶೆಟ್ಟಿ ಅಂದರೆ ಅವರು ಹಿಂದೂ ಮತದವರಾದರೂ ನಾವು ಅವರು ಒಂದೇ ಮನೆತನದಲ್ಲಿ ಹುಟ್ಟಿದವರಾಗಿ ಎಲ್ಲಿ ಹೋದರೂ ನನ್ನ ಬಗ್ಗೆ ನಾನು ಹೇಳಿ ಅವರ ಕೀಸಿಗೆ ಹಣ ಹಾಕಿ ಹೇಳುವುದಲ್ಲ, ಅವರ ಮನದಾಳದ ಮಾತುಗಳನ್ನು ಹೇಳಿ ನನ್ನನ್ನು ನೀ ಮುಂದೆ ಹೋಗು, ನಿನ್ನ ಬೆನ್ನ ಹಿಂದೆ ನಾನು ಇರುತ್ತೇನೆ, ಈ ಪೋಲಮರ ಯಾನು ಒಲ್ಲ ಈ ಪೋಡೊಚ್ಚಿ ಎಂದು ಹೇಳುವ ಒಬ್ಬ ವ್ಯಕ್ತಿ ಇದ್ದರೆ ಅದು ವಿದ್ಯಾಧರ್ ಶೆಟ್ಟಿ. ಅವರನ್ನು ಸ್ಟೇಜಿಯಲ್ಲಿ ಕೂತ್ಕೊಂಡು ನಾನು ಹೊಗಳಿಸುವುದಲ್ಲ, ಯಾಕೆಂದರೆ ಅವರ ಆ ಪ್ರೋತ್ಸಾಹನೇ ನನಗೆ ಇಷ್ಟು ಮುಂದೆ ಬರಲಿಕ್ಕೆ ಅಲ್ಲಾಹನ ಅನುಗ್ರಹದಿಂದ ಆಗಿದೆ.
ಸರ್ ನಿಮ್ಮ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ತುಂಬ ಸಹಕಾರ ಕೊಟ್ಟಿದ್ದೀರಿ. ಈ ಸಲದ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿಗೆ ನಿಮ್ಮ ಹೊಸಕೊರಲ್ ಚಾನಲ್ ಅದು ಯಾವ ಥರ ನೀವು ಬೇರೆಯವರಿಗೆ ಸಪೋರ್ಟ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ನನಗೆ ಮಾಡ್ತಾ ಬಂದಿದ್ದೀರಿ. ಇದು ನಿಮ್ಮ ಮನೆಯ ಒಂದು ಕೂಸು ಅಂತ ನೆನೆಸಿ ನನಗೆ ನಿಮ್ಮ ಸಹಕಾರವನ್ನು ನಾನು ಎಲ್ಲ ಜನರ ಮುಂದೆ ಕೇಳಿ ನಿಮಗೆ ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಯನ್ನು ಸರ್ ನಿಮಗೆ ಹೇಳ್ತಾ ಇದ್ದೇನೆ. ಮತ್ತು ಇನ್ನು ನಮ್ಮೊಟ್ಟಿಗೆ ಬಂದಂಥ ಎಲ್ಲ ನನ್ನ ಮನೆಯ ಸಹಪಾಠಿಗಳು, ನಮ್ಮ ಮನೆಯ ಮುಂದೆ ಕೂತ್ಕೊಂಡಂಥ ಎಲ್ಲರೂ ನಮ್ಮ ಮನೆಯ ಸಹಪಾಠಿಗಳೇ. ತಾವು ಬೆಳಿಗ್ಗೆ ಬಂದು ತುಂಬ ಹೊತ್ತು ಕೂತಿದ್ದೀರಿ. ನೀವು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ನೀವು ಕೂಡ ನಮಗೆ ಇನ್ನು ಸಹಕಾರ ಕೊಡುವುದು ಇಷ್ಟೇ. ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ನನ್ನ ಅಲ್ಲಾಹನ ಮುಂದೆ ಇಟ್ಟು ಹೇಳ್ತೇನೆ, ನನ್ನಿಂದ ಆಗುವ ಕೆಲಸ ಅಲ್ಲಾಹನ ಅನುಗ್ರಹದಿಂದ ದಾನಿಗಳ ಸಹಾಯದಿಂದ ನಾನು ಮಾಡಲು ಸಿದ್ಧನಿದ್ದೇನೆ. ಸಾಯುವ ತನಕ ಸಮಾಜ ಸೇವೆ ಮಾಡಬೇಕೆಂಬ ನನ್ನ ಛಲ, ನನ್ನನ್ನು ಎದುರಿಸುವವರಿಗೆ ನೇರ ದಿಟ್ಟ ಉತ್ತರ ಕೊಡುವುದು ಈ ಸಮಾಜ ಸೇವೆ ಎಂಬ ಒಂದು ಭಾವನೆ. ಆದ್ದರಿಂದ ಈ ಸಮಾಜ ಸೇವೆಯನ್ನು ಮಾಡುವ ಈ ಕೆಲಸಕ್ಕೆ ನಿಮ್ಮೆಲ್ಲರ ಪ್ರೇಯರ್ ಭಗವಂತನಲ್ಲಿ ಇರಬೇಕು ಎಂದು ಕೇಳುತ್ತಾ, ನಿಮಗೆಲ್ಲರಿಗೂ ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಮನದಾಳದ ಕೃತಜ್ಞತೆಯನ್ನು ಹೇಳುತ್ತೇನೆ. ಮತ್ತು ನಮ್ಮ ಹಬ್ಬಕ್ಕ ಟಿವಿಯವರು ಬಂದಿದ್ದಾರೆ. ಹಬ್ಬಕ್ಕ ಟಿವಿಯವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಸರ್, ನಿಮ್ಮ ಶಶಿಧರೆ ಅವರು ನನ್ನ ಆತ್ಮೀಯರು. ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತಿದ್ದೇನೆ, ನಿಮ್ಮ ಹಬ್ಬಕ್ಕ ಟಿವಿಯ ಸಹಕಾರ ನಮಗೆ ಸಂಪೂರ್ಣ ಬೇಕು. ಅವರಿಗೆ ಹೇಳುತ್ತಾ, ನಿಮ್ಮ ಬಸೀರ್ ಎಂದರೆ ಅದು ಎಲ್ಲ ನಮ್ಮ ಊರಿನವರಿಗೆ ತಿಳಿದ ಒಬ್ಬ ಮಾಧ್ಯಮ ಮಿತ್ರ. ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ನಿಮ್ಮ ಹತ್ರ ಕೂಡ ನಮ್ಮ ಸಹಕಾರವನ್ನು ಕೇಳುತ್ತಾ ನಿಮಗೂ ಕೂಡ ಮನದಾಳದ ಕೃತಜ್ಞತೆ ಹೇಳುತ್ತಾ ಇದ್ದೇನೆ. ಮತ್ತು ನಮ್ಮ ಅನ್ಸಾರ್ ಹಿನೋಲಿ ವಿಜಯವಾಣಿ ಪೇಪರ್, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಹೊಸಕೊರಲ್ ಆಸಿಫ್ ಮತ್ತು ಅನ್ಸಾರ್ ಹಿನೋಲಿ ಇವರಿಬ್ಬರು ಇರದ ಒಂದೇ ಒಂದು ದಿವಸ ಇಲ್ಲ. ಆದ್ದರಿಂದ ಬಹುಶಃ ಅನ್ಸಾರ್ ಇವತ್ತು ಬಂದಿದ್ದಾರೆ. ಅನ್ಸಾರ್ ಹಿನೋಲಿ ಅವರು ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಆಸಿಫ್ ಮತ್ತು ಆರಿಫ್ ಅವರನ್ನು ಪರಿಚಯ ಆಗುವ ಮುಂಚೆ ನನಗೆ ಅನ್ಸಾರ್ ಹಿನೋಲಿಯ ಪರಿಚಯ. ಆದರೆ ಸ್ವಲ್ಪ ತಡವಾಗಿ ಬೇರೆಯವರನ್ನು ಪರಿಚಯ ಆದರೂ ಕೂಡ ಮಾಧ್ಯಮ ರಂಗದಲ್ಲಿ ಅನ್ಸಾರ್ ನಾನು ಮರೆಯದ ಮಾಣಿಕ. ಅಂದರೆ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಾನು ಏನೇ ಹೇಳಿದರೂ ನನ್ನಷ್ಟೇ ಸ್ವಲ್ಪ ಎದುರು ಮಾತಾಡುವವರು ಮಾಧ್ಯಮ ರಂಗದಲ್ಲಿ, ನೇರ ನುಡಿಯವರು, ಪ್ರಶ್ನೆ ಕೇಳುತ್ತಾರೆ. ಆದರೂ ಅವರ ಮನಸ್ಸು ಉತ್ತಮವಾದ ಮನಸ್ಸು, ಸಮಾಜಕ್ಕೆ ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ, ಸಮಾಜ ಸೇವಕರಿಗೆ ಕೊಡ್ತಾರೆ. ಸರ್ ಅನ್ಸಾರ್ ಹಿನೋಲಿ ಅವರೇ, ನಿಮ್ಮ ಸಹಕಾರ ನಮ್ಮ ಬಾಂಧವ್ಯ ಚಾರಿಟೇಬಲ್ ಟ್ರಸ್ಟಿಗೆ ಅಗತ್ಯ ಇದೆ. ನೀವು ಮುಂದೆ ಕೊಟ್ಟಂತೆ ಇನ್ನೂ ಕೂಡ ಕೊಡಬೇಕೆಂದು ನಮ್ಮ ಬಾಂಧವ್ಯ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಿಮಗೆ ಮನದಾಳದ ಕೃತಜ್ಞತೆಯನ್ನು ಹೇಳುತ್ತೇನೆ. ಮತ್ತು ನನ್ನ ಇನ್ನೋರು ಆತ್ಮೀಯ ಶಂಸೀರ್ ಬುಡಲಿ ಅಂದರೆ ಅವರ ಮುಖ ನೋಡುವಾಗ ಅವರು ಆ ಸ್ಮೈಲೇ ಅದು ಒಂದು ಪರಿಮಳದಾಗೆ. ಬಹುಶಃ ಅವರು ಎಲ್ಲಿಯಾದರೂ ನಿರೂಪಣೆಗೆ ಹೋದರೆ ಶಂಸೀರ್ ಬುಡಲಿ ಇದ್ದಾರೆ ಅಂದರೆ, ಈಗ ನಮ್ಮ ಧರ್ಮಗುರುಗಳು ನನ್ನ ಆತ್ಮೀಯರು ಅಬ್ದುಲ್ ಅಜೀಜ್ ಪುಣಚೆ ಅವರು ಬುಡಲಿ ಬರ್ತಾರಂತ ಅಂದರೆ ಅಷ್ಟು ಇಷ್ಟ ಅವರೆಂದರೆ. ಬಹುಶಃ ಅವರನ್ನು ಕೂಡ ನಾವು ಕರೆದಿದ್ದೇವೆ. ಅವರು ನಮಗೆ ಸಹಕಾರ ತುಂಬ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಒಂದು ಒಳ್ಳೆಯ ವಿಷಯಗಳನ್ನ ಸಿಹಿ ಸುದ್ದಿಯನ್ನು ನಿಮಗೆ ಹೇಳ್ತೇನೆ. ಬುಡಲಿ ಅವರ ಮಿಸ್ಸಸ್ ನಿನ್ನೆ ಡೆಲಿವರಿ ಆಗಿದೆ. ಶಂಸೀರ್ ಬುಡಲಿ ಅವರದು ಗಂಡು ಮಗು. ನೀವೆಲ್ಲರೂ ಆ ತಾಯಿಗೆ, ಆ ಮಗುವಿಗೆ, ಅವರಿಗೆ ಅಲ್ಲಾಹನಲ್ಲಿ ದೇವರಲ್ಲಿ ನೀವು ಪ್ರೇಯರ್ ಮಾಡಬೇಕೆಂದು ನನ್ನ ಸ್ಪೆಷಲ್ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಮತ್ತು ಅವರು ಮತ್ತು ಅವರ ಹೆಂಡತಿ ಕೂಡ ಹಾಗೆ ಸಮಾಜ ಸೇವೆ ಮತ್ತು ಸಾಮಾಜಿಕ ರಂಗದಲ್ಲಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯ ಇದರಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಅವರ ಹೆಂಡತಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಲ್ಪ ಹೇಳಿದ್ದೇನೆ. ನನ್ನ ಆತ್ಮೀಯರವರು ಕವನಗಳನ್ನು ಬರೀತಾರೆ, ಓದ್ತಾರೆ.
ಹಾಗೆ ಅವರಿಗೆ ನಿಮಗಿಬ್ಬರಿಗೂ ಕೂಡ ನಮ್ಮ ಬಾಂಧವ್ಯ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನನ್ನ ಪರವಾಗಿಯೂ ಈ ಬಂದವರೆಲ್ಲರ ಪರವಾಗಿಯೂ ನಿಮಗೆ ಹೃದಯಾಂತರಳದ ಕೃತಜ್ಞತೆ ಹೇಳುತ್ತಾ ನಿಮಗೂ ನಿಮ್ಮ ಮಗುವಿಗೂ ನಿಮ್ಮ ಮಿಸ್ಸಸ್ಸಿಗೂ ಆ ಭಗವಂತನು ದೀರ್ಘಾಯುಸ್ಸು ಆರೋಗ್ಯವನ್ನು ನೀಡಲಿ. ಮುಂದಿನ ದಿನಗಳಲ್ಲಿ ನೀವು ನಮಗೆ ಸಹಕಾರವನ್ನು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಮತ್ತು ಎಲ್ಲರನ್ನು ಮರೆತು ನಾವು ಲಾಸ್ಟಿಗೆ ಯಾರಿಗೆ ಜಾಸ್ತಿ ಪ್ರೀತಿ ಇದೆ ಅವರನ್ನು ಲಾಸ್ಟಿಗೆ ಇಡ್ತೇವೆ ಅಂತ ಒಂದು ಮಾತಿದೆ. ಗಂಡ ಹೆಂಡತಿ ಜಗಳ ಆದರೆ ಅದು ಉಂಡು ಮಲಗುವ ತನಕ ಹೇಳ್ತೀರಿ. ಅದೇ ರೀತಿ ನಮ್ಮ ಸಂಘಟನೆಯಲ್ಲಿ ಯಾವಾಗಲೂ ಯಾವ ಸಂದರ್ಭದಲ್ಲೂ ಕರೆದರೆ ಹೋಗೊಟ್ಟು ಬರುವ ನನ್ನ ಇನ್ನೋರ್ವ ಸಹೋದರ ಅಬ್ಬಾಸ್ ಪಡಿಕಲ್ ಅವರು ಯಾವ ಸಂದರ್ಭದಲ್ಲಿ ಇದ್ದರೂ ಕೂಡ ಯಾವ ಕೆಲಸ ಕಾರ್ಯದಲ್ಲಿದ್ದರೂ ಸಾಪಿ ನಾನು ಬರುತ್ತೇನೆ ನಿಮ್ಮೊಟ್ಟಿಗೆ ಅಂತ ನಿನ್ನೆ ಬಂದಿದ್ದಾರೆ. ಇವತ್ತು ಕೂಡ ನನ್ನೊಟ್ಟಿಗೆ ಬೆಳಿಗ್ಗೆ ಬಂದವರು ಇವತ್ತು ಕೂಡ ಇದ್ದಾರೆ. ಅವರು ನನಗೆ ಕೂಡ ಮಾರ್ಗದರ್ಶಕರಾಗಿರುತ್ತಾರೆ. ನನ್ನ ತಪ್ಪುಗಳಿದ್ದರೂ ಅವರು ತಿದ್ದಿ ಹೇಳುತ್ತಾರೆ. ನಾನು ಬರೆಯುವುದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಹೊಸ್ತಾದ ಪುಣಚ ಹೊಸ್ತಾದವರು ಮತ್ತು ಜೋಹರಿ ಹೊಸ್ತಾದವರು ಮತ್ತು ಇವರು ಅಬ್ಬಾಸ್ ಪಡಿಕಲು ಬೇರೆ ಇತರರು ಕೂಡ ನನಗೆ ಹೇಳ್ತಾರೆ, ಸಾಪಿ ಅದು ಸ್ವಲ್ಪ ಬರೆದದ್ದು ತಪ್ಪಿದೆ ಅಥವಾ ಇನ್ನೊಬ್ಬರಿಗೆ ನೋವಾಗುತ್ತದೆ. ಕೆಲವೊಂದು ಸಲ ಹೇಳಿದುಂಟು, ಗುರುಗಳೇ ಇನ್ನೊಬ್ಬರಿಗೆ ಸ್ವಲ್ಪ ನೋವಾಗಲಿ ಅಂತ ಬರೆದಿದ್ದೇನೆ, ಅವರು ತಿದ್ದುವುದರಲ್ಲಿ ತಿದ್ದಲಿ, ಇಲ್ಲದಿದ್ದಲ್ಲಿ ಬರೆದದರಲ್ಲಿ ನೇರವಾಗಿ ಬರೆದಿದ್ದೇನಂತ ಹಲವಾರು ನಿರ್ದೇಶನ ಹೇಳಿದ್ದು ಕೂಡ ಇದೆ. ಆದರೂ ಅವರಿಬ್ಬರು ಕೂಡ ನನಗೆ ನನ್ನ ಈ ಸಾಮಾಜಿಕ ಸೇವೆಗೆ ಇನ್ನೂ ಕೂಡ ನನಗೆ ಮಾರ್ಗದರ್ಶಕರಾಗಿ ನನಗೆ ಬೆನ್ನೆಲುಬಾಗಿ ನಿಲ್ಲಬೇಕೆಂದು ಮಗದೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡುತ್ತಾ ನನ್ನ ಮನದಾಳದ ಕೃತಜ್ಞತೆಯನ್ನು ಹೇಳುತ್ತಾ ಇದ್ದೇನೆ. ನಿನ್ನು ಜಾಸ್ತಿಯಾಗಿ ಮಾತಾಡುವುದಿಲ್ಲ. ನಮ್ಮ ಹೊಸಕೂರಲ್ಲ ಆಸಿಫ್ ಅವರಿಗೆ ಟೈಮ್ ಆಗ್ತಾ ಇದೆ ಅಂತ ಕಾಣ್ತಾ ಇದೆ, ಬೇರೆ ಪ್ರೋಗ್ರಾಮ್ ಇರಬೇಕು. ನಾನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಯಾರಾದರೂ ಬಂದವರ ಹೆಸರು ತಪ್ಪಿದ್ದರೆ ದಯವಿಟ್ಟು ತಾವು ಬೇಜಾರು ಮಾಡಿಕೊಳ್ಳಬೇಡಿ. ಮತ್ತು ಇನ್ನೊಂದು ವಿಷಯ, ಇಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಈ ಸ್ಥಳವನ್ನು ಕೊಟ್ಟಂಥ ಅಲ್ ಫುರ್ಖಾನ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗೆ ನಾವು ನಮ್ಮ ಬಾಂಧವ್ಯ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನನ್ನ ಪರವಾಗಿ ಮನದಾಳದ ಕೃತಜ್ಞತೆಯನ್ನು ಹೇಳುತ್ತೇನೆ. ಯಾವ ಕಾರ್ಯಕ್ರಮ ಮಾಡಬೇಕಾದರೂ ನನಗೆ ಸದಾ ಅವಕಾಶ ಅವರು ಕೊಡುತ್ತಾರೆ. ಅವರಿಗೆ ನಾವು ನಮ್ಮ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಾನು ಮಗದೊಮ್ಮೆ ನನ್ನ ಮನದಾಳದ ಕೃತಜ್ಞತೆಯನ್ನು ಹೇಳುತ್ತಾ, ಇದರ ಇಸಾಕ್ ಬಾಯ್ ಅಂತ ಇದ್ದಾರೆ, ಯಾವಾಗ ಕೇಳಿದರೂ ನನಗೆ ಇದನ್ನು ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಅವರ ಟ್ರಸ್ಟಿನ ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಆ ಭಗವಂತನ ಆರೋಗ್ಯ ದೀರ್ಘಾಯುಷ್ಯವನ್ನು ನೀಡಿ ಅವರಿಗೆ ಇನ್ನು ಮುಂದೆ ಕೂಡ ನಮಗೆ ಸಹಕಾರವನ್ನು ಮಾಡುವಂತೆ ಮಾಡಲಿ ಎಂದು ಹೇಳುತ್ತಾ, ನಾನು ನನ್ನ ಮಾತುಗಳನ್ನು ಮುಗಿಸುವ ಮುಂಚೆ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದೆರಡು ಚಿಕ್ಕ ಮಾತುಗಳು, ಪೋಷಕರಿಗೆ ವಿದ್ಯಾರ್ಥಿಗಳು. ಅಮ್ಮಂದಿರೇ, ಮಕ್ಕಳರೇ, ತುಂಬ ಕಷ್ಟದಲ್ಲಿ ಬೇರೆಯವರ ಬೆವರು ಆ ಪುಸ್ತಕದ ರೂಪವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ಯೂಸ್ ಮಾಡದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಂದುವರಿಸಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇನ್ನು ಮುಂದೆ ಏನು ಸಹಕಾರ ಬೇಕಿದ್ದರೂ ನಮಗೆ ಆಗುವುದಿದ್ದರೆ ನಾವು ಮಾಡುತ್ತೇವೆ. ಇನ್ನು ಅದು ಯಾವುದೇ ಕಾರಣಕ್ಕೂ ಅದು ಮಿಸ್ಯೂಸ್ ಮಾಡದೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸಲಿಕ್ಕೆ ಸಹಕಾರ ಆಗಲಿ. ನೀವು ಮನೆಗೆ ಹೋಗಿ ಇದು ಕೊಟ್ಟವರಿಗೆ ಪ್ರತ್ಯೇಕವಾಗಿ ನೀವು ನಮಾಜಲ್ಲಿ ಪೂಜೆ ಮಾಡುವಾಗ ಯಾವುದರಲ್ಲಿ ಆದರೂ ನಿಮ್ಮ ದುವ ಅವರಿಗೂ, ಅದರೊಟ್ಟಿಗೆ ನಿಮ್ಮ ಚಿಕ್ಕ ಒಂದು ತಮ್ಮನಾಗಿರ್ಬೋದು, ಅಣ್ಣನಾಗಿರ್ಬೋದು, ಒಬ್ಬ ಸೇವಕನಾಗಿರ್ಬೋದು ಅಂತ ಭಾವಿಸಿ ನನಗೂ ಕೂಡ ನಿಮ್ಮ ಮನಸ್ಸಲ್ಲಿ ಚಿಕ್ಕ ಒಂದು ಕರುಣೆ ತೋರಿಸಿ ನನ್ನನ್ನು ಕೂಡ ನೀವು ಆ ದುವದಲ್ಲಿ ಸೇರಿಸಿ ಒಂದು ಉತ್ತಮ ಸಮಾಜ ಮುಖಿಯಾಗಿ ಮುಂದೆ ಬರಲು, ಈ ದೇಶಕ್ಕೆ ಉತ್ತಮ ಪ್ರಜೆಯಾಗಿ ಬರಲು ನಿಮ್ಮ ದುವವನ್ನು ಎರಡು ಕೈಯಲ್ಲಿ ಹಿಡಿದು ನಿಮ್ಮಲ್ಲಿ ಬೇಡುತ್ತಾ ಇದ್ದೇನೆ. ನೀವು ಕೂಡ ನನಗೆ ಅಲ್ಲಾಹನಲ್ಲಿ ದೇವರಲ್ಲಿ ಪ್ರೇಯರ್ ಮಾಡಬೇಕು. ನನ್ನಿಂದ ಏನಾದರೂ ಅಹಂಕಾರ ತಪ್ಪುಗಳು ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ. ಗೊತ್ತಿದ್ದು ಬರಲಿಕ್ಕೆ ಚಾನ್ಸ್ ಇಲ್ಲ, ಗೊತ್ತಿಲ್ಲದೆ ಬಂದಿದ್ದರೆ ದಯವಿಟ್ಟು ಇಲ್ಲಿ ವೇದಿಕೆಯಲ್ಲಿ ಇದ್ದವರು, ಇಲ್ಲಿ ಬಂದವರು, ನೀವು ನನಗೆ ಕ್ಷಮೆ ಇರಲಿ. ಮುಂದೆ ನನಗೆ ಏನಾದರೂ ಒಳ್ಳೆಯ ಹಿತವಚನ ಹೇಳಲಿಕ್ಕೆ ಇದ್ದರೆ ನೀವು ನನ್ನ ನಂಬರ್ ಅಲ್ಲಿ ಇದೆ, ನೀವು ಮಾಡಿದರೆ ಈ ಕಾರ್ಯಕ್ರಮ ತಪ್ಪು ಏನು ಇದ್ದರೆ ನೀವು ಸರಿ ತಪ್ಪು ಇದ್ದರೆ ನನಗೆ ಹೇಳಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಅದನ್ನು
ಇನ್ನೂ ಕೂಡ ಒಳ್ಳೆಯದಾಗಿ ಮಾಡಲಿಕ್ಕೆ ನಾನು ಅಲ್ಲಾಹನ ಅನುಗ್ರಹದಿಂದ ಪ್ರಯತ್ನಿಸ್ತೇನೆ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ. ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗೆ ಒಂದೇ ತಾಯಿಯ ಮಕ್ಕಳಾಗಿ ನಮಗೆ ಜಾತಿ ಮತ ಭೇದ ಎಂಬ ಒಂದು ಆ ಮನಸ್ಸಲ್ಲಿ ಆ ಕಲ್ಪನೆ ಬರುವುದನ್ನು ನಾವು ಬಿಟ್ಟು ನಾವೆಲ್ಲರೂ ಬೇರೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಕ್ರೈಸ್ತ ಎಂದು ಹೇಳುವುದನ್ನು ಬಿಟ್ಟು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಮ್ಮೆಲ್ಲರ ರಕ್ತ ಒಂದೇ, ನಾವೆಲ್ಲರ ಬಂಧುತ್ವ ಇನ್ನು ಮುಂದೆ ಈ ಚಾರಿಟಬಲ್ ಟ್ರಸ್ಟಿನಿಂದ ಇನ್ನೂ ಕೂಡ ನಮ್ಮ ಬಂಧುತ್ವ ಜಾಸ್ತಿ ಆಗಲೆಂದು ಆಶಿಸುತ್ತಾ ನಾನು ನನ್ನ 2 ಚಿಕ್ಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ಲೋಕಾರ್ಪಣೆ ಹಾಗೂ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಅಂತಿಮ ಹಂತಕ್ಕೆ ತಲುಪಿದ್ದು, ಯಾರೆಲ್ಲ ರಿಜಿಸ್ಟರ್ ಅಂದ್ರೆ ನೋಂದಣಿ ಮಾಡಿದ್ದೀರಿ ಆ ಕೆಲ ವಿದ್ಯಾರ್ಥಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಸೌಕರ್ಯಗಳನ್ನ ಮಾಡಿದೆ. ಇದು ಕೂಡ ಸಪೋರ್ಟ್ ನೀಡಬೇಕು. ಜೊತೆಗೆ ನಿಮ್ಮೆಲ್ಲರ ಮಕ್ಕಳಿಗೆ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ನ ಸ್ಥಾಪಕ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟಿ ಸೇರಿದಂತೆ ವೇದಿಕೆಯಲ್ಲಿರುವಂತಹ ಗಣ್ಯರು ಕೂಡ ಸಹಕಾರ ಪ್ರೋತ್ಸಾಹವನ್ನು ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದು ನಿಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಒಂದು ಸಪೋರ್ಟ್ ನೀಡುವಂತಹ ಒಂದು ಕಾರ್ಯಕ್ರಮ. ಹೀಗಾಗಿ ನಿಮ್ಮೆಲ್ಲರ ಪರವಾಗಿ ನಾವಿದ್ದೀವಿ ಸದಾ ಕಾಲಕ್ಕೂ ಅಂತ ಅವರು ಮೆಸೇಜ್ ಅನ್ನ ಇಸ್ಮಾಯಿಲ್ ಶಾಫಿ ಅವರು ನೀಡಿರುವಂತಹ